ಕೇಳೋಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರ ಪ್ರಶ್ನೆ ಇರೋದು ಯಾವ್ಯಾವ ಹಳ್ಳಿಗಳಿಗೆ ಸಮಸ್ಯೆ ಇದೆ ಅಂತ. ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಹೊರತುಪಡಿಸಿ ಅವರು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, DBOTದು ಇರ್ಬೋದು, JJMದು ಇರ್ಬೋದು, ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಬೇರೆ ಇಲಾಖೆ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾವು ಮಾಡಬೇಕಾಗ್ತದೆ. ಅವರಿಗೆ ಕಟ್ಸ್ಕೊಂಡು ಬೇರೆ ಇಲಾಖೆ ಮಂತ್ರಿಗಳ ಜೊತೆ ಕೂಡ ಒಂದು ಸಭೆ ಮಾಡಿ ಅವ್ರಿಗೇನು ಬೇಕಾಗುತ್ತೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸಮಸ್ಯೆ ಇದೆ ಅಂತ ನನ್ನ ಮೊದಲ ಪ್ರಶ್ನೆ ಇದ್ದಿದ್ದು. ಸಾಕಷ್ಟು ಗ್ರಾಮಗಳಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಅವರು ಅದ್ರ ತಕ್ಕನಾಗಿ ನಮಗೆ ನೀರು ಒದಗಿಸ್ಕೊಡ್ಬೇಕು ಅಂತ. ಸೊ 2 ಪ್ರಶ್ನೆಗಳಿರೋದು. ಸೊ ನನಗೆ ಎಲ್ಲ ಹಳ್ಳಿಗಳಲ್ಲೂ, ಯಾಕಂದರೆ ನಾವು ಮಲೆನಾಡಿನ ಪ್ರದೇಶ ಆಗಿಬಿಟ್ಟು ನಮಗೆ ನೀರಿನ ಕೊರತೆ ಅಥವಾ ಅಭಾವ ಇರಬಾರ್ದು. ಅದ್ರ ಪ್ರಕಾರ, ಯಾಕಂದರೆ ಕಡೂರು ಮತ್ತು ತರೀಕೆರೆಗೆ ಅವರು ಭದ್ರಾ ಡ್ಯಾಮಿಂದ ನೀರು ಕೊಡ್ತಾ ಇದ್ದಾರೆ. ಆದರೆ ನಮಗೆ ನಾವು ಮೂಡಿಗೆರೆ ಕ್ಷೇತ್ರದವರು ನದಿ ಮೂಲ ಅಲ್ಲಿಟ್ಕೊಂಡು ನಮಗೆ ಆ ಮೂಲದಿಂದ ನಮಗೆ ನೀರು ಬರ್ತಾ ಇಲ್ಲ. ಅದು ಒಂದು ರೀತಿ ನಮಗೆ ತಾರತಮ್ಯ ಮಾಡ್ದಂಗೆ ಆಗ್ತಾ ಇದೆ ಒಂದೇ ಜಿಲ್ಲೆಯವರಾಗಿ. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಾನು ಹೇಳ್ದಂಗೆ ಅಧ್ಯಕ್ಷರೇ, ಇನ್ನಿತರ ಇಲಾಖೆಗಳ ಜೊತೆ ಚರ್ಚೆ ಮಾಡ್ತೀವಿ. ಇವ್ರೇನು ಸಮಸ್ಯೆ ಇರೋದು 3 ಹಳ್ಳಿಗಳಂತ ನಮಗೆ ವರದಿ ಇದೆ. ಆ 3 ಹಳ್ಳಿಗೆ ಆಗಲೇ ನಾವು ಟ್ಯಾಂಕರ್ ವ್ಯವಸ್ಥೆಗಳನ್ನು ಮಾಡಿ ಆಗಲೇ ಒಂದು ಆಲ್ಮೋಸ್ಟ್ ಒಂದು ಎಲ್ಲ ಸೇರಿ ಒಂದು 5 ಟ್ರಿಪ್ ಹಾಕ್ತಾ ಇದ್ದೀವಿ 3 ಹಳ್ಳಿಗಳಿಗೆ. ಅದು ಹೊರತುಪಡಿಸಿ ಏನಾದರೂ ಇನ್ನು ಹಳ್ಳಿಗಳ ಸಮಸ್ಯೆ ಬಂದರೆ ತುರ್ತಾಗಿ ನಾವು ಮಾಡ್ತೀವಿ. ಕೇಳ್ದೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಭಾಳಷ್ಟು ಯೋಚನೆಗಳು ಮತ್ತು ಪ್ರಶ್ನೆ ಇರ್ಬೋದು. ಅವ್ರ ಕಚೇರಿ ಮತ್ತೆ ಸಿಗ್ತಾರೆ, ಎಲ್ಲ ವಿಚಾರ ಹೋಗಿ ಮಾತಾಡ್ಬೋದು. ಪ್ರಶ್ನೆ ಸಂಖ್ಯೆ 3 203 ರಾಜೇಶ್ ನಾಯಕ್. ನನ್ನ ಚುಕ್ಕೆ ಗುರುತಿನ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 203 ಸನ್ಮಾನ್ಯ ಕೃಷಿ ಸಚಿವರಲ್ಲಿ ಕೇಳ ಬಯಸ್ತಾ ಇದ್ದೇನೆ. ಒದಗಿಸಲಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಆದರೆ ತಮಗೆ ಗೊತ್ತುಂಟು, ಈಗಾಗಲೇ ಮನ್ಸೂನ್ 1 ತಿಂಗಳು ಡಿಲೇ ನಮ್ಮಲ್ಲೆಲ್ಲ. ಈಗ ಮಳೆ ಚೆನ್ನಾಗಿ ಬರ್ತಾ ಇದೆ, ಅದರಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಇಲ್ಲಿ ನಮಗೆ ನನ್ನ ತಾಲೂಕಲ್ಲಿ ಸುಮಾರು 3800 ಮಿಲಿಮೀಟರ್ ಮಳೆ ಆಗ್ತದೆ. ನಮ್ಮ ಮಣ್ಣೆಲ್ಲ ಹುಳಿ ಮಣ್ಣು ಅಂತ ಆಗ್ತದೆ, ಯಾಕೆಂದರೆ ಹೆಚ್ಚಿನ ಕಾಫಿಗಳು ಮಳೆಯಲ್ಲಿ ಹೊರಟೋಗ್ತದೆ. ಅದರಿಂದ ನಮಗೆ ಕೃಷಿ ಸುಣ್ಣ ಭಾಳಷ್ಟು ಅಗತ್ಯ ಈಗ ಮಳೆ ಪ್ರಾರಂಭವಾಗೋ ಕೃಷಿಗೆ. ಅದರಿಂದ ಅದರ ಕೊರತೆ ಇದೆ, ಅದನ್ನು ಶೀಘ್ರದಲ್ಲೇ ಒದಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಈಗ ಆಲ್ರೆಡಿ ಡಿಲೇ ಆಗಿದೆ, ಅದನ್ನು ಶೀಘ್ರ ಒದಗಿಸಬೇಕು. ಮತ್ತು ಅಡಿಕೆ ಸುಮಾರು ನನ್ನ ಕ್ಷೇತ್ರದಲ್ಲಿ ಸುಮಾರು 21,000 ಹೆಕ್ಟೇರ್ ಅಡಿಕೆ ಬೆಳೆ ಇದೆ. ಅಡಿಕೆ ಬೆಳೆಗೆ ಕೂಡ ನಮಗೆ ಪೋಷಕಾಂಶವಾಗಿ ಬೋರನ್ನು ಕೊಡ್ತಾ ಇದೆ, ಅದು ಬರ್ತಾ ಇಲ್ಲ. ಮತ್ತು ಭತ್ತದ ನಾಟಿಗೆ ಬೇಕಾಗುವಂಥ ನಾವು ಟ್ರೇ ನೇಜಿ ಅಂತ ಹೇಳ್ತೇವೆ ನಾವು ಕೃಷಿ ಮಾಡುವಾಗ ಮೊದಲು, ಅದಕ್ಕೋಸ್ಕರ ಅದಕ್ಕೂ ಪೆಸ್ಟಿಸೈಡ್ಗಳು ಬರ್ತಾ ಇಲ್ಲ. ಅದರಿಂದ ಬಹಳಷ್ಟು ತೊಂದರೆ ರೈತರಿಗೆ ಆಗ್ತಾ ಇದೆ. ಈಗ ಆಲ್ರೆಡಿ ರೈತರಿಗೆ ಡಿಲೇ ಆಗಿದೆ. ಗೊಬ್ಬರ ಸರಿಯಾದ ಟೈಮಲ್ಲಿ ಬರಬೇಕಂದ್ರೆ ನಿಮ್ಮ ಅಲ್ಲ, ಎಲ್ಲದಕ್ಕೆ ಕೇಳ್ತಾ ಇದ್ದೇನೆ. ಇದು ನಿಮ್ಗೆ ಗೊತ್ತುಂಟು, ನಾನೊಬ್ಬ ಕೃಷಿಕ, ನನಗೆ ನಿಮ್ಗೆ ಗೊತ್ತುಂಟು ಚೆನ್ನಾಗಿ. ಅದರಿಂದ ಕೃಷಿ ಮಂತ್ರಿಗಳಲ್ಲಿ ಕೇಳ್ತಾ ಇದ್ದೇನೆ, ಅದು ಪ್ರಾಬ್ಲಮ್ ನಮಗೆ ಗೊತ್ತಾಗಿದೆ. ಅದರಿಂದ ಮೊನ್ನೆ ಅಧ್ಯಕ್ಷರೇ, ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಮುಂಗಾರು ಸ್ವಲ್ಪ ಲೇಟಾಗಿದೆ, ಅದು ಎಲ್ಲರೂ ಗೊತ್ತಿದೆ. ಈಗ ಕಳೆದ 1 ವಾರದಿಂದ ಪ್ರಾರಂಭ ಆಗಿದೆ. ನಿನ್ನೆ ಮೊನ್ನೆ ಇನ್ನೂ ಹೆಚ್ಚಿನ ಮಳೆನೂ ಆಗಿದೆ. ಮತ್ತು ಏನೇನು ನೀವು ಸುಣ್ಣ ಏನು ಕೇಳಿದ್ದೀರಾ, ಅದು ಉಳಿದಂಥ ಬಿತ್ತನೆ, ರಸಗೊಬ್ಬರ ಎಲ್ಲವೂ ಸ್ಟಾಕ್ ಇದೆ. ಸೊ ಏನು ಮೊನ್ನೆವರೆಗೂ ನಿಮ್ಮ ಸಮಸ್ಯೆ ಇತ್ತು, ಆ ಸಮಸ್ಯೆನ ನಿನ್ನೆನೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾವುದನ್ನು ಸಮಸ್ಯೆ ಇರಬಾರ್ದು ಅಂತೇಳಿ ಹೇಳಿದ್ದೀವಿ. ಸ್ಟಾಕ್ ಇದೆ. ನೀವೇನಾದ್ರು ಇವತ್ತು ಮಧ್ಯಾಹ್ನ ಮಾತನಾಡಿ ಅವರಿಗೆ ತೊಂದರೆ ಅಂದರೆ ನನಗೆ ಹೇಳ್ಬೋದು, ಖಂಡಿತ. ನಿನ್ನೆ ತನಕ ಇರಲಿಲ್ಲ ಖಂಡಿತ ಖಂಡಿತ. ಪ್ರಶ್ನೆ ಸಂಖ್ಯೆ 157 ಸಮೃದ್ಧಿ ಮಂಜುನಾಥ್. ಸಮೃದ್ಧಿ ಮಂಜುನಾಥ್ ಇಲ್ಲ. ಸುರೇಶ್ ಶೆಟ್ಟಿ. ಪ್ರಶ್ನೆ 146 ಕೇಳಿದ್ದೇವೆ. ನಿಮಗೆ ಅಲ್ಲ, ನಮಗೆ ಬರಲಿಕ್ಕೆ ರೈಟಿಂಗ್ ಅಲ್ಲಿ ಕೊಡಬೇಕಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿದ್ದಾರಾ? ಅಲ್ಲ, ನಿಮಗೆ ಒದಗಿಸಿದ್ದಾರೆ ಅದನ್ನು. ಮತ್ತೆ ಓಕೆ, ಅದು ಇವತ್ತು ಅದಕ್ಕೆ ಉತ್ತರ ಬರಲಿಲ್ಲ. ನಾಳೆ ತಕ್ಷಣ ನಾವು ಕೊಡ್ತೇವೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಹೊಸ ಶಾಸಕರು ಉತ್ತರ, ಒಂದು ನಿಮಿಷ ಸರ್, ನೀವು ಅವ್ರ ಸಹಕಾರಕ್ಕೆ ಬರಬೇಕು. ಮೊದಲನೇ ಬಾರಿ ಶಾಸಕರಾಗಿ ಬಂದಿದ್ದಾರೆ. ಕಷ್ಟದಲ್ಲರಿಗೆ ಒಂದು ಸ್ಟಾರ್ ಕ್ವಶನ್ ಆಗಿದೆ, ಅದಕ್ಕೆ ಆನ್ಸರ್ ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅವ್ರು ಏನು ಕ್ವಶನ್ ನಾಳೆ ಹೆಂಗ್ ಬರ್ತದೋ? ಅಲ್ಲ ಸುನಿಲ್, ಅಷ್ಟು ಗಡಿಬಿಡಿ ಮಾಡಬೇಡಿ. ಪ್ರಶ್ನೆ ಅವ್ರದ್ದಲ್ಲ, ಪ್ರಶ್ನೆ ಸಮೃದ್ಧಿ ಮಂಜುನಾಥ್ ಅವರು. ಅವರ ಹೆಸರು ಗುರು ಅಂತೇಳಿ, ಅವರು ಬೈಂದೂರು ನಕ್ಷತ್ರ ಶಾಸಕರಾಗಿದ್ದಾರೆ.
ಸೊ ಅವ್ರಿಗೆ ಕೇಳಿದೆ ಮತ್ತೆ ಇವತ್ತು ಪ್ರಶ್ನೆ ಬರಲಿಲ್ಲ, ನಾಳೆ ಅದನ್ನು ಕೊಡ್ತೇವೆ ಅವರಿಗೆ. ಸುರೇಶ್ ಅವರು ಸಾರಿ ಬಂದಿದೆ, ಉತ್ತರನೂ ಕೊಟ್ಟಿದ್ದಾರೆ, ಅನುಮತಿ ಕೇಳಿದ್ದಾರೆ ನಿಮಗೆ ನೋಡಿ. ಇಲ್ಲ ಸಚಿವರು ನಾಳೆ ಕೊಡ್ತೀವಿ. ಪ್ರಶ್ನೆ ಸಂಖ್ಯೆ 163 ಅಹಿಯೋಲೆ ದುರ್ಯೋಧನ ಮಹಾಲಿಂಗಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 163 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್. ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಹೊಸದಾಗಿ ನನ್ನ ರಾಯಬಾಗ್ ಮತಕ್ಷೇತ್ರದಲ್ಲಿ 3 ಗ್ರಾಮ ಪಂಚಾಯತಿಗಳನ್ನು ಹೊಸದಾಗಿ ಮಾಡಲಿಕ್ಕೆ ಪ್ರಪೋಸಲ್ ಸರ್ಕಾರದ ಮಟ್ಟದಲ್ಲಿ ಬಂದಿದ್ದಾವೆ. ಅದಕ್ಕೆ ರಾಯಬಾಗ್ ಗ್ರಾಮೀಣ ಪಂಚಾಯತಿಯಿಂದ ಕಂಚಗರವಾಡಿ ಗ್ರಾಮ ಪಂಚಾಯತಿಯನ್ನು ಸಪ್ರೇಟಾಗಿ ಮಾಡಬೇಕು ಮತ್ತು ಬ್ಯಾಕೂಡು ಗ್ರಾಮ ಪಂಚಾಯತಿಯಲ್ಲಿ ಬೆರ್ನಾಳ್ ಮತ್ತು ಮಾಮನಾಳ್ ಕೂಡಿ ಸಪ್ರೇಟ್ ಗ್ರಾಮ ಪಂಚಾಯತಿ ಮಾಡಬೇಕು ಮತ್ತು ಅಳಗವಾಡಿ ಗ್ರಾಮ ಪಂಚಾಯತಿಯಲ್ಲಿ ಬಸ್ತವಾಡ ಗ್ರಾಮ ಪಂಚಾಯತಿಯನ್ನು ಬೇರ್ಪಡಿಸಬೇಕಂತೇಳಿ ಈಗಾಗಲೇ ಪ್ರಪೋಸಲ್ ಬಂದವು. ಆದಷ್ಟು ಬೇಗನೆ ತಾವು ಸಚಿವರು ಇವು 3 ಗ್ರಾಮ ಪಂಚಾಯತಿಗಳನ್ನ ಮಂಜೂರು ಮಾಡಿಸಿ ಸಪ್ರೇಟ್ ಮಾಡಿ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿನ ಕಳಕಳಿ ವಿನಂತಿಯನ್ನು ಮಾಡ್ಕೊತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸದಸ್ಯರು ಹೇಳ್ದಂಗೆ ಪ್ರಪೋಸಲ್ ಅಂತೂ ಇದೆ. ಆದರೆ ಸೆಂಟ್ರಲ್ ಡೈರೆಕ್ಟರೇಟ್ ಆಫ್ ಸೆನ್ಸಸ್ ಅವರು ಒಂದು ನಿರ್ದೇಶನವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ನಾವು 2021ನೇ ಸೆನ್ಸಸ್ ಡೇಟಾ ಸಿಗೋ ತನಕ ನಾವು ಹೊಸ ಗ್ರಾಮ ಪಂಚಾಯತಿಗಳನ್ನು ಮಾಡಬಾರ್ದು ಅಂತ ಒಂದನೇದು. ಎರಡನೇದು, ಈಗಾಗಲೇ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಅವಧಿ ಮುಗಿದಿಲ್ಲ, 5 ವರ್ಷದಲ್ಲಿ 30 ತಿಂಗಳು ಅಷ್ಟೇ ಆಗಿರೋದು. ಸೊ ಅಲ್ಲಿ ತನಕ ಇದು ಮಾಡೋದು ಸೂಕ್ತ ಇಲ್ಲ ಅಂತ ಅಭಿಪ್ರಾಯ ಕೇಂದ್ರ ಸರ್ಕಾರದ್ದು ಪಟ್ಟಿದೆ ಮತ್ತು ಇಲ್ಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಸೊ ಅದಕ್ಕೆ ಇದನ್ನು ಮುಂದಿನ ಸರಿ ನಾವು ನೋಡಬೇಕಾಗುತ್ತೆ, ಮುಂದಿನ ಸರಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ ಬಿಟ್ವೀನ್ ಟರ್ನ್ ಮಾಡೋದು ಕಷ್ಟ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷರ ತಮ್ಮ ಮುಖಾಂತರ ಉಪಪ್ರಶ್ನೆಯನ್ನು ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಬರಗಾಲ ಇರುವುದರಿಂದ ಮಳೆ ನಮ್ಮ ರಾಯಬಾಗ್ ಮತಕ್ಷೇತ್ರ ಮಳೆನೇ ಆಗಿಲ್ಲ. ಹೀಗಾಗಿ ಕುಡಿ ನೀರಿನ ಸಮಸ್ಯೆ ಭಾಳ ಇರೋದರಿಂದ ಅದಕ್ಕೆ ಈಗಾಗಲೇ ಏನು JJM ಕಾಮಗಾರಿಗಳು ಈಗಾಗಲೇ ಟೆಂಡರ್ ಆಗಿದ್ದಾವೆ, ಕೆಲವು ಟೆಂಡರ್ ಹಂತದಲ್ಲಿದ್ದಾವೆ ಮತ್ತು ಬಹುಗ್ರಾಮ ಕುಡಿ ನೀರನ್ನು ಕೂಡ ಟೆಂಡರ್ ಆಗಿದ್ದಾವೆ. ಅದಕ್ಕೆ ಆದಷ್ಟು ತಾವು ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾನೆ ಸಚಿವರಲ್ಲಿ, ಕುಡಿ ನೀರು ತೊಂದರೆ ಇರೋದ್ರಿಂದ, ಕುಡಿ ನೀರಿನ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಬಹುಗ್ರಾಮ ಕುಡಿ ನೀರಾಗಲಿ ಮತ್ತು JJM ಕಾಮಗಾರಿಯನ್ನು ತಡೆ ಹಿಡಿದದ್ದನ್ನು ತಾವು ಹಿಂಪಡೆದ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತಾನೆ ಸರ್. ಮಾನ್ಯ ಅಧ್ಯಕ್ಷರೇ, ತೊಂದರೆ ಆಗ್ಯದ. ಇಲ್ಲ, ಇದು ಗ್ರಾಮ ಪಂಚಾಯತ್ ಬಗ್ಗೆ ಪ್ರಶ್ನೆ ರಾಜ್ಯಪಾಲ ಕುಡಿಯುವ ನೀರಿಂದ ಏನವ್ರು ಉಪ ಪ್ರಶ್ನೆ ಕೇಳಿದ್ದಾರೆ, ಸಂಬಂಧ ಇಲ್ಲ ಅಂದ್ರು ಆಗ್ಲೇ ನಾನು ಮಾನ್ಯ ಸದಸ್ಯರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಯ್ತು ಸರ್, ಅದೇ ತೊಂದರೆ ಇಲ್ಲ ಸರ್. ಮುಗಿಲಿ, 1 ನಿಮಿಷ. ತಮ್ಮ ಇಲಾಖೆಗೆ ಬರ್ತೇವೆ ಸರ್, ತಮ್ಮ ಇಲಾಖೆಗೆ ಬರ್ತೇವೆ. ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ ಸರ್, ಆಮೇಲೆ ತಾವು ಹೇಳಿ. ಅವ್ರೇನು ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಹಳ್ಳಿಗೆ. ಈಗಾಗಲೇ CEO ಹತ್ರ ನಾವು 1 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದ್ದೀವಿ ಅಧ್ಯಕ್ಷರೇ. ಯಾವ್ಯಾವ ಹಳ್ಳಿದು ಸಮಸ್ಯೆ ಏನಾದರೂ ಇದ್ದರೆ ನೀವು ನೇರವಾಗಿ ನೀವು ಪಟ್ಟಿ ಕೊಟ್ಟರೆ ಅದಕ್ಕೆ ಅಟ್ಲೀಸ್ಟ್ ಟ್ಯಾಂಕರ್ ವ್ಯವಸ್ಥೆ ಇರ್ಬೋದು, ಫ್ಲಶಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಬೋರ್ವೆಲ್ ವ್ಯವಸ್ಥೆ ಇರ್ಬೋದು, ಅವ್ರು ಮಾಡ್ತಾರೆ. ಅಂಥದ್ದು ಏನಾದರೂ ಇದ್ದರೆ ನೇರವಾಗಿ ನನಗೆ ಸಂಪರ್ಕ ಮಾಡಿ ಮಾನ್ಯ ಸದಸ್ಯರೇ, ಅದನ್ನು ಮಾಡಿಕೊಡ್ತೀವಿ ನಾವು, ಅದರದ್ದೇನು ತೊಂದರೆ ಆಗಲ್ಲ. ಪುಟ್ಟಸ್ವಾಮಿ ಗೌಡ, KH ಪುಟ್ಟಸ್ವಾಮಿ ಗೌಡ. 171 ಸಮಾಜ ಕಲ್ಯಾಣ ಸಚಿವರನ್ನು ಪ್ರಶ್ನೆ ಮಾಡಿದ್ದೀನಿ. ಓಕೆ ಅಧ್ಯಕ್ಷರೇ, ಏನು ಈ ಕೊಟ್ಟಿರುವಂಥ ಅನುದಾನ ಏನೇನು ಸಾಲದೆ ಬರ್ತದೆ. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನ ವಾಸ ಮಾಡ್ತಾ ಇರುವಂಥ ಒಂದು ತಾಲೂಕು. ಅದರಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ 1195 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲಭೂತ ಸೌಕರ್ಯಗಳು ಏನೇನೂ ಇಲ್ಲ. ಸುಮಾರು 15ರಿಂದ 16 ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಾಗಿದೆ, 45 ಕೊಠಡಿ ದುರಸ್ತಿ ಮಾಡಬೇಕಾಗಿದೆ.
ಊಟದ ಕೋಣೆನೂ ಕೂಡ ದುರಸ್ತಿ ಮಾಡಬೇಕಾಗಿದೆ. ಮಳೆ ಬಂದರೆ ಸೋರ್ತಾ ಇದೆ. ಶೌಚಾಲಯಗಳು 15 ಶೌಚಾಲಯ ಬೇಕು, ಅದು ಪೈಪ್ಲೈನ್ ಇಲ್ಲ, ಏನಿಲ್ಲ, ಅವ್ಯವಸ್ಥೆ ತುಂಬ ಆಗಿದೆ. ಮಕ್ಕಳು ನೆಮ್ಮದಿಯಿಂದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ದಯಮಾಡಿ ಹೆಚ್ಚಿನ ಅನುದಾನ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಉತ್ತರನ ವಿವರವಾಗಿ ಕೊಟ್ಟಿದ್ದೀನಿ. ಒಟ್ಟು ಪರಿಶಿಷ್ಟ ಜಾತಿಯ 11 ಹಾಸ್ಟೆಲ್ ಇದ್ದಾವೆ. ಅಲ್ಲಿ 4 ಮೆಟ್ರಿಕ್ ಪೂರ್ವ ಮತ್ತು 2 ಮೆಟ್ರಿಕ್ ನಂತರದ ಶಾಲೆಗಳಿಗೆ ಮೂಲ ಶೌಚಾಲಯ ಮತ್ತು ಮೂಲಭೂತ ಸೌಕರ್ಯನ ಕೊಡಬೇಕು ಅಂತ ಕೇಳಿದ್ದಾರೆ. ಸೊ ಅವರಿಗೆ ಒಟ್ಟು 11 ಅದರಲ್ಲಿ 10 ಸ್ವಂತ ಕಟ್ಟಡದ ಇನ್ನೊಂದು ಬಾಡಿಗೆ ನಡೀತಾ ಇದೆ. ಈಗಾಗಲೇ ನಾವು 374 ಲಕ್ಷ ರೂಪಾಯಿನ ಮಂಜೂರು ಅಂದಾಜು ಮಾಡಿಕೊಂಡು 310 ಲಕ್ಷ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಮೊದಲ ಕಂತಿನಲ್ಲಿ 222 ಲಕ್ಷನ ಬಿಡುಗಡೆ ಮಾಡಿದ್ದೀವಿ. ಅನುದಾನನ ಲಭ್ಯ ಇರೋದನ್ನ ತಗೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ. ಸ್ವರೂಪ್ ಪ್ರಕಾಶ್, ಪ್ರಶ್ನೆ 260. ಸ್ವರೂಪ್ ಪ್ರಕಾಶ್ ಇಲ್ಲ. ನೆಕ್ಸ್ಟ್ ಎಸ್.ಎನ್. ನಾರಾಯಣ ಸ್ವಾಮಿ. ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 218 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಹಿರಿಯ ನಾಗರಿಕ ಸಚಿವರನ್ನು ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಆದರೆ ನನ್ನ ತಾಲೂಕಲ್ಲಿ ಸುಮಾರು ಇವತ್ತು 300ಕ್ಕೂ ಮೇಲ್ಪಟ್ಟು ಅಂಗನವಾಡಿ ಕ್ಷೇತ್ರಗಳಿದ್ದಾವೆ. ಆದರೆ ಅಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸುಮಾರು 90ಕ್ಕೂ ಮೇಲ್ಪಟ್ಟು ಶಿಥಿಲ ಆಗಿದೆ. ಬಟ್ ಇಲ್ಲಿ ಕೇವಲ 17 ಮಾತ್ರ ಕೊಟ್ಟಿದ್ದಾರೆ. ಬಹುಶಃ ಅಧಿಕಾರಿಗಳು ಅದರ ಮಾಹಿತಿ ತಪ್ಪು ಕೊಟ್ಟಿರಬೇಕು ಅಂತ ಕಾಣ್ತದೆ. ಆದರೆ ಅಧ್ಯಕ್ಷರೇ, 22-23ನೇ ಸಾಲಿಗೆ 20 ಹೊಸ ಕಟ್ಟಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಿಜ ಅಧ್ಯಕ್ಷ, ಮಂಜೂರಾಗಿದೆ. ಆದರೆ ಯಾವುದೂ ಕೂಡ ಪೂರ್ತಿಯಾಗಿಲ್ಲ. ಒಂದು ಕಟ್ಟಡ ಕೂಡ ಇದುವರೆಗೂ ಕೂಡ ಪೂರ್ತಿಯಾಗಿಲ್ಲ. ಸನ್ಮಾನ್ಯ ಸಚಿವರು ಆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ಕಟ್ಟಡದ ಪೂರ್ಣಗೊಳಿಸಬೇಕು ಅಂತ ಮನವಿ ಮಾಡ್ತೀನಿ. ಅಧ್ಯಕ್ಷರೇ, ಸುಮಾರು 46 ಅಂಗನವಾಡಿ ಕೇಂದ್ರಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಆ ಬಾಡಿಗೆಯನ್ನು ತಪ್ಪಿಸಲಿಕ್ಕೆ ಈ ವರ್ಷ ಏನು ಬಾಕಿ ಇದೆ 46 ಅಂಗನವಾಡಿ ಕಟ್ಟಡಗಳನ್ನು ಮಂಜೂರು ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಇದರೊಟ್ಟಿಗೆ ಇವತ್ತೇನು ನಮ್ಮಲ್ಲಿ ಶಿಥಿಲ ಆಗಿರ್ತಕ್ಕಂಥ 90ಕ್ಕೂ ಮೇಲ್ಪಟ್ಟು ಅಧ್ಯಕ್ಷರೇ, ನಮ್ಮ ಸಚಿವರು ಅದನ್ನು 17 ಅಂತ ಹೇಳಿದ್ದಾರೆ. ಬಹುಶಃ ಅದು ಅಧಿಕಾರಿಗಳ ಮಾಹಿತಿ ಕೊರತೆ ಅಂತ ಕಾಣ್ತದೆ. ದಯಮಾಡಿ ಎಲ್ಲೆಲ್ಲಿ ಶಿಥಿಲ ಆಗಿದೆ ಅವೆಲ್ಲವನ್ನು ಕೂಡ ಈ ಬಾರಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ಇದರೊಟ್ಟಿಗೆ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಶೌಚಾಲಯ ಕೊರತೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಅಧ್ಯಕ್ಷ, ಏನಾಗಿದೆ, ಕುಡಿಯುವ ನೀರನ್ನು ಸಾಮಾನ್ಯವಾಗಿ ಬೋರ್ವೆಲ್ ನೀರನ್ನು ಎಲ್ಲ ಕಡೆ ಅಳವಡಿಸಿದ್ದೇವೆ. ಆದರೆ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಸಣ್ಣ ಮಕ್ಕಳು. ಆ ಸಣ್ಣ ಮಕ್ಕಳಿಗೆ ಇಡೀ ನನ್ನ ತಾಲೂಕೇ ಇಲ್ಲ, ರಾಜ್ಯದಲ್ಲೂ ಕೂಡ ಆ ಸಣ್ಣ ಮಕ್ಕಳು ಏನು ಪಾಪ ಬರ್ತಾರೆ, ಆ ಮಕ್ಕಳಿಗೆ ಕನಿಷ್ಠ ಪಕ್ಷ ಫಿಲ್ಟರ್ ವಾಟರ್ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಬಹುಶಃ ಆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಅಧ್ಯಕ್ಷರೇ. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ, ಒಂದು ಹೊಸ ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡೋ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಗೌರವಾನ್ವಿತ ಸಚಿವರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ಸಭಾಧ್ಯಕ್ಷರೇ, ಶಾಸಕರಿಗೆ ಅಂಗನವಾಡಿಗಳ ಬಗ್ಗೆ ಇರುವಂಥ ಕಾಳಜಿ, ಮಕ್ಕಳ ಬಗ್ಗೆ ಇರುವಂಥ ಕಾಳಜಿಯನ್ನು ನೋಡಿ ಅವರನ್ನು ನಾನು ಅಭಿನಂದಿಸ್ತೀನಿ. ಜೊತೆಯಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ 2022-23 ಸಾಲಿನಲ್ಲಿ ಏನು 20 ಹೊಸ ಅಂಗನವಾಡಿ ಕಟ್ಟಡಗಳು ಪ್ರಾರಂಭ ಆಗಿತ್ತು, ಅದು ಬೇಗ ಮುಗಿಬೇಕು ಅಂತ ಹೇಳಿದರು. ನಾನು ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ. ಜೊತೆಯಲ್ಲಿ 32 ಅಂಗನವಾಡಿಗಳನ್ನು 22-23 ಸಾಲಿನಲ್ಲಿ ಅವರ ಕ್ಷೇತ್ರದಲ್ಲಿ ನಾವು ಈಗಾಗಲೇ ರಿಪೇರಿಯನ್ನು ಮಾಡಿದ್ದೀವಿ. ಮತ್ತು ಪ್ರಸ್ತುತ ಅವರು 90 ಅಂಗನವಾಡಿಗಳು ಶೀತಲಾವಸ್ಥೆಯಲ್ಲಿದ್ದಾವೆ. ಅವನ್ನ ಬರೀ 17 ಅಂತ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳನ್ನು ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ತೀನಿ. ಅದ್ರ ಜೊತೆಯಲ್ಲಿ RO ಪ್ಲ್ಯಾಂಟ್ ಬಗ್ಗೆ, ಫಿಲ್ಟರ್ ನೀರು ಬಗ್ಗೆನೂ ಕೂಡ ಗಮನ ಸೆಳೆದಿದ್ದಾರೆ. ಟಾಯ್ಲೆಟ್ಗಳ ಬಗ್ಗೆ ಕೂಡ ಗಮನ ಸೆಳೆದಿದ್ದಾರೆ. ನಾವು ಬರುವಂಥ ಬಜೆಟ್ನಲ್ಲಿ ಅದನ್ನು
ಹಾಕೊಳ್ಳೋಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಏನು ಮಾನ್ಯ ಸದಸ್ಯರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, ಏನು ಅವರ ಕಳಕಳಿಯನ್ನು ತೋರಿಸಿದ್ದಾರೆ, ಅದಕ್ಕೆಲ್ಲಕ್ಕೂ ಕೂಡ ನನ್ನ ಇಲಾಖೆ ನಾವು ಸ್ಪಂದಿಸ್ತೀವಿ. ಇನ್ನೂ ಜಾಸ್ತಿ ಏನಾದರೂ ಇದ್ದರೆ ಮಾನ್ಯ ಸದಸ್ಯರನ್ನು ನಮ್ಮ ಆಫೀಸ್ಗೆ ಕರೆದು ಚರ್ಚೆ ಮಾಡ್ತೀವಿ ಅಧ್ಯಕ್ಷ. ಬರ್ಮಗೌಡ ಕಾಗೇಜ್, ಬರ್ಮಗೌಡ ಕಾಗೆ, ನೆಕ್ಸ್ಟ್ ಅಪ್ಪಾಜಿ ಸಿ ನಾಡಗೌಡ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ 175ನೇ ಪ್ರಶ್ನೆ ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಕೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ನೀಡಿದ್ದಾರೆ. 2012-13ರಿಂದ ಕೊಟ್ಟಿದ್ದಾರೆ. 2022, 23, 24ನೇ ಸಾಲಿನಲ್ಲಿ ಯಾವ ಪ್ರಸ್ತಾವನೆ ಇಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರಕ್ಕೆ ಕಾಳಜಿ ಇದೆ ಇಲ್ಲ ಅನ್ನುವಂಥದ್ದು ಆಗ್ತಾ ಇದೆ. ಮತ್ತು ಬಿಡುಗಡೆ ಹಣದ ಬಗ್ಗೆ ನೋಡಿದಾಗ ಆ ಹಣ ಯಾಕೆ ಬಾಕಿ ಉಳಿತು, ಇನ್ನೂ ಅದನ್ನು ಮುಂದೆ ಯಾಕೆ ಒರೆಸ್ಕೊಂಡು ಹೋಗಲಿಲ್ಲ, ಸುಮಾರು 6 ವರ್ಷವಾದರೂ ಕೂಡ ಅನ್ನುವಂಥದ್ದು ಪ್ರಶ್ನೆ ನಾನು ಕೇಳ್ತೇನೆ. ಒಂದು, ಆನಂತರ ಪ್ರತಿ ತಾಲೂಕಿನಲ್ಲಿ ಕೂಡ ಒಂದು ಅಂಬೇಡ್ಕರ್ ಭವನನ್ನು ಕಟ್ಟೋದಕ್ಕೆ ಏನಾದರೂ ಕ್ರಮ ಕೈಗೊಳ್ತೀರಾ? ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಅಥವಾ ದೊಡ್ಡ ಶಹರಗಳೇನಿದ್ದಾವೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಅಂಬೇಡ್ಕರ್ ಭವನನ್ನು ಕಟ್ಟೋದ್ರಿಂದ ಬಡವರ ಮದುವೆ ಮುಂಜುವೆ ಮಾಡಲಿಕ್ಕೆ, ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಾಗಿದೆ. ನಾನು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಮುದ್ದೇಬಾಳದಲ್ಲಿ ಮಾಡಿ ನೋಡಿದ್ದೇನೆ. ಅದಕ್ಕೆ ದಯವಿಟ್ಟು ಇದನ್ನು ಕೇವಲ ಸೀಮಿತವಾಗಿ ಮುದ್ದೇಬಾಳ ತಾಲೂಕು ಅಂತಲ್ಲ, ರಾಜ್ಯದಲ್ಲಿ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಾ ಅನ್ನೋಂಥ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 7680 ಅಂಬೇಡ್ಕರ್ ಭವನಗಳು ನಿರ್ಮಾಣ ಆಗಿದ್ದಾವೆ. ಸುಮಾರು 1745 ಕೋಟಿ ರೂಪಾಯಿನ ಅದಕ್ಕೆ ಮಂಜೂರು ಮಾಡಿ ಅಲ್ಲಿ ರಾಜ್ಯದಲ್ಲಿ ಇದ್ದಾವೆ. ಕಟ್ಟಿರೋ ಅಂಬೇಡ್ಕರ್ ಭವನಗಳ ಉಪಯುಕ್ತತೆ ಎಷ್ಟು ಬರುತ್ತೋ ಬರಲ್ವೋ ಸಮಗ್ರವಾಗಿ ಮಾಹಿತಿ ತರಿಸ್ಕೋಬೇಕು. ತರಿಸ್ಕೊಂಡು ಒಂದೆರಡು ಉಪಯೋಗ ಆಗಿದ್ದರೆ ಮಲ್ಟಿಪಲ್ ಪರ್ಪಸಸ್ಗೆ ಅದನ್ನು ಉಪಯೋಗ ರೀತಿ ಮಾಡಬೇಕು. ಲೈಬ್ರರಿ ಮಾಡೋದು, SC ST ಯುವಕರಿಗೆ ಮತ್ತು ಮಹಿಳೆಯರಿಗೆ ತರಬೇತಿ ಕೊಡೋದು, ದೇ ಮಸ್ಟ್ ಬಿ ಮೇಡ್ ಫಂಕ್ಷನಲ್ ಆ್ಯಂಡ್ ಯೂಸ್ಫುಲ್, ಅದಕ್ಕೆ ಮಾಡಬೇಕು. ಮತ್ತು ನಾವು ನಮ್ಮ ಮಾನ್ಯ ಶಾಸಕರು ಅಂಬೇಡ್ಕರ್ ಭವನ ಕೇಳುವಾಗ ಮಂಜೂರು ಮಾಡೋದು ನಾವು ಯೂನಿಟ್ ಕಾಸ್ಟು ಎಷ್ಟಿರಬೇಕು, ಒಂದು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಅಥವಾ ತಾಲೂಕು ಜಿಲ್ಲೆ ಮಟ್ಟಿಗೆ ಎಕ್ಸಾರ್ಬಿಡೆಂಟಾಗಿ 10 ಕೋಟಿ 25 ಕೋಟಿ ಮಾಡಿಬಿಡೋದು. ಈ ಕಡೆ ಅದು ಹಣನೂ ಸರಿಯಾಗಿ ಉಪಯೋಗ ಆಗಲ್ಲ, ಆ ಕಟ್ಟಡನೂ ಸಂಪೂರ್ಣ ಆಗಲ್ಲ. ಈ ರೀತಿ ಇದೆ. ನಾವು ವಿಲೇಜ್ ಮಟ್ಟದಲ್ಲಿ ರಿವೈಸ್ಡ್ 2019ನಲ್ಲಿ ರಿವೈಸ್ಡ್ ಒಂದು ಕಾಸ್ಟನ್ನು ಮಾಡಿ ಗ್ರಾಮ ಮಟ್ಟಕ್ಕೆ 20 ಲಕ್ಷ, ಹೋಬಳಿ ಮಟ್ಟಕ್ಕೆ ಒಂದು 75 ಲಕ್ಷ, ತಾಲೂಕಿಗೆ 2 ಕೋಟಿ, ಜಿಲ್ಲೆಗೆ 4 ಕೋಟಿ ಅಷ್ಟು ಮಾಡಿ ವಿದಿನ್ ದಟ್ ಪ್ರಿಸ್ಕ್ರೈಬ್ಡ್ ಕಾಸ್ಟ್, ಎಸ್ಟಿಮೇಟೆಡ್ ಕಾಸ್ಟಲ್ಲಿ ಮಾಡಿದ್ರೆ ಅದು ನಿಗದಿತ ಸಮಯಕ್ಕೆ ಸರಿಯಾಗಿ ಆಗ್ತವೆ, ಉಪಯೋಗಕ್ಕೆ ಬರ್ತವೆ. ನಾವೇನು ಮಾಡ್ತೀವಿ, ಸರಿಯಾಗಿ ಹೀಗೆ ಅಲ್ಲಿ ಜಾಗ ಇದೆ, ಇಲ್ಲಿ ಕಟ್ಟಿ ಅಲ್ಲಿ ಕಟ್ಟಿ ಅಂತೇಳಿ ಅದಕ್ಕೆ ಡೀಟೇಲ್ ವರದಿ ಕೇಳಿದ್ದೀನಿ ನಾನು. ಎಲ್ಲೆಲ್ಲಿ ಭವನಗಳಾಗಿದ್ದಾವೆ, ಏನೇನು ಮಾಡ್ತೇವೆ ಇದೆಲ್ಲ ಹೇಳಿ ಅದನ್ನು ನೋಡಿಕೊಂಡು ಈಗಾಗಲೇ ನಾವು ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆಗೆ ಈ ಥರ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಆಗಿಲ್ಲ ಅದನ್ನು ನೋಡಿಕೊಂಡು, ಸೊ ಅಲ್ಲಿಯ ಸ್ಥಳೀಯವಾದಂಥ ಸಮುದಾಯಗಳಿಗೂ ಇರ್ಬೋದು ಅಥವಾ ಸಾರ್ವಜನಿಕವಾಗೂ ಬಳಕೆ ಆಗೋ ರೀತಿಯಲ್ಲಿ ಸರ್ಕಾರದ ಹಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದ್ರು ಆ ಸಮುದಾಯಗಳ ಜೊತೆಗೆ ಎಲ್ಲರೂ ಉಪಯೋಗ ರೀತಿಯಲ್ಲಿ ಏನಾದ್ರು ಮಾಡೋಕ್ಕಾಗದೆ ಲೈಬ್ರರಿ ಮಾಡಿ, ಟ್ರೈನಿಂಗ್ ಸೆಂಟರ್ ಮಾಡಿ, ಮತ್ತು ಸಾಮಾಜಿಕ ಚಟುವಟಿಕೆಗಳು ಅಥವಾ ಮದುವೆ ಅಥವಾ ಸಾಮಾಜಿಕ ಸೇರಿ ಕೂಡುವಿಕೆ ಇದಕ್ಕೆಲ್ಲ ಆಗುತ್ತೆ ಅಂತ ಪರಿಶೀಲನೆ ಮಾಡಬೇಕು. ಈಗಾಗಲೇ ಅದನ್ನು ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನೀಡ್ ಬೇಸ್ಡ್ ಆಧಾರದ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ಜಸ್ಟ್ ಐ ವಿಲ್ ವರ್ಕ್ಔಟ್. ಅಧ್ಯಕ್ಷರೇ ಒಂದು ನಿಮಿಷ ಪ್ರಶ್ನೆ ದಯಮಾಡಿ. ಅಧ್ಯಕ್ಷರೇ, ನಮ್ಮ ಕಡೆ ಸುಮಾರು ಒಂದು ನಿಮಿಷ, ಒಂದೇ ಉಪ ಪ್ರಶ್ನೆ ಒಂದೇ ಇವ್ರದ್ದು ಮುಗಿಲು. ಯಾರು ಪ್ರಶ್ನೆ ಕೇಳಿದ್ದಾರೆ ಅವರು ಅಪ್ಪಾಜಿ ಅವರು ಫಿನಿಶ್ ಇಟ್, ಮತ್ತೆ ಅವ್ರ ಮಾತು ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಿಜವಾಗಿ ಸ್ವಾಗತ ಮಾಡ್ತೇನೆ. ಆದರೆ ತ್ವರಿತಗತಿಯಲ್ಲಿ ಇದನ್ನು ಕ್ರಮ ಕೈಗೊಳ್ಳಿಕ್ಕೆ ಓಕೆ.
ಎಲ್ಲಿ ಉಪಯುಕ್ತ ಆಗಿಲ್ಲ ಅದರ ಬಗ್ಗೆ ನೀವು ಅದು ಯಾಕೆ ಆಗಿಲ್ಲ ಅಂತ ನೋಡಿ. ಎಲ್ಲಿ ಉಪಯೋಗ ಆಗ್ತಾ ಇದೆ, ಸಾರ್ವಜನಿಕವಾಗಿ ಹೆಚ್ಚು ಅನುಕೂಲ ಆಗ್ತಾ ಇದೆ. ಶಾಮಿಯಾನಿಗೆ ಇವತ್ತು 60,000 70,000 ಕೊಡ್ತಾರೆ ಬಡವರು. 50,000 20,000 ಇಲ್ಲಾರ್ದೆ ಮದುವೆ ಆಗೋದಿಲ್ಲ, ಒಂದು ಕಾರ್ಯಕ್ರಮ ಆಗೋದಿಲ್ಲ. ಅಂಬೇಡ್ಕರ್ ಭವನಗಳನ್ನು ಕಟ್ಟೋದ್ರಿಂದ ಹಣ ಉಳಿತೆ. ಅದಕ್ಕೋಸ್ಕರ ತ್ವರಿತಗತಿಯಲ್ಲಿ ಕ್ರಮ ಕೈಗೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಒಂದೇ ಅವರು ಎಲ್ಲ ಕೇಳಿ ಬಿಡಲಿ ಸರ್. ಸರ್, ಈಗ ನಮ್ಮ ಕಡೆ 2017ರಲ್ಲಿ 9 ಕೋಟಿ ರೂಪಾಯಿ ಒಂದು ಬಾಬು ಜಗಜೀವನ್ ರಾಮ್ ಭವನ ಪ್ರಾರಂಭ ಆಗಿದ್ದು ಇನ್ನೂ ಮಟ್ಟ ಕಂಪ್ಲೀಷನ್ ಆಗಿಲ್ಲ, ಫಿನಿಶಿಂಗ್ ಸ್ಟೇಜ್ನಲ್ಲಿದೆ. ಅದು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್. 2020ರಲ್ಲಿ ಅದು ಜಿಯೋ ಆಗಿರಲಿಲ್ಲ, 2020ರಲ್ಲಿ ಜಿಯೋ ಆಯಿತು. ಅದಾದ ನಂತರ ಇನ್ನೂ ಮಟ್ಟ ಕಾಂಟ್ರಾಕ್ಟರ್, ನಾನು ಕಮಿಷನರ್ಗೂ ಮಾತಾಡ್ತೀನಿ, ಅಲ್ಲಿ ಡಿಸಿಗೆ ಎಲ್ಲರಿಗೂ ಮಾತಾಡಿದ್ರು ಕೂಡ ಇನ್ನೂ ಮಟ್ಟನೂ ಯಾವುದು ಹೇಳ್ಬಿಡ್ತೀನಿ. ಸರ್ ಒಂದು ನಿಮಿಷ ಕೇಳ್ರಿ ಸರ್. ಎಲ್ಲೆಲ್ಲಿ ಈ ಥರ ಆಗಿದ್ದಾವೆ ಡೀಟೇಲ್ ಆಗಿ ರಿಪೋರ್ಟ್ ಕೊಡಿ. ಇನ್ಕಂಪ್ಲೀಟೆಡ್ ಸ್ಟ್ರಕ್ಚರ್ಸ್ ಇದ್ರೆ ಕಂಪ್ಲೀಟ್ ಮಾಡೋಕ್ಕೆ ಏನು ಬೇಕು ವಿತ್ ಇನ್ ದಿ ಅವೈಲಬಲ್ ರಿಸೋರ್ಸಸ್ ವಿ ಹ್ಯಾವ್ ಟು ವರ್ಕ್ಔಟ್. ಓಕೆ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷ. ಈಗಾಗಲೇ ಏನು ಕಳೆದ ಒಂದು ನಿಮಿಷ ಕಳೆದ 4-5 ವರ್ಷಗಳಿಂದ ಮಂಜೂರಾಗಿದೆ ಅಧ್ಯಕ್ಷರೇ. ಆ ಎಲ್ಲ ಭವನಗಳಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ, ಕೇವಲ ಅರ್ಧ ಬಿಡುಗಡೆ ಮಾಡಿ ಯಾವ ಕಡೆಗಳು ಕೂಡ ಸಂಪೂರ್ಣವಾಗಿ ಪೂರ್ತ ಆಗಿಲ್ಲ. ಒಂದು ಯಾಕೆ ಅಧ್ಯಕ್ಷ, ಹಿಂದೆ ಮೊದಲು 10 ಲಕ್ಷ ಕೊಟ್ಟರು, ಆಮೇಲೆ 12 ಲಕ್ಷ ಕೊಟ್ಟರು. 12 ಲಕ್ಷದಲ್ಲಿ 55 ರಿಲೀಸ್ ಮಾಡಿದರು. ಇನ್ನು 55 ರಿಲೀಸ್ ಮಾಡಲೇ ಇಲ್ಲ, ಇದುವರೆಗೂ ಮಾಡಲಿಲ್ಲ 5 ವರ್ಷದಿಂದ. ಹಾಗಾಗಿ ಎಲ್ಲ ಕಡೆ ಅಪೂರ್ಣ ಅಧ್ಯಕ್ಷರೇ, ಗೌರವ ಸಚಿವರು ಆ ಬಗ್ಗೆ ಗಮನ ಕೊಟ್ಟು ಬಿಡುಗಡೆ ಮಾಡಬೇಕು. ಒಂದು. ಎರಡನೇ ಅಧ್ಯಕ್ಷರೇ, ಇವತ್ತು ಹೇಳ್ತಾರೆ ಗ್ರಾಮಗಳಲ್ಲಿ 20 ಲಕ್ಷಕ್ಕೆ ಮಿತಿ ಮಾಡಿದ್ದಾರೆ ಅಂತ. ಸಾಧ್ಯಲ್ಲ. 20 ಲಕ್ಷ ಇವತ್ತು ರೇಟಲ್ಲಿ, ಇವತ್ತು ಸಿಮೆಂಟು ಸ್ಟೀಲ್ ರೇಟಲ್ಲಿ 20 ಲಕ್ಷಕ್ಕೆ 2 ಚದರ ಕಟ್ಟಲಿಕ್ಕೆ ಬರೋದಿಲ್ಲ. ದಯಮಾಡಿ ಅದನ್ನು ಹೆಚ್ಚಿಸಬೇಕು. ಆಮೇಲೆ ಹೋಬಳಿಯಲ್ಲಿ ಕನಿಷ್ಠ ಪಕ್ಷ ಈ ಸಮುದಾಯಗಳು ಒಂದು ಮದುವೆ ಮುಂಜೆಯಿಂದ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತೊಂದು ಅಡುಗೆ ಕೋಣೆ, ಹಾಲು 2 ಬೇಕಾಗ್ತದೆ. ಹೋಬಳಿ ಮಟ್ಟದಲ್ಲಿ ಕನಿಷ್ಠ ಪಕ್ಷ 2 ಕೋಟಿ ಹೆಚ್ಚು ಮಾಡಿ, ಏನು ತಾಲೂಕು ಮಟ್ಟದಲ್ಲಿ ಇವತ್ತು 2 ಕೋಟಿ ನಿಗದಿ ಮಾಡಿದ್ದಾರೆ, ಅದನ್ನು 5 ಕೋಟಿ ನಿಗದಿ ಮಾಡಬೇಕು ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಅಫ್ಜಲ್ಪುರ ತಾಲೂಕಾ ಕೇಂದ್ರ ಇದ್ದರೂ ಕೂಡ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ 10 ವರ್ಷದಿಂದನೂ ಅದು ಇನ್ನೂ ಮುಗಿದಿಲ್ಲ. ಮತ್ತು ಅದಕ್ಕೆ ಸುಮಾರು 5 ಕೋಟಿ ಕೊಟ್ಟರೆ ಅದು ಇಲ್ಲ. ನಿಮ್ಮ ಸ್ಪೆಸಿಫಿಕ್ ವಿಚಾರವನ್ನು ಅವ್ರ ಕಚೇರಿಗೆ ಬರೆದು ಕೊಟ್ಟರೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಹಿರಿಯರಿದ್ದಾರೆ, 10 ವರ್ಷ ಆಯಿತು. ಅದೇ ನೀವು ಬರೆದು ಕೊಡಿ ಅವರಿಗೆ ರೈಟಿಂಗ್ ಅಲ್ಲಿ, ಅವರು ಅದನ್ನು ಕ್ಲಿಯರ್ ಮಾಡಿಸ್ತಾರೆ. ಇಲ್ಲ, 10 ವರ್ಷ ಆಯಿತು, ಇನ್ನೂವರೆಗೆ ಅದು ಕಟ್ಟಿದಂತ ಸ್ಟ್ರಕ್ಚರ್ ಕೂಡ ಬಿದ್ದು ಹೋಗ್ತಾ ಇದೆ. ಏನಿದೆ ಲಿಖಿತವಾಗಿ ಕೊಡಿ, ಕ್ಲಿಯರ್ ಮಾಡಿ. ಅದಕ್ಕೆಲ್ಲ ಡೀಟೇಲ್ ಮಾಹಿತಿ ಕೊಡಿ ಅಂತ ಕೇಳಿದ್ರಿ, ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ. ಅದೆಲ್ಲ ಬಂದ್ಮೇಲೆ ಡೀಟೇಲ್ ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡೋಣ. ಕಿರಣ್ ಕೊಡ್ಗಿ ಅಧ್ಯಕ್ಷರೇ, ಕಿರಣ್ ಕೊಡ್ಗಿ ಒಂದು ವಿಜಯಾನಂದ್ ನೆಕ್ಸ್ಟ್. ಕಿರಣ್ ಕೊಡ್ಗಿ ಪ್ರಶ್ನೆ ಸಂಖ್ಯೆ 164 ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕೇಳಬಯಸುತ್ತೇನೆ. ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಕುಂದಾಪುರ ವಿಧಾನಸಭಾ ವ್ಯಾಪ್ತಿಯೊಳಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಮಂಜೂರಾದ ಸಂಖ್ಯೆ ಸೀಟು 360. ಇದರಲ್ಲಿ ನವೀಕರಣದ ವಿದ್ಯಾರ್ಥಿಗಳು 286 ಇದ್ದಾರೆ ಅಧ್ಯಕ್ಷರೇ. ಹೊಸ ಪ್ರವೇಶಕ್ಕೆ ಬರೀ 74 ಸೀಟ್ ಮಾತ್ರ ಇದೆ. ಆದರೆ ಈಗಾಗಲೇ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದವರ ಸಂಖ್ಯೆ 444 ಇದ್ದಾರೆ. ಬರೀ 74 ಜನರಿಗೆ ಸ್ಥಳಾವಕಾಶ ಸಿಕ್ಕಿದರೆ 370 ಮಕ್ಕಳಿಗೆ ಅಲ್ಲಿ ಅವಕಾಶ ಇಲ್ಲ. ಇವರೆಲ್ಲ ಗ್ರಾಮೀಣ ಭಾಗದಿಂದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು, ಬಾಲಕಿಯರು ಮತ್ತು ಹೆಣ್ಮಕ್ಕಳು ಬರ್ತಾ ಇದ್ದಾರೆ. ಸುಮಾರು 30-35 ಕಿಲೋಮೀಟ್ರ್, 40 ಕಿಲೋಮೀಟ್ರಿಂದ ಹಳ್ಳಿಯಿಂದ ಬರುವವರೆಲ್ಲ. ಅವರಿಗೆ ಅವಕಾಶ ಇಲ್ಲದೇ ಇದ್ದರೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಅವರೆಲ್ಲರನ್ನ ಯಾರು ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಅವಕಾಶ ತಾವು ಕಲ್ಪಿಸಿ ಕೊಡಬೇಕು ಸಚಿವರ ಮೂಲಕ. ಇದೇ ಹಾಸ್ಟೆಲ್ನಲ್ಲಿ ಸ್ಥಳಾವಕಾಶ ಇದ್ದರೆ ಹಾಸ್ಟೆಲ್ನಲ್ಲೇ ಕೊಡ್ಬೋದು, ಇಲ್ಲದಿದ್ದರೆ ಹತ್ತಿರದ ಯಾವುದಾದ್ರೂ ಸರ್ಕಾರಿ ಕಟ್ಟಡವನ್ನು ಗುರುತಿಸಿ ಎಲ್ಲರಿಗೂ ಅವಕಾಶ ತಾವು ಕೊಡಬೇಕು ಎಂದು ಸಭಾಧ್ಯಕ್ಷರ ಮೂಲಕ ಸಚಿವರಿಗೆ ಮನವಿ ಮಾಡ್ತೇನೆ.
ಇನ್ನೊಂದು ಮನವಿ ಸಭಾಧ್ಯಕ್ಷರೇ, ಈಗಾಗಲೇ ಸ್ಕೂಲು ಮೆಟ್ರಿಕ್ ಪೂರ್ವ ಮತ್ತು PUC ತರಗತಿಗಳು ಪ್ರಾರಂಭವಾಗಿ 1 ತಿಂಗಳು ಕಳೆದಿದೆ ಈಗ ಆಲ್ರೆಡಿ. ಇನ್ನೂ ಹಾಸ್ಟೆಲ್ನ ಅವಕಾಶ ಆಗಲಿಲ್ಲ. ಈ ಶಾಲಾ ಪ್ರಾರಂಭವಾಗುವ ದಿನಗಳ ಒಟ್ಟಿಗೆ ಹಾಸ್ಟೆಲ್ನಲ್ಲಿ ಅವಕಾಶವನ್ನು ಮುಂದಿನ ವರ್ಷ ಕಲ್ಪಿಸಬೇಕು ಅಂತ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ. ಓಕೆ, ಒಮ್ಮೆನಾಥ್. ಈಗಾಗಲೇ ಕಿರಣ್ ಕೊಡ್ಗಿ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಮೂಡುಬಿದ್ರೆ ತಾಲೂಕು ಮತ್ತು ಮುಲ್ಕಿಯಲ್ಲಿ ಹಾಸ್ಟೆಲ್ಗಳ ತುಂಬ ಕೊರತೆ ಇದೆ. ಯಾಕೆಂತ ಹೇಳಿದರೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ ಆ ಭಾಗದಿಂದೆಲ್ಲ ಮಕ್ಕಳು ಬಂದವರು ಮತ್ತು ಅವರ ಹಿರಿಯರಲ್ಲಿ ಬಂದು ಕೆಲಸ ಮಾಡುವಾಗ ಅವರು ಇಲ್ಲಿ ಶಾಲೆಗೆ ಸೇರಿಕೊಳ್ತಾರೆ. ಅವರಿಗೆ ಹಾಸ್ಟೆಲಿನ ಫೆಸಿಲಿಟಿ ಬೇಕು, ಇಲ್ಲಾಂದರೆ ಅಲ್ಲಿ ವಿದ್ಯೆ ಕೊಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ, ಇಲ್ಲಿ ಕಳಿಸಿಕೊಡ್ತಾರೆ. ಆದ್ದರಿಂದ ನನಗೆ ಮೂಡುಬಿದ್ರೆ ತಾಲೂಕಿಗೆ ಒಂದು ಹೆಣ್ಣುಮಕ್ಕಳ 100 ಕೆಪಾಸಿಟಿ ಒಂದು ಹಾಸ್ಟೆಲ್ ಕೊಡಬೇಕು ಅಂತ ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಈಗ ಸ್ಪೆಸಿಫಿಕ್ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇದ್ರೆ ಶಾಸಕರ ಕಚೇರಿ ರೈಟಿಂಗ್ ಅಲ್ಲಿ ಕೊಡಿ. ಜನರಲ್ ಆಗಿ ಈ ವಿಚಾರ ಏನು ಹೇಳಿದ್ದಾರೆ ಕೊಡುಗೆ ಅವರು, ಅದಕ್ಕೆ ಪೂರಕವಾಗಿರುವಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ 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 ಫಸ್ಟ್ ಬೆಂಚ್ ಫುಲ್ ಖಾಲಿ ಇದೆ ಮಂತ್ರಿಗಳು. ಓಕೆ, ಈಗ ಪ್ರಶ್ನೋತ್ತರ ನಡೀತಾ ಇದೆ. ಪ್ರಶ್ನೆ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಚಿವರಿದ್ದಾರೆ. ಮಾನ್ಯ ಈಗಾಗಲೇ ನಮ್ಮ ಕುಂದಾಪುರದ ಶಾಸಕರು ಹೇಳಿದಂಗೆ ನಮಗೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಈಗಾಗಲೇ ಅದಕ್ಕೆ ಇಲಾಖೆ ಪೂರಕವಾಗಿ ನಾವು ಇಡೀ ರಾಜ್ಯದಲ್ಲಿ 160 ಉನ್ನತ ಶಿಕ್ಷಣ ಇಲಾಖೆಯಿಂದ ಹಾಸ್ಟೆಲ್ಗಳನ್ನು ನಾವು ತೊಗೊತಾ ಇದ್ದೀವಿ. ತೊಗೊಂಡು ಅವನ್ನು ನಮ್ಮ ಇಲಾಖೆ ಬ್ಯಾಕ್ವರ್ಡ್ ಕ್ಲಾಸಿಗೆ ನಾವು ತೊಗೊಂಡು ಅಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದು ವಿಶೇಷವಾಗಿ ಉಡುಪಿ ಜಿಲ್ಲೆಗೆ 3 ಐಡೆಂಟಿಫೈ ಮಾಡಿದ್ವಿ. 3 ಉನ್ನತ ಶಿಕ್ಷಣ ಇಲಾಖೆಯಿಂದ ಹಾಸ್ಟೆಲ್ಗಳ ತೊಗೊಂಡು 3 ಐಡೆಂಟಿಫೈ ಮಾಡಿದ್ವಿ. ಅವನ್ನು ಈ ಸತೆ ನಾವು ಆದಷ್ಟು ಬೇಗ ನೀವೇನು ನಿಮ್ಮ ಕಳಕಳಿ ಇದೆ ವಿದ್ಯಾರ್ಥಿಗಳ ಬಗ್ಗೆ, ಏನು ಕಾಲೇಜ್ ಪ್ರಾರಂಭ ಅದಕ್ಕೊಂದು ಸಿಸ್ಟಮನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಾದ ರೀತಿಯೊಳಗೆ ಕಾಲೇಜು ಪ್ರಾರಂಭ ಆಗೋಕ್ಕೂ ಮತ್ತು ಮಕ್ಕಳಿಗೆ ಹಾಸ್ಟೆಲ್ದಾಗ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚಿಗೆ ಬೇಕಂದರೆ ಈ ಸತೆ ನನ್ನ ಆರ್ಥಿಕ ಬಜೆಟ್ ಆದಮೇಲೆ ಆರ್ಥಿಕ ಇಲಾಖೆದ ಪರಿಸ್ಥಿತಿಯನ್ನು ನೋಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇದೆ ಅಲ್ಲಿನ ನೋಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಮಾನ್ಯ ಒಂದು ಉಪಪ್ರಶ್ನೆ ಏನಿಲ್ಲ. ಯಶ್ಪಾಲ್ ಕರಿತೇನೆ. ನಾನು ಶಾಲಾ ಪ್ರಾರಂಭವಾಗುವ ದಿನದಲ್ಲೇ ಹಾಸ್ಟೆಲ್ನ ಅವಕಾಶ ತಾವು ಕಲ್ಪಿಸಬೇಕು ಮುಂದಿನ ವರ್ಷದಲ್ಲಿ ಅಂತ ನಾನು ವಿನಂತಿ. ಅದ್ರ ಬಗ್ಗೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತೀನಿ. ಅಲ್ಲ ಈಗ ಇರುವಂಥ ಹಾಸ್ಟೆಲ್ಗಳಲ್ಲಿ ಎಲ್ಲಿ ಎಲ್ಲ ಸರ್ ಈಗ ಅವರು ಮುಂದಿನ ವರ್ಷ ಮೊನ್ನೆ ಸುನೀಲ್ ಕುಮಾರ್ ಸಾಹೇಬ್ರೆ ಸುನೀಲ್ ಅಲ್ಲದೆ ನಾನು ಪರಿಶೀಲನೆ ಅಂದ್ರೆ ಈಗ ಸುನೀಲ್ ಕುಮಾರ್ ಅವರ ಕಾಲೇಜ್ ಪ್ರಾರಂಭ ಆಗೋದಕ್ಕೂ ಅದಕ್ಕೆ ವ್ಯವಸ್ಥೆ ಇದೆ. ನಾವು ಸರಿಯಾದ ಟೈಮ್ದೊಳಗನೆ ಕಾಲೇಜ್ ಪ್ರವೇಶ ಸಿಕ್ಕ ತಕ್ಷಣ ಹಾಸ್ಟೆಲ್ ವ್ಯವಸ್ಥೆನೂ ಮಾಡ್ತೀವಿ. ಅವ್ರೇನೋ ಮುಂದಿನ ವರ್ಷ ಇನ್ನೂ ಇದನ್ನ ಮಾಡಂದ್ರೆ ಮಾಡ್ತೀವಿ ಅನ್ನೋದು ಮಾತದೊಳಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದೆ ನಾನು. ಅಧ್ಯಕ್ಷರೇ ಒಂದು ಬೇಗ ಫಾಸ್ಟ್ ಒಂದು ಪ್ರಶ್ನೆ ಕೇಳೋದು. ಈಗಾಗಲೇ ಕೆಲವು ಹಾಸ್ಟೆಲ್ಗಳಲ್ಲಿ ಹೆಚ್ಚಿನ ಮಕ್ಕಳು ತಗೊಳ್ತಕ್ಕಂಥ ಅವಕಾಶ ಇದೆ. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕಾಟ್ ಬೆಡ್ ಅಂಥದ್ದು ಕೊಡಬೇಕು. ಅಂಥದ್ದನ್ನು ಕೊಟ್ಟು ಅಲ್ಲಿ ಸಂಖ್ಯೆ ಹೆಚ್ಚು ಮಾಡಿದ್ರೆ ಸಾಕು, ಎಷ್ಟೋ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾದ್ರೂ ಕ್ರಮ ಕೈಗೊಳ್ತೀರಾ? ಯಶ್ಪಾಲ್ ಅಧ್ಯಕ್ಷರೇ, ನಿಮ್ಮ ಹಿರಿಯ ಸದಸ್ಯರು ಹೇಳ್ದಂಗೆ ಆಯ್ತು, ಅವೆಲ್ಲ 2 ಪ್ರಶ್ನೆಗೆ ಮತ್ತೆ ಒಟ್ಟಿಗೆ ಉತ್ತರ ಕೊಡಿ. ಮಾನ್ಯ ಕಿರಣ್ ಕೊಡ್ಗಿಯವರ ವಿಷಯಕ್ಕೆ ಪೂರಕವಾಗಿ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೇವಲ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ಮಾತ್ರ ಉಡುಪಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿಲ್ಲ. ಬಹುಶಃ ನೆರೆಯ 5 ಜಿಲ್ಲೆಯ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಉಡುಪಿ ಜಿಲ್ಲೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಅದೇ ರೀತಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಈಗಾಗಲೇ ಉಡುಪಿ ಜಿಲ್ಲೆಯ ಉಡುಪಿ ನಗರ ಭಾಗದಲ್ಲಿ 6 ಕೋಟಿ ವೆಚ್ಚದಲ್ಲಿ ಹಿಂದುಳಿದ ವರ್ಗದ ಹಾಸ್ಟೆಲ್ ನಿರ್ಮಾಣ ಆಗ್ತಿದೆ. ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ ಅದು ಕೆಲಸ ಆಗ್ತಾ ಉಂಟು. ಅದರಿಂದಾಗಿ ತಕ್ಷಣ ಅದಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಅದನ್ನು ಪ್ರಾರಂಭ ಆದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಓಕೆ ಕೃಷ್ಣ, 1 ನಿಮಿಷ. ಅವರು ಅಧ್ಯಕ್ಷರೇ, ಏನು ನಮ್ಮ ವಸತಿ ಶಾಲೆಯಲ್ಲಿ 50-60ಕ್ಕೆ ಲಿಮಿಟ್ ಮಾಡಿದ್ದಾರೆ. ತುಂಬ ಡಿಮ್ಯಾಂಡ್ ಇದೆ. ಈ ಪ್ರಸ್ತುತ ಇರ್ತಕ್ಕಂಥ 50 ಸೀಟನ್ನು
ಕೊನೆ ಪಕ್ಷ 70ಗೆ ಅನೌನ್ಸ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಫುಲ್ಫಿಲ್ ಆಗುತ್ತೆ. ಅದ್ರ ಬಗ್ಗೆ ದಯಮಾಡಿ ಸಚಿವರು ಗಮನ ಹರಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ನೆಕ್ಸ್ಟ್ ನಮ್ದು ಅದೇ ರೀತಿ ಸಮಸ್ಯೆ ಇದೆ ಅಧ್ಯಕ್ಷರೇ. ಕನಿಷ್ಠ ಒಂದು 10 ರಿಂದ 15 ಮಕ್ಕಳನ್ನಾದರೂ ಈ ಸಾರಿ ಸೇರಿಸಿದ್ರೆ ಒಂದು ಅನುಕೂಲ ಆಗುತ್ತೆ. ಬೆಲ್ಲದ್ ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಮಂತ್ರಿಗಳ ಗಮನಕ್ಕೆ ತೊಗೊಂಬರಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಧಾರವಾಡದಲ್ಲಿ ಸುಮಾರು 16 ರಿಂದ 17 ಸಾವಿರ ಹಾಸ್ಟೆಲಿಗೆ ರಿಕ್ವೆಸ್ಟ್ ಬರ್ತಾವೆ ಎವ್ರಿ ಇಯರ್ ಅಪ್ಲಿಕೇಶನ್ಸ್. ಅಲ್ಲಿ ಸೀಟ್ ಅವೈಲೇಬಲ್ ಇರೋದು 500 1000. ಭಾಳ ಅಂದ್ರೆ ಭಾಳ ದೊಡ್ಡ ಗ್ಯಾಪ್ ಇದೆ. ಆ ಮಕ್ಕಳು ಅಡ್ಮಿಷನ್ ತೊಗೊಂಡಿರ್ತಾವೆ, ಎಲ್ಲಿರ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಹಾಸ್ಟೆಲ್ಸ್ ಬಗ್ಗೆ ಏನಾದರೂ ಗುರು ತೆಗೆದುಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಈ ಆಯ್ಕೆ ಪ್ರಕ್ರಿಯೆ ಲೇಟ್ ಆಗೋದ್ರಿಂದ ಬೇರೆ ಜಿಲ್ಲೆಯಿಂದ ಅಲ್ಲಿ ಸೀಟ್ ಅವೈಲೇಬಲ್ 100-300 ಜನ ಬಂದಿರ್ತಾರೆ. ಅವ್ರು 100 ಜನ ಯಾರು ಆಯ್ಕೆ ಮಾಡ್ತಾರಂತ ಕಾಯ್ತಾ ಹೊರಗಡೆ ಮಲ್ಕೊಂಡಿರ್ತಾರೆ. ಪೇರೆಂಟ್ಸ್ ಸಹಿತ ಬಂದಿರ್ತಾರೆ ಬೇರೆ ಜಿಲ್ಲೆಯವರು. ಈ ಪ್ರೋಸೆಸ್ ಲೇಟ್ ಆದ್ರಿಂದ 300 ಜನ, ಆಮೇಲೆ ಹಳ್ಳಿ ಆದ್ರಿಂದ ಪುನಃ ನಮ್ಮ ಊರು ಪೇಟೆ ಅಂತ ಹೇಳಿದ್ರೆ ಅಲ್ಲಿ ಪುನಃ ಹಳ್ಳಿ, ಪಿ ಜಿಗಳಾಗಲಿ ರೂಮ್ಗಳಾಗಲಿ ಅವೈಲೇಬಲ್ ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ಲೇಟ್, ರಸ್ತೆಯಲ್ಲಿ ಮಲಗುವಾಗ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಧಾರವಾಡ ನಮ್ಮ ಸುತ್ತಮುತ್ತಲಿನ ಹಲವಾರು ತಾಲೂಕುಗಳಿಗೆ ವಿದ್ಯಾಕೇಂದ್ರವಾಗಿ ಪರಿಣಮಿಸಿದ್ರೆ ಸನ್ಮಾನ್ಯ ಅರವಿಂದ್ ಬೆಲ್ಲದರವ್ರು ಏನು ಹೇಳಿದ್ರಲ್ಲ, ಅಲ್ಲಿ ಸೀಟ್ ಹೆಚ್ಚಳವನ್ನು ಮಾಡುವಂಥ ಅವಶ್ಯಕತೆ ಇದೆ. ನಾವಲ್ಲಿ ಲೋಕಲ್ ಶಾಸಕರಿಗೆ ಪತ್ರವನ್ನು ಕೊಡ್ತೇವೆ ಅಡ್ಮಿಷನ್ಗೆ ಅಂತೇಳಿ, ಅಲ್ಲಿ ಸಿಗೋದಿಲ್ಲ. ಅದಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಕ್ರಮ ತಗೋಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಸಚಿವರ ಥರ ಅಧ್ಯಕ್ಷರೇ, ಎಲ್ಲರ ಪ್ರಶ್ನೆ ಒಂದು ಏನಂದ್ರೆ, ನಮ್ಮ ನಾಡಗೌಡ ಸಾಹೇಬ್ರು ಹೇಳ್ದಂಗೆ ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕು ವಿದ್ಯಾರ್ಥಿಗಳನ್ನು ಅಂದರೆ ಆ ಹಾಸ್ಟೆಲ್ ಬಿಲ್ಡಿಂಗಿನ ಅನುಗುಣವಾಗಿ ಅದಕ್ಕೆ ಎಷ್ಟು ಬಿಲ್ಡಿಂಗ್ನೊಳಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರಿಸಿದ್ರು ನಮಗೆ ಕಷ್ಟ. ಎಲ್ಲರೂ ಸೌಕರ್ಯಗಳು ಕೊಡೋಕ್ಕಾಗಲ್ಲ. ಮೂಲಭೂತ ಸೌಕರ್ಯದ ಇದ್ರ ಮೇಲೆ ನಾನು ಎಷ್ಟು ಸಾಧ್ಯ ಆಗುತ್ತಾ, ಎಲ್ಲೆಲ್ಲಿ ಸಾಧ್ಯ ಹೆಚ್ಚಳ ಮಾಡೋಕ್ಕಾಗತ್ತಾ ಅಲ್ಲಿ ಹೆಚ್ಚಳ ಮಾಡೋಕ್ಕೆ ನಾನು ಅಧಿಕಾರಿಗಳ ಜೊತೆ ಕುಂತು ಅದನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಇನ್ನೂ ಒಂದು ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಹಾಸ್ಟೆಲು ಸರಿಯಾದ ಟೈಮ್ಗೆ ಪ್ರಾರಂಭ ಮಾಡ್ತೀವಿ. ಕೆಲವೊಂದಿಷ್ಟು ಹಾಸ್ಟೆಲ್ನು ನಾವು ಇಮಿಡಿಯೇಟ್ ಹೊಸದು ಕಟ್ಟಡ ಮಾಡೋಕ್ಕಲ್ಲ, ಅದಕ್ಕೆ ಕಾಲಾವಕಾಶ ಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ತಗೊಳ್ಬೋದು, ರೆಂಟಿಗೆ ತಗೊಳ್ಬೋದು, ಒಟ್ಟಿಗೆ ನಿರ್ಧಾರ ರೆಂಟಿಗೆ ಬಾಡಿಗೆಗೆ ಅಲ್ಲಲ್ಲ, ರೆಂಟಿಗೂ ತಗೊತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ನಾವು 160 ಉನ್ನತ ಶಿಕ್ಷಣ ಇಲಾಖೆಯಿಂದ ಬಿಲ್ಡಿಂಗ್ಗಳನ್ನು ತಗೊತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದನ್ನು ತಗೊಂಡು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚು ಮಕ್ಕಳಾದರೆ ಅದಕ್ಕೆ ಈಗಾಗಲೇ ಸರ್ಕಾರದಿಂದ ವಿದ್ಯಾಶ್ರೀ ಯೋಜನೆಯನ್ನು 1500 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಷ್ಟೆಷ್ಟು 1500 ಈಗ ಚರ್ಚೆ ಬೇಡ, ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರೆ. ಸರ್, ಎಲ್ಲೆಲ್ಲೇ ಸಾಧ್ಯ ಇದೆ ಅಲ್ಲೇ ನಾವು ಈಗ 160 ಬಿಲ್ಡಿಂಗ್ ಏನೇನು ತಗೊಂತೀವಿ ಅದನ್ನು ಧಾರವಾಡ ಜಿಲ್ಲೆ ಇರ್ಬೋದು ಮತ್ತು ಹುಬ್ಳಿ ಧಾರವಾಡ ಜಿಲ್ಲೆದೊಳಗೂ ಇದಾವೆ. ನಮ್ಗೆ ಉನ್ನತ ಶಿಕ್ಷಣ ಇಲಾಖೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದು 1500 ರೂಪಾಯಿ ಇಮಿಡಿಯೇಟ್ಲಿ ಕೊಡುವಂಗಾರ ಮಾಡ್ರಿ. ಯಾಕಂದ್ರೆ ನಿಮ್ದು ಡಿಸೆಂಬರ್ ಮಾರ್ಚಿಗೆ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಇಲ್ಲ, ಅದನ್ನ ವಿದ್ಯಾರ್ಥಿಗಳು ಇದನ್ನ ಮಾಡ್ಕೊಂಡು ನಾನು ಸಿಮೆಂಟ್ ಮಂಜು ಸಕಲೇಶ್ಪುರ್. ಅಧ್ಯಕ್ಷೆ, ಈಗ ನಾನು ಕೇಳ್ತಿರ್ತಕ್ಕಂಥ ಪ್ರಶ್ನೆ 159 ಮಾನವ ಹಿಂದುಳಿದ ಮತ್ತು ಕನ್ನಡ ಮತ್ತು ಒಂದು ನಿಮಿಷ 206 ಚುಕ್ಕಿ ಪ್ರಶ್ನೆ ಅಧ್ಯಕ್ಷೆ. ನಾನು ಕ್ರೀಡಾಂಗಣದ ಬಗ್ಗೆ ಮಾನ್ಯ ಕ್ರೀಡಾ ಸಚಿವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷೆ. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಆಲೂರು ಮತ್ತು ಕಟ್ಟಾಯ ಹೋಬಳಿ ವ್ಯಾಪ್ತಿಯಲ್ಲಿ ಎಷ್ಟು ಕ್ರೀಡಾಂಗಣಗಳು ಇದೆ ಅಂತ ಮಾಹಿತಿ ಕೇಳಿದ್ದೀನಿ. ಹಾಗೆಯೇ ಕಳೆದ 3 ವರ್ಷಗಳಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಗೆ ಬಿಡುಗಡೆಯಾದ ಅನುದಾನವೆಷ್ಟು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದೀನಿ. ಹಾಗೆಯೇ ಸಕಲೇಶ್ಪುರ ಮತ್ತು ಆಲೂರು ತಾಲೂಕುಗಳು ಅನೇಕ ವರ್ಷಗಳಿಂದ ಕ್ರೀಡಾಂಗಣ ಪೂರ್ಣಗೊಳ್ಳದೇ ಇರೋದ್ರ ಬಗ್ಗೆ ಕ್ವಶನ್ನ ಕೇಳಿದ್ದೀನಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಈಗಾಗಲೇ ಕೂಡ ಉತ್ತರವನ್ನು ಕೂಡ ಒದಗಿಸಿದ್ದೀನಿ. ಅದರ ಜೊತೆಗೆ ತಾವು ಏನು ಇವತ್ತು 4 ಪ್ರಶ್ನೆಗಳನ್ನು ಈಗಾಗಲೇ ಕೂಡ ಕೇಳಿದಿರಿ. ಮೊದಲನೇ ಪ್ರಶ್ನೆಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 3 ಕಟ್ಟಾಯ ಅಂತೇಳಿ ಹೋಬಳಿ ಅಂತ ಹೇಳಿದ್ರಿ. ಅದು 2 ಸಕಲೇಶ್ಪುರ ತಾಲೂಕು ಕ್ರೀಡಾಂಗಣ ಮತ್ತು ಆಲೂರು ಕ್ರೀಡಾಂಗಣಗಳ ಇರ್ತವೆ. ಅದರ ಜೊತೆಗೆ ಕಳೆದ 3 ವರ್ಷದಲ್ಲಿ ತಾವು ಏನು ಪ್ರಶ್ನೆ ಕೇಳಿದ್ರಲ್ಲ, ಕಳೆದ 3 ವರ್ಷದಲ್ಲಿ ನಮ್ಮ ಇಲಾಖೆಯಿಂದ ಕ್ರೀಡಾಂಗಣ ಅಭಿವೃದ್ಧಿಗೆ ಸುಮಾರು 15,917.31 ಲಕ್ಷಗಳನ್ನು ನಾವು ಈಗಾಗಲೇ ಕೂಡ ನಾವು ಅದಕ್ಕೆ ಮಂಜೂರು ಮಾಡಿ ಕಳೆದ 3 ವರ್ಷದಿಂದ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಸಕಲೇಶ್ಪುರದ ತಾಲೂಕು ಕ್ರೀಡಾಂಗಣ
ಅನೇಕ ವರ್ಷಗಳಿಂದ ಪೂರ್ಣಗೊಳ್ಳಿಲ್ಲ ಅಂತೇಳಿ ತಾವೇನು ಕೇಳಿದಿರಿ. ಅದಕ್ಕೆ ಈಗಾಗಲೇ ಕೂಡ ಸಕಲೇಶಪುರ ತಾಲೂಕಿನ ಕ್ರೀಡಾಂಗಣದಲ್ಲಿ ಓಟದ ಅಂಕಣ, ವಾಲಿಬಾಲ್, ಖೋ ಖೋ, ಕಬಡ್ಡಿ ಮತ್ತು ಉದ್ದ ಜಿಗಿತ ಅಂಕಣಗಳನ್ನು ಈಗಾಗಲೇ ಕೂಡ ನಿರ್ಮಿಸಿದ್ದೀವಿ. ಅದಕ್ಕೆ ಅನುದಾನವನ್ನು ಕೂಡ ಸುಮಾರು 111.55 ಲಕ್ಷ ಈಗಾಗಲೇ ಕೂಡ ಆಡಳಿತಾತ್ಮಕ ಯೋಜನೆ ಮಂಜೂರು ಮಾಡಿದ್ದೀವಿ. ಅದರಲ್ಲಿ ಮುಂಗಡವಾಗಿ 30 ಲಕ್ಷ ರೂಪಾಯಿಯನ್ನು ಕೂಡ ಈಗಾಗಲೇ ಕೂಡ ಅನುದಾನವನ್ನು KRDL ಸಂಸ್ಥೆ ಮೂಲಕ ಈಗಾಗಲೇ ಅನುದಾನ ಕೊಟ್ಟು ಅದನ್ನು ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಬಸವನಗೌಡ ದದ್ದಲ್. ಅಧ್ಯಕ್ಷೆ, ಒಂದು ನಿಮಿಷ ಅಧ್ಯಕ್ಷೆ. ಇವರು ಹೇಳ್ತಾರೆ ಸಕಲೇಶ್ಪುರಕ್ಕೆ ಆಯ್ತು, ಓಕೆ. ಅದೇ ಆಲೂರು ತಾಲೂಕಿನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಶೌಚಾಲಯದ ವ್ಯವಸ್ಥೆ ಕೂಡ ಆಲೂರು ಕ್ರೀಡಾಂಗಣದಲ್ಲಿ ಇಲ್ಲ. ಅಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಅದೇ ಕ್ರೀಡಾಂಗಣದಲ್ಲಿ ನಡೀತವೆ. ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ, ಆಟಕ್ಕೆ ಬರ್ತಾರೆ, ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಆದರೆ ಸಕಲೇಶ್ಪುರಕ್ಕೆ ಕೊಟ್ಟಿರ್ತಕ್ಕಂಥ ಇದು ಅನುದಾನ ಅತಿ ಹೆಚ್ಚಿನ ಅನುದಾನ ಕೊಡಬೇಕು. ಏನಾಗಿದೆ ಅಂದರೆ ನಮ್ಮಲ್ಲಿ 6 ತಿಂಗಳು ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಒಳಾಂಗಣ ಕ್ರೀಡಾಂಗಣದ ಅವಶ್ಯಕತೆ ತುಂಬ ಹೆಚ್ಚಿರೋದ್ರಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶ್ಪುರ ಕ್ರೀಡಾಂಗಣ ಅಭಿವೃದ್ಧಿಪಡಿಸಬೇಕು. ಒಂದು. ಎರಡನೇದಾಗಿ ಆಲೂರು ತಾಲೂಕಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಆಲೂರು ತಾಲೂಕಿನ ಕ್ರೀಡಾಂಗಣಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡಿ. ಶೈಲೇಂದ್ರ, ಒಂದು ನಿಮಿಷ. ಶೈಲೇಂದ್ರ. ಅಧ್ಯಕ್ಷರೇ, ಕ್ರೀಡಾಂಗಣ ವಿಷಯ ಬಂದಿದೆ. ಅದರಲ್ಲಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬೀದರ್ ತಾಲೂಕು ಮತ್ತು ಚಿಡುಗುಪ್ಪ ತಾಲೂಕು 2 ತಾಲೂಕು ಬರುತ್ತೆ. ಯಾವುದೇ ಕೇಂದ್ರಾಯತ ಸ್ಥಾನ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರಕ್ಕಿಲ್ಲ. ಕ್ರೀಡಾಂಗಣ ಸುಮಾರು ವರ್ಷ ಹಿಡಿದಿಲ್ಲ, 2008 ಹಿಡಿದು ಡಿಲಿಮಿಟೇಷನ್ ಆದಮೇಲೆ ಕ್ರೀಡಾಂಗಣ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಲ್ಲ. ಮಾನ್ಯ ಸಚಿವರು ಇದಕ್ಕೆ ಮುಂದೆ ಕ್ರೀಡಾಂಗಣ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಮಾಡಿಕೊಡ್ಬೇಕಂತ ನಾನು ಮಾನ್ಯ ಅಧ್ಯಕ್ಷರಲ್ಲಿ ಸಚಿವರು ನಾವು ಈಗಾಗಲೇ ಕೂಡ ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂತೇಳಿ ಕ್ರೀಡೆಗೆ ಜಾಸ್ತಿ ಉತ್ಸಾಹವನ್ನು ಕೊಡಲಿಕ್ಕೆ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಕೂಡ ಕ್ರೀಡಾಂಗಣ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವು ಮಾನ್ಯ FD ಮೂಲಕ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಮಾನ್ಯ ಸದಸ್ಯರು ಹೇಳಿದಂಥ ಪ್ರಶ್ನೆಗೆ ತಾವು ಕೇಳಿದ್ದಕ್ಕೆ ಬೀದರ್ ಮತ್ತು ಶಿಡ್ಗುಪ್ಪ ಅಂತೇಳಿ ತಾವು ಏನು ಹೇಳಿದಿರಲ್ಲ ಅದನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ. ಎಲ್ಲಾ ಕ್ಷೇತ್ರಕ್ಕೆ ಎಲ್ಲಾ ತಾಲೂಕು ಕ್ರೀಡಾಂಗಣ ಬೇಕಂತ ಎಲ್ಲರಿಗೂ ಆಸೆ ಇದೆ. ಅದು ನೀವು ರೈಟಿಂಗ್ ಅಲ್ಲಿ ಕೊಡಿ, ಅವ್ರು ಕೊಡ್ತಾರೆ. ಇಲ್ಲಿ ಪ್ರಶ್ನೆಗೆ ಸಿಕ್ಕೋದಿಲ್ಲಲ್ಲ. ಜನರಲ್ ಆಗಿ ಕ್ರೀಡೆಗೆ ಸಂಬಂಧಪಟ್ಟ ಜನರಲ್ ಆಗಿ ಪ್ರಶ್ನೆ ಬರಬೇಕಿರ್ತದೆ. ಮಾನ್ಯ ಅಧ್ಯಕ್ಷರೇ ಬಸವನಗೌಡ ದದ್ದಲ್. ಸಕಲೇಶ್ಪುರದ ಆಲೂರು ತಾಲೂಕು ಬಸವನಗೌಡ ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 259 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಕೇಳಬಯಸ್ತಾ ಇದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದಾರ. ಈಗ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ರಾಜ್ಯದಲ್ಲಿ ನಮಗೆ ಎಷ್ಟು ಖಾಲಿದೆ ಅಂತ ಹೇಳಿದಾಗ ಅವರು 660 ಖಾಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ನೇರ ನೇಮಕಾತಿ 150 ನೇರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅಂತೇಳಿ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನನ್ನ ಕಳಕಳಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ 170 ಹುದ್ದೆಗಳನ್ನು ಇವತ್ತು ಖಾಲಿ ಇದ್ದಾವೆ. ಯಾಕಂದರೆ ಆ ಭಾಗದಲ್ಲಿ ಉದ್ಯೋಗ ಖಾತ್ರಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಬಹಳಷ್ಟು ಲಕ್ಷಾಂತರ ಗಟ್ಟಲೆ ಜನಸಂಖ್ಯೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 2 ಪಂಚಾಯತಿ 3 ಪಂಚಾಯತಿಯನ್ನು ಈಗ ಇನ್ಚಾರ್ಜ್ ಆಗಿರ್ತಾರೆ. ಹಾಗಾಗಿ ನೇರ ನೇಮಕಾತಿ ಮಾಡುವಂಥ 150 ಬದಲಾಗಿ 300 ಜನರನ್ನ ನೇರ ನೇಮಕಾತಿಗಳನ್ನು ಮಾಡಿ ಸುಮಾರು ಒಂದು 170 ಉದ್ಯೋಗಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು. ಯಾಕಂದರೆ 371 ವಿಶೇಷ ಸ್ಥಾನಮಾನ ಹೊಂದಿರುವಂಥ ಕಲ್ಯಾಣ ಕರ್ನಾಟಕ ಭಾಗ. ಹಾಗಾಗಿ ಆ ಭಾಗದಲ್ಲಿ ನೇಮಕಾತಿ ಮಾಡ್ಬೇಕಂತೇಳಿ ತಮ್ಮ ಮುಖೇನ ಸಚಿವರನ್ನ ಮನವಿ ಮಾಡ್ತಾ ಇದ್ದೀನಿ. ಖಂಡಿತವಾಗೂ ಅಧ್ಯಕ್ಷರೇ, ಈಗಾಗಲೇ 385 ಏನು ವೇಕೆನ್ಸಿನಲ್ಲಿ ಈಗಾಗಲೇ ನಾವು 150 ಪೋಸ್ಟಿಗೆ ನಾವು ಕಾಲ್ ಫಾರ್ ಮಾಡಿದ್ವಿ. ಅದು ಮೀಸಲಾತಿಗೆ ಬೇರೆ ಬೇರೆ ಇಲಾಖೆಗೆ ಅವರ ಅಭಿಪ್ರಾಯಕ್ಕೆ ಹೋಗಿದೆ. ಇದು ರೆಕ್ರೂಟ್ಮೆಂಟ್ ಆದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಮಿಕ್ಕಿದ ಭರ್ತಿ ಮಾಡಲಿಕ್ಕೆ ನಾನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ ಅಧ್ಯಕ್ಷರೇ. ಓಕೆ, ನೆಕ್ಸ್ಟ್ ಕೌಜಲಿಗ ಮಂತೇಶ್.
ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕ ಗುರುತಿನ 221ನೇ ಪ್ರಶ್ನೆಯನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. 2016-17ರಲ್ಲಿ ಈ ಒಂದು ಕಟ್ಟಡ ಬಾಲಕಿಯರಿಗೆ ವಸತಿ ನಿಲಯನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. 5 ವರ್ಷ ಆದರೂ ಸಹಿತ ಆ ಕಟ್ಟಡವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಮಕ್ಕಳು ಬಾಡಿಗೆ ಕಟ್ಟಡದಲ್ಲಿ ಇದ್ದಾರೆ. ಅಲ್ಲಿ ಸರಿಯಾಗಿ ಅವರಿಗೆ ವ್ಯವಸ್ಥೆ ಇಲ್ಲ, ಬೇಕಾಗುವಷ್ಟು ಟಾಯ್ಲೆಟ್ ಇಲ್ಲ, ಬಾತ್ರೂಮ್ಸ್ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆದಷ್ಟು ಬೇಗನೆ ಹೆಚ್ಚುವರಿಯಾಗಿ 36 ಲಕ್ಷ ರೂಪಾಯಿ ಬೇಕಾಗಿದೆ. ಆ ಹಣವನ್ನು ಬಿಡುಗಡೆ ಮಾಡಿ ಆ ಕಟ್ಟಡವನ್ನು ಪೂರ್ತಿಗೊಳಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ. ಮಾನ್ಯ ಅಧ್ಯಕ್ಷರೇ, 2016-17 ಸಾಲಿನೊಳಗೆ ಬೈಲ್ವಂಗಾಲದೊಳಗೆ ಪಟ್ಟಣದೊಳಗೆ ಅದು ಬಾಲಕಿಯರ ಕಟ್ಟಡ 3,50,00,000 ಪ್ರಾರಂಭ ಆಗಿದೆ. ಆದರೆ ಅದಾದಮೇಲೆ ಹೆಚ್ಚು ಎಂಜಿನಿಯರ್ಗಳು ವರ್ಕ್ಸ್ಲಿಪ್ಪನ್ನು ಮಾಡಿದ್ದಾರೆ. 36,63,000 ಭಾಳ ಅವಶ್ಯಕತೆ ಇದೆ. ನಾನು ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಆ ದುಡ್ಡನ್ನು ಬಿಡುಗಡೆನೂ ಮಾಡ್ತೀವಿ. ಮಾಡೋದ್ರ ಜೊತೆಗೆ ಬೇಗ ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸ್ವರೂಪ್ ಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಹಾಸನ ನಗರ ಭಾಗದಲ್ಲಿ ಏನು ನಮ್ಮ ಸ್ವರೂಪ್ ಅವರೇ, ಈಗ ತಡವಾಗಿ ಬಂದಕ್ಕೆ ಮತ್ತೊಂದು ಅವಕಾಶ ಕೊಡಿದ್ರೆ ನಾಳಿಂದ ಮತ್ತೆ ಎಲ್ಲರೂ ಕೂಡ ತಡ ಆಗಬೇಡಿ. ಇಲ್ಲ ಸರಿಯಾದ ಟೈಮ್ ಎಲ್ಲರೂ ಕೂಡ ಬರ್ರಿ. ಇಲ್ಲ ಕಲಾಭವನ ಅಂತ ಹಾಸನಲ್ಲಿ ಇತಿಹಾಸವುಳ್ಳಂಥ ಕಲಾಭವನ ಬಹಳ ಹಳೇದಾಗಿದೆ. ಹಾಗಾಗಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದೆ. ಉತ್ತರವನ್ನು ಕೊಟ್ಟಿದ್ದಾರೆ 52 ಲಕ್ಷ ಅಂತ. ಇನ್ನೂ ಹೆಚ್ಚುವರಿ ಹಣವನ್ನು ಬೇಕಾಗ್ತಿದೆ. ದಯಮಾಡಿ ಅದನ್ನು ಕಲಾಭವನನ್ನು ಒಂದು ಉಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಅನ್ಸ್ಬೋದು. ಈಗಾಗಲೇ ಅದು ಕಲಾಭವನ ಹಾಸನದಾಗಿರೋದಕ್ಕೆ 1,17,00,000 ಕೊಟ್ಟು ಬಿಡುಗಡೆ ಮಾಡಿದ್ದೀವಿ. ಆಗಲೇ ಕಂಪ್ಲೀಟ್ ಹಂತಕ್ಕೆ ಬಂದಿದೆ. ಏನು ಇನ್ನೂ ಅದಕ್ಕೆ ಎಡಿಷನಲ್ ಕಂಪ್ಲೀಟ್ ಆಗಿದೆ. ಅದು ನಾನು ಮೊನ್ನೆ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೂ ಬಂದದ್ನಾಗ ಅಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಅದು ಕಂಪ್ಲೀಟ್ ಆಗಿದೆ. ಅದಕ್ಕೇನು ಸಮಸ್ಯೆ ಇಲ್ಲ. ಆ ರೀತಿ ಏನಾದರೂ ಸಣ್ಣ ಪುಟ್ಟ ಇವು ಇದ್ದರೆ ಅವು ಕೇಳಿ ನನಗೆ ಸಂಪರ್ಕ ಮಾಡಲಿ. ಅದನ್ನು ಸುರೇಶ್ ಶೆಟ್ಟಿ ಬರ ಗುರು ಪ್ರಶ್ನೆ 146. ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದೇವೆ. 146 ಗುರುಮೆ ಸುರೇಶ್ ಶೆಟ್ಟರ್ ಹೆಸರಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಪರಿಶಿಷ್ಟ ವರ್ಗದವ್ರದ್ದು ನಮ್ಮ ಜಿಲ್ಲೆಯಲ್ಲಿ 11,000 ಹತ್ತಿರ ಸಂಖ್ಯೆ ಇದೆ. ಅವರಿಗೆ ವಸತಿ, ಆರೋಗ್ಯ, ಶಿಕ್ಷಣ ಈ ಮೂರರಲ್ಲೂ ಸಮಸ್ಯೆ ಆಗ್ತಾ ಇದೆ. ಅವರು ಬಂದು ಅರ್ಜಿ ಹಾಕಿ ಹೋರಾಟ ಮಾಡಿ ಪಡ್ಕೊಳ್ಳಿಕ್ಕೆ ಆಗದಿದ್ದಂಥ ಸಾಮರ್ಥ್ಯ ಇಲ್ಲದಿರುವಂಥ ಸಮಾಜ ಅದು. ಅವರ ಕೊರತೆಯನ್ನು ನಾವಾಗಿ ಹೋಗಿ ಮಾಡಬೇಕಾದ ಅವಶ್ಯಕತೆ ಇದೆ. ಅದರಲ್ಲಿ ಅವರಿಗೆ ಈಗ ಈ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ನೋಡಿದರೆ ಮರಣ ಪ್ರಮಾಣ ವಿಪರೀತ ಹೆಚ್ಚಿದೆ, ಜನನ ಪ್ರಮಾಣ ಕಮ್ಮಿ ಇದೆ. ಅಂದರೆ ಆರೋಗ್ಯದ ಸಮಸ್ಯೆಯನ್ನು ಅಲ್ಲಿ ಸರಿಯಾಗಿ ಗುರುತಿಸ್ಲಿಕ್ಕೆ ಆಗ್ಬೋದು. ಅದಾದಮೇಲೆ ಹಿಂದೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೊಂಡ್ರು ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಇತ್ತು. ಅದನ್ನು ವಾಪಸ್ ಅದನ್ನೊಂದು ಆರಂಭ ಮಾಡುವ ವ್ಯವಸ್ಥೆ ಮಾಡೋದು ಒಳ್ಳೆಯದು. ಮನೆಯನ್ನು ಹಂತ ಹಂತದಲ್ಲಿ ಕಟ್ಟಬೇಕು, ಆಗ ರಿಪೋರ್ಟ್ ಮಾಡೋದಂತಿದೆ. ಮಾತ್ರ 1 ರೂಪಾಯಿ ಇರಲ್ಲ, ಬುಟ್ಟಿ ನೇಯುವವರು. ಅವ್ರಿಗೆ ಭೂಮಿದು ಹಕ್ಕುಪತ್ರ ಸಹಿತ ಅವ್ರಿಗೆ ಸರಿಯಾಗಿ ಸಿಕ್ಕಿರಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ, ಅವ್ರ ಪರಿಸ್ಥಿತಿ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ವಿಷಯವನ್ನು ವಿಶೇಷ ಕಾಳಜಿ ಅಂತೇಳಿ ಹೇಳಿ ನಾವಾಗಿ ಹೋಗಿ ಮಾಡುವಂಥ ಒಂದು ಕಾಳಜಿ ತೋರಿಸಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಸದಸ್ಯರು ಕೇಳಿದಂಥ ಪ್ರಶ್ನೆಗಳಿಗೆ ಈಗಾಗಲೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಇಲಾಖೆ ಆ ಭಾಗದಲ್ಲಿ ಜಾಸ್ತಿ 11,000 ಜನ ಬರ್ತಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೆ ಅವರಿಗೆ ಅದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ವೆಚ್ಚವನ್ನು ರಿಯಂಬರ್ಸ್ಮೆಂಟ್ನ ಕೊಡಬೇಕಂತೇಳಿ ನಿಲ್ಲಿಸಿದ್ದಾರೆ ಅಂತೇಳಿ ಏನು ಕಾರ್ಯಕ್ರಮ ಹೇಳ್ತಾ ಇದ್ದಾರೆ. ಅದನ್ನು ನಾವು ಈಗಾಗಲೇ ಕೂಡ ನಮ್ಮ ಚರ್ಚೆ ಮಾಡಿಕೊಂಡು ಅದನ್ನು ಮತ್ತೆ ಅವ್ರಿಗೆ ಕೊಡುವಂಥದ್ದು ಈಗಾಗಲೇ 1 ಕೋಟಿ ರೂಪಾಯಿ ಮೂಲಕ ಈಗ ಹಣ ನಿಗದಿ ಮಾಡಿಕೊಂಡಿದ್ದೀವಿ. ಅದನ್ನು ಮುಂಬರುವ ದಿನಗಳಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಅವರಿಗೆ ಯೋಜನೆಗಳು ಅವ್ರಿಗಾಗಿಯೇ ನಾವು ಮೀಸಲಾಗಿಟ್ಟಿದ್ದೀವಿ. ಅದಕ್ಕೆ ಅದರಲ್ಲಿ ಪೌಷ್ಟಿಕ ಆಹಾರಗಳು ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ತಾವು ಏನು ಮನೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಕೆಲವು ಅಡಕು ತೊಡಕುಗಳು ಏನು ಬಂದಿದ್ದಾವಲ್ಲ, ಅದನ್ನು ಈಗಾಗಲೇ ಕೂಡ ನಮ್ಮ ಇಲಾಖೆ ಗಮನಕ್ಕೂ ಬಂದಿದೆ.
ಅದನ್ನು ತಕ್ಷಣವೇ ಸರಿಪಡಿಸುವಂಥ ಜವಾಬ್ದಾರಿ ನಾವು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀವಿ ಅಂತೇಳಿ ಕೂಡ ಮಾನ್ಯ ಸದಸ್ಯರಿಗೆ ಸಚಿವರೀಗ ಆ ಮಂಡೆ ಕಟ್ಟುವಾಗ ನೀವು ಫಸ್ಟ್ ಕಟ್ಟಿ ಮತ್ತೆ ಮೊದಲ ಕಂತು ಫಸ್ಟ್ ಇರುವುದಿಲ್ಲ, ಅವ್ರ ಕೇಳಿ ಅವ್ರು ಕೊಡೋದು ಇಲ್ಲ, ಬಡವ್ರ ಕೇಳಿ ದುಡ್ಡು ಕೊಡೋದು ಕೂಡ ಇಲ್ಲ. ನೀವು ಏನು ಮಾಡ್ಬೋದು ಅಂತೇಳಿ ಅಲ್ಲಿ ಲೋಕಲ್ ಕೋಆಪರೇಟಿವ್ ಸೊಸೈಟಿ ಯಾರಿದ್ದಾರೆ ಅವ್ರಿಗೆ ಡೈರೆಕ್ಟಾಗಿ ಅವ್ರು ಲೋನ್ ಕೊಡಬೇಕು. ನೀವು ಆ ಹಂತ ಬ್ಯಾಂಕಿಗೆ ಬಹುಶಃ ಮೊದಲಂತ ಕಟ್ಟುವ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅವರಿಗೆ ಕೊಡೋದು ಯಾವ ರೀತಿ ಕೊಡೋದು ಅದನ್ನು ನಾವು ಈಗಾಗಲೇ ಇಲಾಖೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಹಂತವಾಗಿ ಕೊಡುವಂಥದ್ದು, ಯಾಕಂದರೆ ಅವ್ರಿಗೂ ಕೂಡ ಒಂದು ಕಾಲಾವಕಾಶ ಕೊಡಬೇಕು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮನೆ ಫಸ್ಟ್ ಮುಗಿಸ್ಬೇಕಂತೇಳಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ. ಸ್ವಲ್ಪ ಹೆಚ್ಚು ಅವರಿಗೆ ಸಹಾಯ ಆದಿತ್ತು. ರಾಜೀವ್ ಗಾಂಧಿ ವಸತಿಯಲ್ಲಿ ಕಷ್ಟ ಆದಿತ್ತು. ಭರಮಗೌಡ ಆಲಗೌಡಕ್ಕಾಗಿ ಇಲ್ಲ. ನೆಕ್ಸ್ಟ್. ಸೊ ಪ್ರಶ್ನೋತ್ತರ ಮುಗಿಯಿತು. ಈಗ ಲಿಖಿತ ಮೂಲಕ ಉತ್ತಮ ಪ್ರಶ್ನೆ ಮಂಡಿಸಲಾಗ್ತದೆ. ಅಧ್ಯಕ್ಷರೇ, ದಿನಾಂಕ 5/7/2023 ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 88 ಪ್ರಶ್ನೆಗಳ ಪೈಕಿ 55 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. 0 ಅವರ್ ಒಂದು ಬಹುಶಃ ನಮ್ಮ ಸುನಿಲ್ ಕುಮಾರ್ ಕೋಟೆ ಅವ್ರ ಮಂತ್ರಿ ಬರಲಿಲ್ಲ, ನಾಳೆ ಬರ್ತಾರೆ ಅದಕ್ಕೆ. ಓಕೆ. ನೆಕ್ಸ್ಟ್. ಈಗ ಶೂನ್ಯವೇಳೆ ಮುಗಿಯಿತು. ಚುನಾವಣಾ ಪ್ರಸ್ತಾವವನ್ನು ವಿಧಾನಮಂಡಲದ ಸಮಿತಿಯ ಚುನಾವಣಾ ಪ್ರಸ್ತಾವನೆ. ಈ ಪ್ರಸ್ತಾವವನ್ನು ಸಚಿವರು ಮಂಡಿಸುವುದು ಫಾಸ್ಟ್. ವಿಧಾನಮಂಡಲ ಸಮಿತಿಯ ಚುನಾವಣೆಯ ಪ್ರಸ್ತಾವನೆ ಮಂಡಿಸ್ತಾರೆ. ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರ ಪರವಾಗಿ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳ ಅನುಸಾರವಾಗಿ ವರ್ಗಾಯಿಸಬಹುದಾದ ಒಂಟಿ ಮತದ ಮೂಲಕ ತಮಾಷೆ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ 265 ಒಂದನೆಯ ನಿಯಮದ ಅನುಸಾರವಾಗಿ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ 15 ಜನ ಸದಸ್ಯರನ್ನು, 268 ಒಂದನೆಯ ನಿಯಮದ ಅನುಸಾರವಾಗಿ ಅಂದಾಜುಗಳ ಸಮಿತಿಗೆ 18 ಜನ ಸದಸ್ಯರನ್ನು, 271 ಒಂದನೆಯ ನಿಯಮದ ಅನುಸಾರವಾಗಿ ಸಾರ್ವಜನಿಕ ಉದ್ಯಮಿಗಳ ಸಮಿತಿಗಳ 15 ಜನ ಸದಸ್ಯರನ್ನು, 272 ಒಂದನೆಯ ನಿಯಮದ ಅನುಸಾರವಾಗಿ ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಜನ ಸದಸ್ಯರನ್ನು, 277ನೇ ಒಂದನೆಯ ನಿಯಮದ ಅನುಸಾರವಾಗಿ ಅಧೀನ ಶಾಸನ ರಚನಾ ಸಮಿತಿಗೆ 15 ಜನ ಸದಸ್ಯರನ್ನು, 281ನೆಯ ನಿಯಮದ ಅನುಸಾರವಾಗಿ ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಜನ ಸದಸ್ಯರನ್ನು, 273 ಒಂದನೆಯ ನಿಯಮದ ಅನುಸಾರವಾಗಿ ಖಾಸಗಿ ವಿಧೇಯಕಗಳ ಹಾಗೂ ನಿರ್ಣಯಗಳ ಸಮಿತಿಗೆ 10 ಜನ ಸದಸ್ಯರನ್ನು, 286ನೆಯ ನಿಯಮದ ಅನುಸಾರವಾಗಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಜನ ಸದಸ್ಯರನ್ನು, 288ನೆಯ ನಿಯಮದ ಅನುಸಾರವಾಗಿ ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣದ ಸಮಿತಿಗೆ 15 ಜನ ಸದಸ್ಯರನ್ನು, 372ನೆಯ ನಿಯಮದ ಅನುಸಾರವಾಗಿ ವಸತಿ ಸೌಕರ್ಯಗಳ ಸಮಿತಿಗೆ 12 ಜನ ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಓಕೆ. ಅಶೋಕ್ ಬಿಲ್ ಒಂದು ಮಂಡಿಸುವ 2 ಮಿನಿಟ್ಸ್. ಅದೇ 0 ಆಯಿತು. ನೀವು ಇಲ್ಲಿ ಹೊರಗೆ ಹೋದದ್ದಾ? ಕರೆದಿದ್ದೇವೆ ಸರ್. ಇದರ ಒಳಗಡೆ ಕೇಳ್ತದೆ, ಹೊರಗಿದ್ರೆ ಕೇಳೋದಿಲ್ಲ. ಅಲ್ಲ ಆಯಿತು, ಅಲ್ಲಿಗೆ ಕೊಡಲಿಕ್ಕೆ ಆಗಿದೆ. ಅಲ್ಲೇ ಅವ್ರು ಅಲ್ಲಿ ಅಲ್ಲಲ್ಲ 0 ಮುಗಿದಿದೆ. ಯುವರ್ ಸೀನಿಯರ್ ಮೆಂಬರ್, ಯು ಶುಡ್ ಮಾಡೆಲ್ ಟು ಅದರ್ಸ್. ಆಯ್ತಲ್ಲ, ಯಾಕೆಂದರೆ ನಿಮ್ಮ ಹೆಸರು ಕರೆದಿದ್ದೇವೆ. ಅದು ನಮಗೆ ಅವಾಗ ಬಹುಶಃ ಆ ಟೈಮಲ್ಲಿ ಇರಲಿಲ್ಲ. ನಾಳೆ ಬೆಳಿಗ್ಗೆ ನಾವು ತಗೊಳ್ತೇವೆ ಅದನ್ನು. ಬಿಲ್ಲನ್ನು ಮಾಡ್ಬೋದು. ಈಗ ವಿಧೇಯಕ ಮಂಡಿಸುವುದು 2 ನಿಮಿಷ ಮುಗಿಸಿ ಮತ್ತೆ ಇದಕ್ಕೆ ಗೊತ್ತು. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಮಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇದು ಮಾನ್ಯ ಮುಖ್ಯಮಂತ್ರಿ ಮಂಡಿಸಿ. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು ಪ್ರಸ್ತಾವವನ್ನು ಮಂಡಿಸಬೇಕು. ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ 2023ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಕೋರುತ್ತೇನೆ ಹಾಗೂ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತೇನೆ. ಸಚಿವರು ಪ್ರಸ್ತಾವನೆ ಮಂಡಿಸಬೇಕು. ಮಾನ್ಯ ಗೃಹ ಸಚಿವರ ಪರವಾಗಿ 2023ನೇ ಸಾಲಿನ ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರು, ಏನು ನಮಗೆ ಏನು ಬಂದಿಲ್ಲ. ಈಗಿನ್ನು ಬರ್ತದೆ. ಇದು ಮಂಡನೆ ಮಾತ್ರ. ಮತ್ತೆ ನಿಮ್ಗೆ ಮಂಡನೆ ಆದ ನಂತರ ಬಿಲ್ ಕೊಡ್ಬೇಕಾಗ್ತದೆ. ಮುಂಚೆ ಆಗ್ತದಾ? ಮಂಡನೆ ಆದ್ಮೇಲೆ ಅಲ್ಲಿ ಕೊಡೋದು. ಪ್ರಸ್ತಾವ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು ಪ್ರಸ್ತಾವ ಮಂಡಿಸಬೇಕು. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಪರವಾಗಿ 2023ನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು ಪ್ರಸ್ತಾವನೆಯನ್ನು ಮಂಡಿಸಬೇಕು. ಅಧ್ಯಕ್ಷರೇ, 2023ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2023ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ನಮ್ಮ ಪ್ರತಿಪಕ್ಷದ ಇವತ್ತು ಬಹುಶಃ ತಮ್ಮ ನಿಲುವಳಿ ಸೂಚನೆಯನ್ನು ತಾವು ಇವತ್ತು ಮಂಡಿಸಿದಿರಿ. ಕೆಲವೇ ನಿಮಿಷ ತಮ್ಮ ಪ್ರಸ್ತಾವನೆಯನ್ನು ಆದ ಶಾರ್ಟಲ್ಲಿ ಮುಗಿಸಿ ತದನಂತರ ಅದನ್ನು ಸಂಬಂಧಿಸಿಬಿಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದ. ಯಾಕಂದರೆ ನಿನ್ನೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ರಿ. ಅಲ್ಲ, ಒಂದು ಕರೆಕ್ಷನ್, ನಿಲುವಳಿ ಸೂಚನೆಯನ್ನು ನಿಯಮಕ್ಕೆ ವಿರುದ್ಧವಾಗಿ ಕೊಟ್ಟಿದ್ದರನ್ನು ಸೇರಿಸಿಕೊಳ್ಳಿ. ಅದು ನೀವು ಹೇಳ್ಬೇಕು, ನಾವು ಹೇಳೋಕ್ಕಾಗಲ್ಲ. ನಾವು ಕರೆಕ್ಟಾಗಿ ಕೊಟ್ಟಿದ್ದೀರಿ ಅಂತಲೇ ತಿಳ್ಕೊಂಡಿದ್ದೀರಿ. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಏನು ಹೇಳ್ತೀರೋ ಅದೇ ರೂಲ್ ಅಲ್ವಾ? ಈಗ ನೆನ್ನೆ ಯಾಕೋ ಸಭಾಧ್ಯಕ್ಷರ ಪೀಠ ತಕ್ಕಡಿ ಸ್ವಲ್ಪ ಇಲ್ಲ, ತಕ್ಕಡಿ ಅಲ್ಲ, ಪೀಠನೇ ಸ್ವಲ್ಪ ವಾಲಿತ್ತು. ಅದಕ್ಕೆ ತಕ್ಕಡಿನೂ ಆ ಕಡೆನೂ ವಾಲ್ಬಿಟ್ಟಿತ್ತು ಅಂತ. ಪೀಠವು ಕರೆಕ್ಟ್ ಆಗಿದೆ, ತಕ್ಕಡಿ ಕೂಡ ಅಲ್ಲಲ್ಲ, ಪೀಠವು ಕೂಡ ಕರೆಕ್ಟ್ ಆಗಿದೆ, ತಕ್ಕಡಿ ಕೂಡ ಕರೆಕ್ಟ್ ಆಗಿದೆ. ನೋಡುವವರ ಕಣ್ಣುಗಳಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿದೆ. ನಾರ್ಮಲಿ ತಾವು ಹೇಳಿದ್ರಿ ವಿರೋಧ ಪಕ್ಷಕ್ಕೆ ಮಿತ್ರರು ನಾವು ಅಂತ ಹೇಳ್ರಿ. ನೆನ್ನೆ ಇಡೀ ಮೊದಲನೇ ದಿನ ಇಡೀ ಸದನ ನೆನ್ನೆನೆ ಪೂರ್ತಿ ಗಲಾಟೆ ಆಯಿತು. ನಾರ್ಮಲಿ ಯಾವತ್ತೂ ಹಿಂಗಾಗಿರಲಿಲ್ಲ. ಫಸ್ಟ್ ಟೈಮ್ ಯಾವತ್ತೂ ಕೂಡ ಮೊದಲು ಬಂದಾಗ ಸದನ ಭಾಳ ಕೂಲಾಗಿ ನಡೀತಾ ಇತ್ತು. ಫಸ್ಟ್ ಡೇನೇ ಹಂಗಾಗಿದ್ದು ಎಲ್ಲರಿಗೂ ಒಂಥರ ಬೇಜಾರಾಗಿದೆ. ನೆನ್ನೆನೂ ಕೂಡ ನಾವು ಭಾಳಷ್ಟು ಘೋಷಣೆಗಳು, ಗ್ಯಾರಂಟಿ ಬಗ್ಗೆ ನಾವು ಕೂಗಿದ್ದೀರಿ. ಇವತ್ತು ಅವಕಾಶ ಕೊಟ್ಟಿದ್ದೀರಾ. ನಾನು ಸನ್ಮಾನ್ಯ ಅದಕ್ಕೆ ನೀವು ಈ ಥರ ಗಲಾಟೆ ಮಾಡಿ ಫಸ್ಟ್ ನೀವು 5 ಗ್ಯಾರಂಟಿ ಜಾರಿಗೆ ತರ್ರಿ, ಆಮೇಲೆ ಎಲ್ಲ ಆತತೆ. ನೀವ್ ಹೇಳಿರೋ ಗ್ಯಾರಂಟಿಗಳನ್ನ ಜಾರಿಗೆ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ದಿರ ಸರ್ಕಾರ ಆಯ್ಕೆ ಮಾಡಬೇಕು, ನಮಗ್ ಸೇರಿದ್ದು. ಸುನೀಲ್, ಇಷ್ಟು ಬೇಗ ಉತ್ತರ ಕೊಟ್ರೆ ಹೆಂಗೆ ಸರ್? ಒಂದು ನಿಮಿಷ ಮಾತಾಡಕ್ ಬಿಡಿ. ನೀವು ಅವ್ರು ಏನ್ ಹೇಳಿದ್ರು, ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಮಾಡಿದೀವಿ ಅಂತ ಹೇಳಿದ್ದೀನಿ ಅಷ್ಟೇ. ಎಲ್ಲಿ ಯಾರು ಆಯ್ತು ಪ್ರಸ್ತಾವನೆ ಸಚಿವರ ಮಾಡಿ ನಿಮಗೆ ವಿರೋಧ ಪಕ್ಷ ಮಾಡ್ಕೊಳ್ಳಿ. ಸಚಿವರೇ, ಸಚಿವರೇ ನಿಲುವಳಿ ಮಂಡಿಸಿ. ಆಯ್ತು ಅಲ್ಲ, ನೀವೇ ಅವ್ರು ಸಬ್ಮಿಷನ್ ಮಾಡ್ಲಿ ಅಷ್ಟೇ. ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ಬೇಕು. ನೋಡಿ, ಆತರ ನಮ್ಗೆ ನೋಡ್ಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿದ್ರ ಅಂತ ಕೇಳಿದ್ರೆ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತೀವಿ. ಸಚಿವರಿಗೆ ಅವರು ಮಾತಾಡ್ಲಿ ಕೊಡ್ಬೋದಲ್ಲ. ಅಧ್ಯಕ್ಷರೇ, ಎಲ್ಲಿ ಇಂಪ್ಲಿಮೆಂಟ್ ಮಾಡಿರಿ? ಯತ್ನಾಳ್ ಅವರು ಇದ್ದಾರೆ. ಆಯ್ತು, ಈಗ ನೋಡಿ, ಅಲ್ಲ ನಿಮ್ಮನ್ನು ಕೇಳ್ಬಿಟ್ಟು ಅನೌನ್ಸ್ ಮಾಡ್ತೀವಾ?
ನಾವೇನು ಅನೌನ್ಸ್ ಮಾಡಿದ್ವಿ, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ನೀವು ಅಪೋಸ್ ಮಾಡಿದ್ರಲ್ಲ, ನಾವು ಅನೌನ್ಸ್ ಮಾಡಿದ್ದು ಹೇಳಿದ್ರೆ ನೀವು ಅಪೋಸ್ ಮಾಡಿದ್ರ, ನೀವು ಗ್ಯಾರಂಟಿಗಳನ್ನ ಅಪೋಸ್ ಮಾಡಿ ಜನ ನಮಗೆ ಮತ ಕೊಟ್ಟಿದ್ದಾರೆ, ನೀವು ಸೋಲಿಸಿ ನೀವ್ಯಾಕೆ ಮಾಡ್ತೀರಾ? ಗ್ಯಾರಂಟಿಗಳನ್ನ ಸಮೇತ ಮಾಡ್ತೀವಿ, ಎಲ್ಲ 5 ಗ್ಯಾರಂಟಿಗಳನ್ನ ಸಮೇತ ಮಾಡಿ ನೀವು ಮಾಡಿದ್ರ ಸಚಿವರೇ ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೌಡ್ರೆ, ಶಿವಲಿಂಗೌಡ್, GT ಪಾಟೀಲ್, ನಿಮಗೇನು ಸಂಬಂಧ ಐತೆ? ಇವತ್ತು ನೀವು ಯಾಕೆ ಮಾತಾಡ್ತೀರಾ? ಅವ್ರು ಮಾತಾಡ್ತಾರೆ ಅಂತ ಹೇಳಿ ಶಿವಲಿಂಗೌಡ್ ಕೂತ್ಕೊಳ್ಳಿ. ಪ್ರದೀಪ್ ಕೂತ್ಕೊಳ್ಳಿ. ಬಸಂತ್ ಕೂತ್ಕೊಳ್ಳಿ. ಇವ್ರೆ ಶೈನ್ ಕೂತ್ಕೊಳ್ಳಿ. ಶ್ರೀನಿವಾಸ್ ಈಗ ಮಂತ್ರಿಗಳೇ ದಯವಿಟ್ಟು ಅಬ್ಬಾಯ್ ಕೂತ್ಕೊಳ್ಳಿ. ಇವ್ರೆ ಕೂತ್ಕೊಳ್ಳಿ. ನೋಡಿ ಪ್ರಧಾನಮಂತ್ರಿಗಳು ಕೂತ್ಕೊಳ್ತೇನೆ. ನೀವು ಫಸ್ಟ್ ಕೂತ್ಕೊಳ್ಳಿ. ನೀವು ಫಸ್ಟ್ ಕೂತ್ಕೊಳ್ಳಿ. ನೋಡಿ ಬೇಲೂರು ಅಬ್ಬಾಯ್ ನೋಡಿ, ನೀವು ಅಧ್ಯಕ್ಷರೇ ಆಲಂ ಕೂತ್ಕೊಳ್ಳಿ. ಆಲಂ ಮತ್ತೆ ಸುಮ್ಮನೆ ಮಾತಾಡಬೇಡಿ, ಕೂತ್ಕೊಳ್ಳಿ. ನೋಡಿ ಆಲಂ ಅಧ್ಯಕ್ಷರೇ, ಈಗ ಸಭಾ ಮಂತ್ರಿಗಳೇ ಹೇಳಿರೋ ತಪ್ಪೇನಿದೆ ಅಧ್ಯಕ್ಷರೇ? ಶಿವರಾಜ್ ನೀವು ಕೂತ್ಕೊಳ್ಳಿ. ಈಗ ನೋಡಿ, ಈಗ ಒಂದು ನಿಮಿಷ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಇಲ್ಲಿ ಬಿಡ್ತೇನೆ ಅವ್ರಿಗೆ. ಈಗ ಆಳ್ತ ಪಕ್ಷದ ತಾವತ್ತು ಅರ್ಜುನ ಶಾಸಕರೆಲ್ಲರೂ ಕೂಡ ನಾನು ಅವರನ್ನು ಸರಿಪಡಿಸಬೇಕಾದ್ರೆ ಫಸ್ಟ್ ನೀವು ಕರೆಕ್ಟಾಗಿ ಇರಬೇಕು. ನೀವಲ್ಲಿ ಕರೆಕ್ಟ್ ಆಗಿದ್ರೆ ಮಾತ್ರ ಅವರನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ಮಾಡುವ ರೀತಿಯಲ್ಲಿ ನೀವು ಕೂಡ ಮಾಡಿದ್ರೆ ನಾನು ನಿಮ್ಮನ್ನು ನೋಡುದ ಅವರನ್ನು ನೋಡುದ ಯಾರನ್ನು ಸರಿಪಡಿಸುವುದು? ಆಯ್ತು, ಅವ್ರು ಇರ್ತಾರೆ. ಆಯ್ತಾ, ನೀವು ಅವ್ರು ಮಾತಾಡ್ತಾರೆ. ಈಗ ಅವ್ರಿಗೆ ನೋಡಿ, ಈಗ ಅವ್ರಿಗೆ ನಿಲುವಳಿ ಸೂಚನೆ ಮಾತಾಡೋದು ಅವಕಾಶ ಮಾಡಿ ಕೊಟ್ಟಿದ್ದೇನೆ. ನಿಲುವಳಿ ಸೂಚನೆ ಅವರು ಮಂಡಿಸಲಿ, ತದನಂತರ ಚರ್ಚೆ ಮಾಡುವ ಎಷ್ಟು ಕೂಡ ಆ ಕಡೆ ಚರ್ಚೆ ಮಾಡಬಹುದು. ಅದಕ್ಕೆ ಸಮಯ ನಮ್ಗೆ ಮುಗಿಸ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರ ಮಾಡಿ ತಾವು ತಮ್ಮ ನಿಲುವಳಿ ಮನೆಯನ್ನು ಆದಷ್ಟು ಬೇಗನೆ ಮಂಡಿಸಿ. ಸರ್, ಅದರ ಮುಂಚೆ ಅಧ್ಯಕ್ಷರೇ, ಅವರು ಅಲ್ಲಿ ತೋರಿಸಿದ್ರಲ್ಲ ಜಾಹೀರಾತು, ಜಾಹೀರಾತು ಈ ಬಣ್ಣದ ಜಾಹೀರಾತುಗೋಸ್ಕರ ಹಾಕಿದ್ದವ್ರಿಗೆ ಅದು ಚರ್ಚೆ ಮಾಡೋದು. ನಾವ್ಯಾರು ವಿರೋಧ ಮಾಡಿಲ್ಲ. ಆಯ್ತು, ಚರ್ಚೆ ಮಾಡುವ 5 ಗ್ಯಾರಂಟಿ ಕೊಡಿ. ಚರ್ಚೆ ಮಾಡೋದಿಲ್ಲ. ಚರ್ಚೆ ಮಾಡುವಾಗ ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಯಾವ್ದಂತ ಎಲ್ಲ ಕೂಡ ಚರ್ಚೆ ಮಾಡ್ತಾರೆ ಅಧ್ಯಕ್ಷರೇ. ಅದಕ್ಕೆ ಅವ್ರೇನೋ ಪ್ರೆಸೆಂಟ್ ಮಾಡ್ತಾವ್ರೆ. ಅವ್ರು ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, 5 ಗ್ಯಾರಂಟಿಗಳನ್ನು ನಾವು ಜನಗಳಿಗೆ ಕೊಡ್ತೀರಿ, ನೀವು ನಮಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿದ್ದು ಕಾಂಗ್ರೆಸ್ಸು. ಅದು ಎಷ್ಟು ಜನಗಳಿಗೆ ಒಂದು ರೀತಿ ಮರಳು ಮಾಡೋ ರೀತಿ, ಜನರಿಗೆ ಒಂದು ರೀತಿ ಆಮಿಷ ಕೊಡೋ ರೀತಿ. ನಮ್ಮ ಸರ್ಕಾರ ಬಂದಂಥ 24 ಗಂಟೆಗಳಲ್ಲಿ, ನಮ್ಮ ಸರ್ಕಾರ ಬಂದು 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ 5 ಗ್ಯಾರಂಟಿಗಳು ಅಂತ ಹೇಳಿದ್ರು. ಪ್ರಣಾಳಿಕೆನೂ ಹಾಗೆ ಕೊಟ್ಟರು ಕಾಂಗ್ರೆಸ್. ಇದುವೇ ಕಾಂಗ್ರೆಸ್ಸಿನ ಬದ್ಧತೆ ಅಂತ. ಇದು ಕಾಂಗ್ರೆಸ್ಸಿನ ಬದ್ಧತೆ. ಇದು ಏನು ಹೇಳಿದ್ರು? ಕಾಂಗ್ರೆಸ್ಸಿನ ಗ್ಯಾರಂಟಿ ಗೃಹಲಕ್ಷ್ಮಿ, ಕುಟುಂಬದ ಮಹಿಳೆಗೆ ಅಲ್ಲ, ಇದು ಏನು ಸರ್ಕಾರಿ ಬಸ್ಗಳಲ್ಲಿ ಗ್ಯಾರಂಟಿ 5, ಎಲ್ಲ ಮಹಿಳೆಯರಿಗೆ ಶಕ್ತಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಎಲ್ಲ ಬಸ್ಗಳಲ್ಲಿ ಅಂತ ಹೇಳಿದ್ರು. ಅವರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಐಷಾರಾಮಿ ಬಸ್ಸುಗಳಾದ
ರಾಜಹಂಸ, ನಾನ್ AC, ಸ್ಲೀಪರ್ ಹಾಗೂ ವಜ್ರ, ವಾಯು ವಜ್ರ, ಐರಾವತ ಕ್ಲಬ್, ಐರಾವತ ಕ್ಲಾಸ್, ಅಂಬಾರಿ ಈ ಥರ ಬಸ್ಗಳಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಂಡೀಷನ್ಸ್ ಮೊದಲೇನು ಹೇಳಿದ್ರು? ನೋ ಕಂಡೀಷನ್ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಕಂಡೀಷನ್ ಅಂತ ಹೇಳಿದ್ರು. ಅದಕ್ಕೆ ಕಂಡೀಷನ್ಗಳು ಹಾಕಿದ್ದಾರೆ ಇವತ್ತು. ಆ ಕಂಡೀಷನ್ಗಳು ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ, ಯಾವುದೇ ಕಂಡೀಷನ್ ಇರಲಿಲ್ಲ. ಈಗ ಒಂದೊಂದೇ ಕಂಡೀಷನ್ನ ಹಾಕಕ್ಕೆ ಶುರು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿರೋದು, ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತೀನಿ. ನನ್ನ ಹೆಂಡ್ತಿಗೂ ಫ್ರೀ ಅಂದ CM. ಆಯ್ತೀಗ ನನ್ನ ಹೆಂಡ್ತಿಗೂ ಫ್ರೀ ಅಂದಂತ CM. ಕರೆಕ್ಟ್ ಅಲ್ಲಲ್ಲ? ಈಗ ಬಸ್ ಪ್ರಯಾಣ ನನ್ನ ಹೆಂಡ್ತಿಗೂ ಫ್ರೀ. ಸಿದ್ದರಾಮಯ್ಯ ಚಟಾಕಿ ಹಾರಿಸಿದ ಪ್ರಸಂಗ ನಡೆಯಿತು. ಎಲ್ಲ ಮಹಿಳೆಯರಿಗೂ ಬಸ್ ಉಚಿತ ಎಂಬ ಪತ್ರಕರ್ತರ ಪ್ರಶ್ನೆಗೆ ಎಲ್ಲ ಮಹಿಳೆಯರಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಉಚಿತ ಪ್ರಯಾಣದ ವಿವರವನ್ನು ಮುಖ್ಯಮಂತ್ರಿ ನೀಡ್ತಾ ಇದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಸರ್ ಹಂಗೆ ಹೇಳ್ಬೇಡಿ, ರಾಜಹಂಸ ಬಸ್ಗಳು, ಸ್ಲೀಪರ್ ಬಸ್ಗಳಲ್ಲೆಲ್ಲ ನೀವು ಫ್ರೀ ಕೊಟ್ರೆ ಎಲ್ಲ ಜನ ಅದಕ್ಕೆ ನುಗ್ಬಿಡ್ತಾರೆ ಅಂತ. ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ, ಹೋಗ್ಲಿ ಬಿಡಯ್ಯ ಪಾಪ, ಹೋಗ್ಲಿ ಬಿಡಯ್ಯ ಅಂತಂದ್ರು. ಇವಾಗ ಏನು ಹೇಳ್ತಾ ಇದ್ದೀರಾ? ಈಗ ಎಲ್ಲ ಫ್ರೀ ಏನು ಕಂಡೀಷನ್ ಯಾಕೆ ಹಾಕಿದ್ರಿ? ಈಗ ನಿಮ್ಮ ನಿಲುವಳಿ ಸೂಚನೆ ಎಲ್ಲ ಸಾರಾಂಶ ತಾವು ಇವತ್ತು ಹೇಳಿದಿರಿ. ಒಟ್ಟ ವಿಚಾರ ಏನಿದೆ ನೀವು ನಿಲುವಳಿ ಮಂಡಿಸಿದ್ದೀರಿ, ಹೌದಾ? ನಿಮ್ಮ ನಿಲುವಳಿ ಏನಿದೆ? ಈ ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಇವತ್ತು ಅನುಷ್ಠಾನ ಆಗುತ್ತಿಲ್ಲ ಎಂಬ ವಿಚಾರಗಳನ್ನು ನಿಮಗೆ ಚರ್ಚೆಗೆ ಆಯ್ತು, ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ನೋಡಿ ಇದರಲ್ಲಿ ಕೂಡ ನೀವೇ ಹೇಳಿದ್ರಿ 15 ನಿಮಿಷ ಟೈಮ್. ಅಲ್ಲ, ಅದು ಸಬ್ಜೆಕ್ಟ್ ಏನು ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳ ಅನುಷ್ಠಾನ ಬಗ್ಗೆ ಮಾತ್ರ ಅಲ್ವಾ? ನೀವು ಇಡೀ ಚರ್ಚೆ ಮಾಡ್ಲಿಕ್ಕೆ ಆಗ್ತದಾ? ನೀವು ಮಂಡಿಸಿ ಮಾತ್ರ ಇದರಲ್ಲಿ. ಯಾಕಂದ್ರೆ ಒಂದು ಗ್ಯಾರಂಟಿಗೆ ನೀವು ಒಪ್ಪಿಗೆ ಮಾಡ್ಬಿಟ್ರಾ? 5 ಗ್ಯಾರಂಟಿ ಇದರಲ್ಲಿ ಇರುವುದೇ ಬಸ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಹೇಳಕ್ ಅವಕಾಶ ಕೊಡಿ. ಆಯ್ತು, ಬೇಗ 5 ಗ್ಯಾರಂಟಿ ಹೇಳಕ್ ಅವಕಾಶ ಕೊಡಿ, ಬೇಗ ಮುಗಿಸ್ತೀನಿ. ಈಗ ಅವ್ರಿಗೆ ಮಂಡಿಸ್ ಅವ್ರಿಗೆ ಆಯ್ತು, ಟೈಮ್ ವೇಸ್ಟ್ ಮಾಡಬೇಡಿ, 2 ನಿಮಿಷ ಮಾತಾಡ್ಲಿ. ಆಯ್ತು, ಚರ್ಚೆ ಮಾಡುವ ಮಾತಾಡಿ, ಅವಕಾಶ ಕೊಡಿ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಇವ್ರ ಹತ್ರ ಇವತ್ತು ಎಲ್ಲ ಕಡೆ ಕೂಡ ಬಸ್ಗಳು ಇದೆ. ಮಾತಾಡೋದೇನು ಇವ್ರು ವಿವರವಾಗಿ ಹೇಳ್ಕೊಂಡು ಹೋದ್ರೆ ಸರಿಯಲ್ಲ. ಅಧ್ಯಕ್ಷರೇ, ಸರ್ಕಾರ ಕೇಳಬೇಕು ರೀ, ಸರ್ಕಾರ ಕೇಳಬೇಕು. ಚವಾನ್ ಅವರೇ, ವಿವರವಾಗಿ ಆಯ್ತು, ಮತ್ತೆ ಮಾತಾಡಿ ಚರ್ಚೆ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳಿದೆ. ಕೊಟ್ಟು ಎಷ್ಟು ಹಿಡಿಯುತ್ತಿದ್ದಾರೆ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನೀವು 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನಾವು ಕೊಟ್ಟೇವೆ 15 ಲಕ್ಷ ನೋಡ್ರಿ, ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸುಳ್ಳು ಹೇಳ್ಯಾರ. ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದ್ರಿ. ಅವತ್ತು ಎಲ್ಲರೂ ಕೂಡ ನಮ್ಮ DK ಶಿವಕುಮಾರ್ ಅವರು ಇನ್ನೊಂದು ಹೆಜ್ಜೆ ಹೋಗಿ, ಅಕ್ಕ ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಫ್ರೀ, ಹಾಸನಕ್ಕೂ ಫ್ರೀ ಎಲ್ಲ ಹೇಳಿದ್ರು, ಧರ್ಮಸ್ಥಳ ಫ್ರೀ, ಎಲ್ಲ ಬಸ್ಸು ಫ್ರೀ ಅಂತ ಹೇಳಿದ್ರು. ಇವತ್ತಿನ ಏನ್ ಸ್ಥಿತಿ ಆಗ್ತಾ ಇದೆ? ಬಸ್ಗಳು ಕಿಟಕಿ ಬಾಗಿಲುಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ. ಚರ್ಚೆ ಮಾಡ್ತಿರಲ್ಲ, ಕಿಟಕಿ ಬಾಗಿಲು ಇಲ್ಲ. ಯಾಕೆ? ಬಸ್ಗಳೇ ಇಲ್ಲ. 2400 ಸಿದ್ದರಾಮಯ್ಯನವರು ಅಣ್ಣ ಸರ್ ಅಧ್ಯಕ್ಷರೇ, ಸಿದ್ದರಾಮಣ್ಣವ್ರು ಇಲ್ಲಿ ನಿಂತಾಗ ಫುಲ್ ಟೈಮ್ ಆಗಿ ನಾವು ಬಿಟ್ಟಿದ್ರಿ ಅವ್ರಿಗೆ. 2 ಅವರ್ 3 ಚರ್ಚೆ, ಅದು ಚರ್ಚೆಯಲ್ಲಿ 2 ನಿಮಿಷ ಕೊಡ್ತಾ ಇಲ್ಲ ನಮ್ಗೆ ನೀವು.
ಬಿಡಿ ಮಾತಾಡೋಕ್ಕೆ, ಪ್ರಸ್ತಾವನೆ ಮಾಡ್ತೀನಿ ಅಷ್ಟೇ. ನೀವು ಆಮೇಲೆ ಒಪ್ಪಿಗೆ ಕೊಡೋದು ನಿಮ್ಮ ತಾನೆ. ನೋಡಿ ಸಿ ಪಾಟೀಲ್ ಹೇಳ್ತಾರೆ, ಅದನ್ನ ನೋಡಿ ಆದ್ಮೇಲೆ 50 ಆದ್ಮೇಲೆ ಆದ್ರೂ ಬನ್ನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬಸ್ಗಳಲ್ಲಿ ನೂಕುನುಗ್ಗಲು ಯಾಕೆ ಆಗ್ತಾ ಇದೆ ಅಂದ್ರೆ, ಬಸ್ಗಳೇ ಇಲ್ಲ. 2404 ಬಸ್ಗಳೇ ಇಲ್ಲ ಇವತ್ತು, ಎಲ್ಲ ಮೂಲೆ ಸೇರಿದೆ. ಪ್ರತಿ ವರ್ಷ 1000 ಬಸ್ ಹೋಗ್ಬೇಕು, ನಿಮ್ ಕಾಲದಲ್ಲಿ ಆದ್ರೆ 1000 ಬಸ್ಗಳು ಇಲ್ಲ ಇವತ್ತು ಬಸ್ಗಳೆಲ್ಲ ಬಾಗಿಲು ಕಿಟಕಿ ಹೋಗೋ ಅಂತ ಸ್ಥಿತಿಗೆ ಬಂದಿದೆ. ಕಂಡಕ್ಟರ್ ನೋಡಿ, ಡ್ರೈವರ್ ಶಿವಲಿಂಗೇಗೌಡ್ರೆ ಒಂದು ತಿಂಗಳು ಕೆಟ್ಟೋದು ಬಸ್ಸು. ಏನ್ ಬಸ್ ಚೇಂಜ್ ಮಾಡಿಬಿಟ್ಟು ಏನ್ ಇದಾಗಲ್ಲ. ವಿಶ್ವಾಸ ಇದತ್ತ ಇರ್ತಾರೆ, ಇಲ್ಲತ್ತಕ್ಕೆ ಹೋಗ್ತಾರೆ. ಬಸ್ ಚೇಂಜ್ ಮಾಡಬೇಕಾಗಿಲ್ಲ. ಆ ಬಸ್ ಚೇಂಜ್ ಮಾಡಿ ಕೆತ್ತು ಬಂದಲ್ಲ ಶೂರ ಅಂತ ಹೇಳೋ ಗ್ಯಾರಂಟಿ ಕೂಡ 50 ಜನ ಬಸ್ ಇಟ್ಟೋಗಿರಿ, ಒಳ್ಳೆ ಬಸ್ ಇಟ್ಟೋಗಿರಿ. ಮತ್ತೆ ಎಲ್ಲ ಮುರುಕಲ್ ಬಸ್ ಇಟ್ಬಿಟ್ಟು ಹೋಗ್ಬಿಟ್ಟು ಈ ಬಂದು ಬಸ್ ಕೆಟ್ಟೋಗ್ಯವೆ ಅಂತಾರೆ. ಒಳ್ಳೆ ಬಸ್ ಇಟ್ಟೋಗ್ಬೇಕಾಯ್ತು. ನೀವು 2 ತಿಂಗಳ ಹಿಂದೆ ಕಾಂಗ್ರೆಸ್ನವ್ರಿಗೆ ಬೈತಿದ್ರಿ ಶಿವಲಿಂಗೇಗೌಡರು. ಇವ್ರೇನೇನ್ ಮಾತಾಡ್ತಾರೋ ಇದನ್ನ ನಮ್ಮ ಟೈಮ್ ಸೇರಿಸ್ಬೇಡಿ. ನಮ್ಮ ಟೈಮ್ ಅಧ್ಯಕ್ಷರ 1 ನಿಮಿಷ. ಏನೋ ಹೇಳ್ತಾ ಇವ್ರು ಬಸ್ ಬಿಡ್ಲಿಲ್ಲ ಅಂತಲೇ ಇವ್ರು ಬಸ್ ಬಿಡ್ರಪ್ಪ ಅಂತ ಕೊಟ್ಟಿರೋದು ಈಗ ಅಧಿಕಾರನ. ಈಗ ಬಿಡ್ರಪ್ಪ ಅಂತ ಹೇಳ್ತಾ ಇದೀವಿ. ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಯ್ತು. ಈ ಸರ್ಕಾರ ಯೋಚನೆ ಮಾಡಬೇಕಾಯ್ತು. ನಾವು ಫ್ರೀ ಕೊಡಕ್ ಮುಂಚೆ ಏನೇನು ತೊಂದರೆಗಳಾಗುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ. ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಸರ್ಕಾರ, 7 ಕೋಟಿ ಜನ ಆಯ್ಕೆ ಮಾಡಿರುವಂತ ಸರ್ಕಾರ ಏನಾದ್ರೂ ಒಂದು ಮುಂಜಾಗ್ರತೆ ವಹಿಸಿ ಮಾಡಬೇಕಾಯ್ತು. ಇವತ್ತು ಈ ನೂಕುನುಗ್ಗಲು ಯಾಕೆ ಆಗ್ತೈತೆ, ಅದನ್ನ ಯಾಕೆ ಯೋಚನೆ ಮಾಡಿಲ್ಲ? ಇವತ್ತು ಆಟೋ ರಿಕ್ಷಾದವ್ರ ಸ್ಥಿತಿ ಏನಾಗ್ತಾ ಇದೆ, ಬೀದಿಗೆ ಬರ್ತಾ ಇದೆ, ಶಾಪ ಆಗ್ತಾ ಇದ್ದಾರೆ. ಮೊನ್ನೆನೂ ನಾನು ಟಿವಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯನವ್ರಿಗೆ ಶಾಪ ಆಗ್ತಾ ಇದ್ದಾರೆ. ಅದು ಬೇಜಾರಾಯ್ತು ನನಗೆ. ಸಿದ್ದರಾಮಯ್ಯನವ್ರಿಗೆ ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು ಅಂತ ಪ್ರತಿದಿನ ಅರವತ್ತು ಲಕ್ಷ ಮಹಿಳೆಯರು ಪ್ರತಿದಿನ ಅವ್ರ ಆಶೀರ್ವಾದ ಕೊಡ್ತಾ ಇದ್ದಾರೆ. ಅದನ್ನು ನೋಡಿ, ನೀವೊಬ್ಬರೇ ಶಾಪ ಯಾರು ಶಾಪ ಆಗ್ತಲ್ಲ ನಮ್ಗೆ. ನೀವೊಬ್ಬರೇ ಯಾರು 55 ಲಕ್ಷ ಮುಗಿಸ್ಲಿ ಒಮ್ಮೆ.
ತಾವೇ ಹೇಳಿದ್ರಿ ಇಲ್ಲ ಬೇಗ ರೂಲಿಂಗ್ ಪಾರ್ಟಿಯವರು ನೋಡಿ, ಆಡಿದ್ರೆ ನೀವು ಹೆಂಗೆ? ನಿಮ್ಮ ಬಸ್ ಇನ್ನು ಕೂಡ ಸ್ಟಾರ್ಟ್ ಅಲ್ಲೇ ಬಸ್ಸಲ್ಲೇ ತಿರುಗ್ತಾ ಇದೆ. ಮುಂದೆ ಇಲ್ಲ, ಬಸ್ ಅವ್ರದ್ದು ಹಂಗೆ ಔಟ್ ಇದೆಯಲ್ಲ. ಮುಂದೆ ಹೋಗಿ ಈಗ ಓಡ್ತಾನೆ ಇಲ್ಲ ಬಸ್ಸು. ಇನ್ನು 4 Free, free ಗ್ಯಾರಂಟಿ ಅಂದವರೆಲ್ಲ ಹೇಳ್ತೀವಿ. ಈಗ action ಆಯ್ತು, ಹಾಕ್ಬಿಟ್ಟು 5 minutes. ಬಸ್ಸೇ ಓಡ್ತಾ ಇಲ್ಲ ಆಯ್ತು, ಇವ್ರು. ಮುಂದಕ್ಕೆ ಹೋಗಿ ಅಧ್ಯಕ್ಷರೇ, ಎರಡನೇದು ಅಧ್ಯಕ್ಷರೇ, ಇದು ಅಶೋಕಣ್ಣ, ಒಂದು ನಿಮಿಷ. 55 ಲಕ್ಷ ಜನ ಓಡಾಟ ಮಾಡಕ್ ಶುರು ಮಾಡಿ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಹೋದಾಗಲೆಲ್ಲ ಕರೆಕ್ಟಾಗಿ ಊಟ ಕೊಡ್ತಿದ್ರಂತಲ್ಲ, ಈ ಊಟನೂ ನಿಲ್ಲಿಸ್ಬಿಟ್ಟವ್ರಂತಲ್ಲ. ಬೇರೆ ನೀವು ನಿಲ್ಲುವಲ್ಲಿ ಮಾತಾಡಿ. ಮೊನ್ನೆ ಅದು ಯಾವ್ದೋ ನೋಡ್ತಾ ಇದ್ದೆ, ನಿಲ್ಸಿಲ್ಲ. ಇವರು ಎರಡನೇ ಗ್ಯಾರಂಟಿ ಊಟ ನಿಲ್ಲಿಸಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಧರ್ಮಸ್ಥಳದಲ್ಲಿ ಯಾವಾಗಾದ್ರೂ ಊಟ ಕೊಡ್ತಾರೆ, ಹೊರಗಡೆ ಯಾವ ಮಟ್ಟಿಗೆ ಚರ್ಚೆ ಆಯ್ತಿದೆ ಅಂತ. ಪ್ರತಿ ಮನೆಗೂ ಕೂಡ ಎಲ್ರಿಗೂ ಅಧ್ಯಕ್ಷರೇ, ಪ್ರತಿ ಮನೆಗೂ ಕೂಡ ಅವರ ಗ್ಯಾರಂಟಿ 1, ಪ್ರತಿ ಮನೆಗೂ ಪ್ರತಿ ತಿಂಗಳು 200 ವಿದ್ಯುತ್ ಯೂನಿಟ್ ಫ್ರೀ. ಗೃಹ ಜ್ಯೋತಿ ಏನು ಅದರಲ್ಲಿ ಏನು ಹಾಕಿಲ್ಲ, ಕಂಡೀಷನ್ ಏನು ಇಲ್ಲ, ಫ್ರೀ 200 ಯೂನಿಟ್ಟು. ಅದಕ್ಕೇನು ಹೇಳಿದ್ರು, ನಮ್ಮ ಸಿದ್ದರಾಮಣ್ಣ ಅವ್ರು ಹೇಳ್ದಂಗೆ, ಕಾಕಾ ಪಾಟೀಲ್ ಅವ್ರು ಹೇಳಿದ್ದು, ನಾನು ಹಂಗನ್ನಲ್ಲ, ಕಾಕಾ ಪಾಟೀಲ್ ನಿನಗೂ ಫ್ರೀ ಆಗಿಲ್ಲ ನೋಡಿ, ಮಾದೇವಪ್ಪ ನಿನಗೂ ಫ್ರೀ ಅಂದ್ರು. ನಾನು ಹೇಳ್ತಾ ಇದ್ರು ನನಗೂ ಫ್ರೀ ಅಂದ್ರು. ಇವತ್ತೇ ಕಂಡೀಷನ್ ಆಗ್ತಾ ಇದ್ದೀರಾ? ಫ್ರೀ ಅಂತ ಹೇಳಿದ್ರಲ್ಲ, ಚರ್ಚೆ ಮಾಡಿ ಉತ್ತರ ನಾನು ಹೇಳ್ತೀನಿ, ಅವ್ರು ಉತ್ತರ ಕೊಡ್ಲಿ. ನಿಮ್ಗೆ ಫ್ರೀ ಅಂತ ಹೇಳಿದ್ರಲ್ಲ, ಯಾಕೆ ಫ್ರೀ ಕೊಡ್ಲಿಲ್ಲ? ಹೇಳಿದ್ದೊಂದು ಮಾಡಿದ್ದೊಂದಲ್ವಾ? ಅಶೋಕ್, ಆಯ್ತಾ ಹೊನ್ನಲ್ಲಿ ಅವ್ರು ಕೂತ್ಕೊಳ್ಳಿ. ಇದು ಪ್ರಿಲಿಮಿನರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ತಾವ್ಯಾಕೆ ಎದ್ದು ನಿಲ್ತೀರಿ? ಯತ್ನಾಳ್ ಅವರೇ, ಸ್ವಲ್ಪ ತಾಳ್ಮೆ ಇರಲಿ. ಯಾಕೆ ಇಷ್ಟೊಂದು ರಭಸದಲ್ಲಿ ಇದ್ದೀರಿ? ನಿಮ್ಮನ್ನು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೀವು ಇಷ್ಟರ ಮಧ್ಯ ಮಧ್ಯೆ ಎದ್ದು 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 ಮಾಡಿದ್ರೆ ನಿಮ್ಮನ್ನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತಿನವರಿಗೆ 3 ದಿನ ಆಯ್ತು ಅಸೆಂಬ್ಲಿ ಶುರುವಾಗಿ. ಒಬ್ಬರು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಬುರುಡೆ ಹೊಡಿತಾ ಇದ್ದೀರಿ ಬಂದು ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಇದು ಪ್ರಿಲಿಮಿನರಿ ಸಬ್ಮಿಷನ್. ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ವೆದರ್ ದಿಸ್ ಕ್ಯಾನ್ ಬಿ ಟೇಕನ್ ಅಪ್ ಫಾರ್ ದಿ ಡಿಸ್ಕಷನ್ ಆರ್ ನಾಟ್ ಅಂತ. ಇವರು ಚರ್ಚೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಇವರಿಗೆ? ಇಲ್ಲ, ಕೊಟ್ಟಿಲ್ಲ. ಅಶೋಕ್ ಅವರು ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದನ್ನೇ ವಿರೋಧ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವರು ವಿರೋಧ ಇದ್ದಾರಾ ಇಲ್ವಾ? ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಮಾಡಿರ್ತಕ್ಕಂಥದ್ದು ಇವ್ರಿಗೆ ವಿರೋಧ ಇದ್ದಾರಾ ಅಥವಾ ಪರ ಇದ್ದಾರಾ? ಪರ ಇದ್ದಾರಾ ವಿರೋಧ? ಇಷ್ಟೊಂದು ಜನ ಎದ್ದುಬಿಟ್ಟು ಅಶೋಕ್ ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಅವರು ಇನಿಷಿಯೇಟ್ ಮಾಡಿರೋರು. ನೀವು ಯಾಕ್ರಿ ಎದ್ದಿರಿ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅವ್ರಿಗೆ ನಾರಾಯಣ ಸ್ವಾಮಿ, ನೀವು ಸುಮ್ಮನೆ ಎದ್ದು ನಿಂತ್ಕೊತೀರಿ, ನಿಮ್ಗೆ ಉತ್ತರ ಕೊಡದೆ ಓಡೋದ್ರಿ ಅವತ್ತು. ಅಶೋಕ್ ಎದ್ದು ಪದೇ ಎದ್ದು ಯಾಕೆ ನಿಂತ್ಕೊತೀರಿ? ಈಗ ಅಶೋಕ್ ಅವರಿಗೆ ಸಾಮರ್ಥ್ಯ ಇದೆ, ಎಲ್ಲ ಸದಸ್ಯರುಗಳು ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ನೀವೆಲ್ಲ ಎದ್ದು ನಿಂತ್ಕೊಂಡ್ರು ನಾವು ಎದುರಲ್ಲ. ಜನ ನಿಮಗೆ ಪಾಠ ಕಲಿಸಿದ್ದಾರೆ, ನಿಮ್ಮನ್ನ ಕೂತ್ಕೊಳ್ಳಕ್ಕೆ ಹೇಳಿದ್ದಾರೆ. ನೀವೆಲ್ಲ ಏನೇನು ಹೇಳಿದ್ರಿ ಅಂತ ಅನ್ನೋದು ಜನಗಳಿಗೆಲ್ಲ ಗೊತ್ತಾಗಿದೆ. ಅದರಿಂದ ಜನ ತೀರ್ಪು ಕೊಟ್ಟಾಗಿದೆ. ಈ ತೀರ್ಪು ಕೊಟ್ಟ ಮೇಲೆ ಇನ್ನೂ ನಿಮಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಏನ್ ಹೇಳೋದು ನಾವು? ಅದರಿಂದ ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ಒಂದು ಸ್ಪಷ್ಟಪಡಿಸ್ಬೇಕು. ಅವರು ಹೆಣ್ಮಕ್ಳಿಗೆ ಬಸ್ಗಳಲ್ಲಿ, ಸರ್ಕಾರಿ ಬಸ್ನಲ್ಲಿ, ಇನ್ಕ್ಲೂಡಿಂಗ್ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಅವರು ಫ್ರೀಯಾಗಿ ಹೋಗೋದನ್ನ ವಿರೋಧ ಮಾಡ್ತಾರ, ಪರ ಇದ್ದಾರ ಅನ್ನೋದು ನಂಬರ್ 1. ನಂಬರ್ 2 ಇದು ಪ್ರಿಲಿಮಿನರಿ ಸಬ್ಮಿಷನ್. ನಿಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಬೇಕು. ಅದನ್ನು ಚರ್ಚೆ ಮಾಡಲಿಕ್ಕೆ, ವಿಶದವಾಗಿ ವಿಚಾರ ಹೇಳಲಿಕ್ಕೆ ಹೋಗಬಾರದು. ದಯಮಾಡಿ ನೀವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಪ್ರಿಲಿಮಿನರಿ ಸಬ್ಮಿಷನ್ ಮಾತ್ರ ಮಾಡಬೇಕು. ಆಮೇಲೆ ಚರ್ಚೆ ಮಾಡೋಕ್ಕೆ ನೀವು ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ ಲೆಟ್ ದೆಮ್ ಸ್ಪೀಕ್. ವಿ ಆರ್ ಹಿಯರ್ ಟು ರಿಪ್ಲೈ. ನಾವೇನು ನೀವು ಏನೇನು ಮಾತಾಡ್ತೀರಿ ಎಲ್ಲಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಾವು ನಿಮ್ಮ ಥರ ಆಶ್ವಾಸನೆಗಳು ಕೊಟ್ಟು ಈಡೇರಿಸದೆ ಹೋಗಿರೋರಲ್ಲ. 2018 ನಿಮ್ಮ ಮ್ಯಾನಿಫೆಸ್ಟೋ ತೆಗೆದು ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಅದರಲ್ಲಿ ಏನಾಗಿದೆ ಅಂತ. 2018 ಮ್ಯಾನಿಫೆಸ್ಟೋ ತೆಗೆದು ನೋಡಿ,
ಏನಾಗಿದೆ? ನೀವು ಎಷ್ಟು ಮ್ಯಾನಿಫೆಸ್ಟೋ ಅದರಲ್ಲಿ ಭರವಸೆಗಳು ಕೊಟ್ಟಿರೋದು ಎಷ್ಟು ಈಡೇರಿಸಿದ್ದೀವಿ? ಹಾಗೇನೆ 2013ರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದನ್ನು ತೆಗೆದು ನೋಡಿ. ಈಗ 5 ಭರವಸೆಗಳನ್ನ ಈಗಾಗಲೇ 3 ಭರವಸೆಗಳನ್ನ ಈಡೇರಿಸಿದ್ದೀವಿ. 4ನೇದು ಇಟ್ ಇಸ್ ಅಂಡರ್ ಪ್ರಾಸೆಸ್. 5ನೇದು 6 ತಿಂಗಳ ನಂತರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನ ಇವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ಗಲಾಟೆ ಮಾಡಿದ್ರು ಕೂಡ, ಎಷ್ಟೇ ವಿರೋಧ ಮಾಡಿದ್ರು ಕೂಡ 100 ಗ್ಯಾರಂಟಿಗಳನ್ನ ಈ ಆರ್ಥಿಕ ವರ್ಷದಲ್ಲೇ ಈಡೇರಿಸ್ತೇವೆ. ಈಗಾಗಲೇ 3 ಜಾರಿ ಕೊಟ್ಟಿದ್ದೀವಿ. 4ನೇದು 14ನೇ ತಾರೀಕು, ಈ ತಿಂಗಳ 14ರಿಂದ ಗೃಹಲಕ್ಷ್ಮಿ ಪ್ರಾಸೆಸ್ ನಲ್ಲಿದೆ, ಅದು ಜಾರಿಗೆ ಬರ್ತದೆ. ಆಮೇಲೆ 6 ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ ಯುವನಿಧಿಗಳು ಕೂಡ ಜಾರಿಗೆ ಬರ್ತದೆ. 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ. ನಿಮ್ಮನ್ನು ಕೇಳ್ಕೊಂಡು ಕೊಡಲ್ಲ ನಾವು ಏನ್ ಜನಗಳಿಗೆ ಭರವಸೆ ಕೊಟ್ಟಿದ್ದೀವಿ, ಆ ಜನಗಳಿಗೆ ಆ ಭರವಸೆಗಳನ್ನು ಈಡೇರಿಸತಕ್ಕಂಥ, ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡೇ ಮಾಡ್ತದೆ. ಅದರಿಂದ ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ಮೊಟಕುಗೊಳಿಸಿ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಲಿ. ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೋಸ್ಕರ ಮಾಡೋದು. ನೀವು ಚರ್ಚೆಗೆ ಅವಕಾಶ ಕೊಟ್ಟರೆ ಮಾಡಲಿ, ಚರ್ಚೆ ಮಾಡಲಿ. ಪ್ರಸ್ತಾವನೆ ಮಾಡ್ತಾ ಇದ್ದಾರೆ, 15 ಲಕ್ಷ 9 ವರ್ಷ ಅಡ್ಡಿಪಡಿಸ್ತೀರಿ. ಬಡ್ಡಿ ಸಮೇತ ಕೊಡ್ಸಿ. 2 ಲಕ್ಷ ಜಾಬ್, 15 ಲಕ್ಷ 2 ಕೋಟಿ ಜಾಬ್ ವರ್ಷಕ್ಕೆ. ಅಮ್ಮಿ ಪಟೇಲ್ 2 ಕೋಟಿ ಉದ್ಯೋಗನೇ ಇಲ್ಲ. ಮಾನ್ಯ ಮಂತ್ರಿಗಳೇ ಮಾತಾಡ. ಸುರೇಶ್ ಅವ್ರು ಕೂತ್ಕೊಳ್ಳಿ. ಈ ತರ ನಾವು ಮಾಡೋವಾಗೆ ನೀವೊಂದು ವಿಚಾರ ಹೇಳಿ ಸಾಕು. ನೀವು ಗಲಾಟೆ ಮಾಡ್ತಾ ಇದ್ದಾರೆ. ಪ್ರಸ್ತಾವನೆ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಸಿದ್ದರಾಮಣ್ಣವರು ಯಾವಾಗ ಪ್ರಸ್ತಾವ ಮಾಡಿದ್ರೆ ಎಷ್ಟು ಸಮಯ ತಗೊಂಡಿದ್ರೆ ಅಷ್ಟು ಸಾಕು ಕೊಡಿ ನನಗೆ. ಜಾಸ್ತಿ 1 ನಿಮಿಷನೂ ಎಕ್ಸ್ಟ್ರಾ ಕೊಡಬೇಡಿ. ಚೆಕ್ ಮಾಡಿ ಎಷ್ಟು ತಗೊಂಡಿದ್ದಾರೆ ಅಷ್ಟೇ ಕೊಡಿ ನನಗೆ, ಅಷ್ಟೇ ಕೊಡಿ. ಚರ್ಚೆ ಮಾಡಿರೋದು ನಿಜ, ಜಾಸ್ತಿ ಕೊಡಬೇಡಿ. ಆದ್ರೆ ಪ್ರಿಲಿಮಿನರಿ ಸಬ್ಮಿಷನ್ ಅವರು ಅಧ್ಯಕ್ಷರು 69 ಕನ್ವರ್ಟ್ ಮಾಡ್ತೀವಿ ಅಂತ ತಕ್ಷಣ ಡಿಸ್ಕೌಂಟ್ ಮಾಡಿ ನನಗೆ. ಸರ್ ನೀವು 69 ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ತಿಳಿಸ್ಬಿಟ್ಟಿದ್ದೀನಿ, ಚರ್ಚೆ ಪ್ರಾರಂಭ ಮಾಡಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಹೇಳ್ತಾ ಇದ್ದಾರೆ. ಈಗ ನೀವು ಸಬ್ಜೆಕ್ಟ್ಗೆ ಬನ್ನಿ. ನೀವು ಮತ್ತೆ ಸಬ್ಜೆಕ್ಟ್ಗೆ ಬನ್ನಿ. ನೋಡಿ, ನಿಮ್ಗೆ ಜವಾಬ್ದಾರಿ. ಪ್ರಸ್ತಾವನೆ ಮಾಡಿದ್ರೆ ಮಾಡಿ. ಅವ್ರಿಗೆ ಏನ್ ಕೊಟ್ಟಿದ್ರು ಹಿಂದೆ ಅದ್ರಲ್ಲಿ 50% ಕೊಡಿ ಅಂದೆ. ಅದಕ್ಕೂ ಒಪ್ತಾ ಇಲ್ಲ ಅಂದ್ರೆ ನೀವ್ ಹೇಳಿ, ತೆಗ್ಸಿ ರೆಕಾರ್ಡ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ರು ಅದನ್ನ ಹೇಳಿ. ಅದು ನಾನು ನೋಡ್ತೇನೆ. ಈಗ ನೀವು ಬೇಗ ನಿಮ್ಮ ನಿಲುವಳಿಕೆ ಪ್ರಸ್ತಾವ ಮಾಡಿ, ಅವಕಾಶ ಮಾಡ್ಕೊಡಿ. ಆಯ್ತು, ನಿಮ್ ಪ್ರಸ್ತಾವ ಮಂಡಿಸಿ ಅಲ್ಲ ಮಾಡ್ತಾ ಇದ್ದೀರಲ್ಲ. ಈಗ ಅವ್ರ ತಾನೇ ಎದ್ದು ನಿಂತ್ಕೊಂಡು ಮಾತಾಡಿದ್ದು. ಅವ್ರಿಗೆ ಯಾಕೆ ನೀವು ಉಪದ್ರ ಕೊಡ್ತೀರಿ? ಸಿಸಿ ಪಾಟೀಲ್ ಅವರು ಅವ್ರಿಗೆ ಯಾಕೆ ತೊಂದರೆ ಮಾಡ್ತೀರಿ? ಪಾಟೀಲ್ ಮಾತಾಡಿದ್ರು, ಶಿವಲಿಂಗೇಗೌಡ ಮಾತಾಡಿದ್ರು, ಅದೆಲ್ಲ ಯಾವ ಲೆಕ್ಕಕ್ಕೆ ಹಾಕ್ತೀರಾ? ಯಾಕೆ ಹೇಳ್ತೀರಿ ನೀವು? ನಿಲುವಳಿಸುವ ವಿಚಾರ ಪ್ರಸ್ತಾವನೆಗೆ ಸೀಮಿತವಾಗಿ ಪದೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಹೇಳ್ತಾರೆ 5 ಗ್ಯಾರಂಟಿ ಕೊಡೋದು ಸಿದ್ಧ ಅಂತ. ಅದ್ರ ಪಕ್ಕದ ಬರ್ಕೊಳ್ಳಿ, ನಾಳೆ ಅಂತೇಳಿ, ನಾಳೆ ಬಾ ಅಂತೇಳಿ. ನಾಳೆ ಷರತ್ತುಗಳು ಆರಂಭದಲ್ಲೇ ಈ ಗ್ಯಾರಂಟಿ ಎಲ್ಲ ವಾರಂಟಿ ಎಲ್ಲ ಗ್ಯಾರಂಟಿ ಹೋಗುತ್ತೆ. ವಾರಂಟಿನೇ ಇಲ್ಲ, ಗ್ಯಾರಂಟಿ. ಈಗ ಸಬ್ಜೆಕ್ಟ್ಗೆ ನೀವು ಬನ್ನಿ. ನಾನು ಈಗ ಸಬ್ಜೆಕ್ಟ್ ಬನ್ನಿ. ಆಯ್ತು, ಅವ್ರಿಗೆ ನೀವು ಯಾಕೆ ಅವ್ರನ್ನ ಸಚಿವ ಬರ್ತಾರೆ, ನೀವು ಅವ್ರನ್ನ ಯಾಕೆ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ? ಆಯ್ತು, ಅವ್ರು ಮಾತಾಡ್ತಾರೆ, ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಮಾತಾಡ್ತಾರೆ. ಅವರಿಗೆ ಸೀನಿಯರ್ ಅವ್ರಿಗೆ ಗೊತ್ತಿದೆ, ಯತ್ನಾಳ್ ಅವ್ರು ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತಿದೆ ಮಾತಾಡ್ಬೇಕಂತ ಹೇಳಿ. ಅಧ್ಯಕ್ಷರೇ, ನೀವು ಈಗ ಪದೇ ಹಿಂಗ್ ಮಾತಾಡಿದ್ರೆ ಇಷ್ಟೊತ್ತು ಮುಗ್ದೆ ಓಟಿರೋದು. ಇವರೆಲ್ಲ ಮಾತಾಡಿಲ್ಲ ಅಂದ್ರೆ ಇಷ್ಟೊತ್ತು ನೀವು ಕರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ರೆ ಯಾರು ಮಾತಾಡೋದಿಲ್ಲ. ನಾವೇನು ತಪ್ಪು ಮಾಡಿದ್ರೆ ಹೇಳ್ಕೊಡಿ, ಪರವಾಗಿಲ್ಲ. ತಪ್ಪು ಮಾಡಿದ್ರೆ ಹೇಳ್ಕೊಡಿ, ನಾವು ಕಲಿಯಕ್ಕೆ ಸಿದ್ಧ ಇದ್ದೀರಿ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರು. ನಾನು ಅವ್ರ ಮ್ಯಾನಿಫೆಸ್ಟೋನು ನಿಮಗೆ ಓದ್ದೆ. ಪ್ರತಿ ಮನೆಗೂ ಅಂತ ಹೇಳಿದ್ರು. ಈಗೇನು ಹೇಳ್ತಾ ಇದ್ದಾರೆ? ಆವರೇಜ್ 1 ವರ್ಷದ ಆವರೇಜ್ ಬರಿಬೇಕಾಯ್ತು. ನೀವು ಬರಿಬೇಕಾಯ್ತು. ಅದರಲ್ಲಿ ನಿಮ್ಮ ಗ್ಯಾರಂಟಿ ಕಾರ್ಡಲ್ಲಿ ಬರಿಬೇಕಾಯ್ತು. ನಿಮ್ಮ ಆವರೇಜ್ ತಗೊಂತೀರಿ ಅಂತ ಬೆಳಬೇಕಾಯ್ತು. ಏನು ಹೇಳಿದ್ರಿ? ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಇನ್ಕಮ್ ಟ್ಯಾಕ್ಸ್ ಯಾರೇ ಕಟ್ಟಿ, ಸೇಲ್ ಟ್ಯಾಕ್ಸ್ ಕಟ್ಟಿ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಈಗೇನು ಹೇಳ್ತಾ ಇದ್ದೀರಾ? ಆವರೇಜ್ ತಗೊಂತೀನಿ ಅಂತ ಹೇಳ್ತಾ ಇದ್ದೀರಾ. ಇದು ಮೋಸ ಅಲ್ಲ ನೀವು ಮಾಡ್ತಾ ಇರೋದು? ಜನರಿಗೆ ಮೋಸ ತಾನೇ ಮಾಡ್ತಾ ಇರೋದು. ಮೋಸ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಕ್ಕಿ ವಿಚಾರವಾಗಿನೂ ಕೂಡ, ಅಕ್ಕಿ ವಿಚಾರವಾಗಿ
ಮಾತಾಡ್ಬಿಡ್ಲಿ ಸರ್ ಅಧ್ಯಕ್ಷ. ಮಂಡಿಸ್ತಾರೆ ಅವರು. ಮುಗಿಸ್ಲಿ ಕೂತ್ಕೊಳ್ಳಿ ಇವರೇ. ನೀವು ಕೂತ್ಕೊಳ್ಳಿ ಬೇಗ. ನೆಕ್ಸ್ಟ್ ಯುವ ನಿಧಿ ಅಂತ ಹೇಳಿದ್ರು. ಅಲ್ಲ ಒಂದು ಸ್ವಲ್ಪ ಕೊಡು ಮಾಡ್ತೀರಿ. ಬರ್ತೀನಿ ಅಲ್ಲಿಗೆ. ಟೈಮ್ ಆಯ್ತು. 2 minutes. ಯುವ ನಿಧಿ ಅಂತ ಹೇಳಿದ್ರು. ಅವರ ನಾಯಕರಾದಂಥ ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅಲ್ಲ, ರಾಹುಲ್ ಗಾಂಧಿ ಅವ್ರನ್ನ ಕರೆದು ಅವ್ರ ಕೈಲಿ ಕೊಟ್ಟು ಯುವ ನಿಧಿಯನ್ನ ಚಾಲನೆ ಮಾಡಿದ್ರು. ಏನು ಹೇಳಿದ್ರು ಅದರಲ್ಲಿ? ಪ್ರತಿ ತಿಂಗಳು ನಿರುದ್ಯೋಗಿ ಭತ್ಯೆ ಪದವೀಧರರಿಗೆ 3,000, ಡಿಪ್ಲೊಮಾ ಅವರಿಗೆ 1,500 ಅಂತ. ಅದರಲ್ಲಿ ಏನು ಹೇಳಿರಲಿಲ್ಲ, ನಿರುದ್ಯೋಗಿ ಅಂತ ಹೇಳಿದ್ರು. ಈಗೇನು ಹೇಳ್ತಾ ಇದ್ದಾರೆ ಅವರ ಸರ್ಕ್ಯುಲರ್ ಅಲ್ಲಿ, ರಾಜ್ಯದಲ್ಲಿ 2022-23ರಲ್ಲಿ ತೇರ್ಗಡೆಯಾದ ಪದವೀಧರ ನಿರುದ್ಯೋಗಿಗಳು ಅದರಲ್ಲಿ ಹೇಳ್ತಾ ಇದ್ದಾರೆ ಅವರು ಅಪ್ಲೈ ಮಾಡ್ಬೇಕಂತ 6 ತಿಂಗಳಕ್ಕಾದ. ಇವ್ರು ಏನು ಕೊಡೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಇವ್ರದ್ದು ಬಡ್ಜೆಟ್ ಏನು ಹೇಳ್ತಾ ಇದ್ದಾರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದು 60,000 ಕೋಟಿ ಬೇಕು ಅಂತ. ಇವರು ಇರೋದೆಲ್ಲ ಈ ಗ್ಯಾರಂಟಿ ಯಾವುದೂ ಕಂಡೀಷನ್ ಹಾಕ್ಲಿಲ್ಲ ಅಂದ್ರೆ 1,00,000 ಕೋಟಿ ಬೇಕು. ನಾನು ಹೇಳ್ತಾ ಇದ್ದೀನಿ 60,000ನೂ ಕೊಡಲ್ಲ ಇವರು. ಈಗಾಗಲೇ ಅದನ್ನ ಮುಂದಕ್ಕೆ ಹಾಕ್ತಾ ಇದ್ದಾರೆ, ಪ್ರತಿಯೊಂದು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಈ ಇದನ್ನು ಕೂಡ ನಿರುದ್ಯೋಗಿ ಅವ್ರದ್ದು ಅಲ್ಲೇ ಪ್ರಣಾಳಿಕೆಯಲ್ಲಿ ನೀವೇನು ಹೇಳಿದ್ರಿ ಅದನ್ನಷ್ಟು ಹೇಳಿ. ತಿಂಗಳಾದ್ಮೇಲೆ ಅಂದ್ರೆ ಮಾನವ್ರೆ ಕೂತ್ಕೊಳ್ಳಿ. ಫಿನಿಶ್ ಮಾಡ್ಲಿ ಅವರು. ನಾರಾಯಣ ಸ್ವಾಮಿ ಕೇಳ್ತೀರಿ ಅಧ್ಯಕ್ಷರೇ. ಈಗ ನೆಕ್ಸ್ಟ್ ಬನ್ನಿ. ಅನ್ನಭಾಗ್ಯ ಅಂತ ಹೇಳಿದ್ರು. ನಾರಾಯಣ ಸ್ವಾಮಿ ಮುಖ್ಯಮಂತ್ರಿಗಳ ಫೇವರೇಟ್ ಅದು. ಅವ್ರೇನು ಹೇಳಿದ್ರು? ಅನ್ನಭಾಗ್ಯ ಭಾಷಣದಲ್ಲಿ ಹೇಳಿದ್ರು, ಏನಮ್ಮ 10 kg ಅಕ್ಕಿ ಬೇಕೋ ಬೇಡ ಅಂತ ಕೇಳಿದ್ರು. ಬೇಕು 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 ಅಂದ್ರು. ಈಗ ಏನ್ ಹೇಳ್ತಾ ಇದ್ದಾರೆ? ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ 5 kg ಅದನ್ನು ನಮ್ಮ ಲೆಕ್ಕಕ್ಕೆ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಕೊಡ್ತೀರಿ ಅಂತ ಹೇಳಿದ್ದು. ಎಲ್ಲ ವಿಚಾರಗಳು ಕೂಡ ಬಂದಿದೆ. ಈಗ ಎಲ್ಲಾ ವಿಚಾರ ತಾವು ಹೇಳಿ ಮಂಡಿಸಿದ್ದೀರಿ. ಬಹುಶಃ ಇದು ನಾವು ನಿಮ್ಮ ಪ್ರಸ್ತಾವನೆ ಇನ್ನೊಂದೇ ಒಂದಿದೆ, ಇನ್ನೊಂದು ನಿಮ್ಮ ಅಧ್ಯಕ್ಷ ಅವ್ರ ಸಬ್ಮಿಷನ್ ಆಗಿದೆ. ಫುಡ್ ಸೆಕ್ಯೂರಿಟಿ ಕೂಡ ಚರ್ಚೆ ಮಾಡುವಾಗ ನೀವು ಮಾತಾಡಿ. ಆವಾಗ ಮಾತಾಡಿ ನೀವು. ಗೃಹಲಕ್ಷ್ಮಿ ಲಾಸ್ಟ್ ಒಂದೇ ಒಂದಿರೋದ 5ನೇದು ಮನಮೋಹನ್ ಸಿಂಗ್ ತಂದಿದ್ರದು ಗೃಹಲಕ್ಷ್ಮಿ. ಆಮೇಲೆ ಮಾತಾಡಿ ಅಧ್ಯಕ್ಷರೇ. ಲಾಸ್ಟ್ 5 ಗ್ಯಾರಂಟಿ. 5ನೇ ಗ್ಯಾರಂಟಿ ಗೃಹಲಕ್ಷ್ಮಿ. ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಹೇಳಿದ್ರು. 2,000 ರೂಪಾಯಿ ಕುಟುಂಬದ ಮಹಿಳೆಗೆ 2,000 ರೂಪಾಯಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಬೆಂಕಿ ಹಚ್ಚಿಬಿಟ್ರು. ಅತ್ತೆಗೆ ಮತ್ತೆ ಮಾತಾಡಿದ್ರೆ ಅತ್ತೆ ಸೊಸೆ ತೀರ್ಮಾನ ಪ್ರಸ್ತಾವ ವಿಚಾರ ಗೊತ್ತಿದೆ. ನೀವು ಅವ್ರಿಗೆ ಕಳಿಸ್ಬೇಕಂದ್ರೆ ಅವ್ರಿಗೆ ಗೊತ್ತಿದೆ. ಅದನ್ನು ಹೇಳಿದ್ರು. ಫಸ್ಟ್ ಕ್ಯಾಬಿನೆಟ್ ಆದ್ರೆ 24 ಗಂಟೆಯಲ್ಲಿ 2,000 ನಿಮ್ಮ ಮನೆ ಬಾಗಿಲಿಗೆ ಅಂದ್ರು. ಈಗ ಎಷ್ಟು ದಿನ ಆಯ್ತು? ಎಷ್ಟು ಇಲ್ಲ ಕೊಡ್ಲಿಲ್ಲ. 24 ಗಂಟೆ ಆಯ್ತು. 240 ದಿನಾನೂ ಆಗೋಯ್ತು. ಅವಾಗ 60 ದಿನ ಆಯ್ತು, ಇನ್ನೂ ಕೊಟ್ಟಿಲ್ಲ. ನೀವು ಅವ್ರಿಗೆ ಕೊಟ್ಟಿಲ್ಲ. ಈಗೇನ್ ಹೇಳ್ತಾ ಇದ್ದೀರಾ? ಪೋರ್ಟಲ್ಲು ಹ್ಯಾಕ್ ಔಟ್ ಇದೆಯಂತ. ಯಾರು ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ಮಾಡಿದಾರಂತೆ, ಕೇಂದ್ರ ಸರ್ಕಾರ ಮಾಡಿದ್ದಾರೆ.
ಈಗ ಮಂತ್ರಿ ಚರ್ಚಿಂದ ತೆಗೆದಾಕಿ ಅಂತ ವರ್ಡ್ ಬರಬಾರ್ದು. ಜವಾಬ್ದಾರಿ ಇರುವಂತ ಮಂತ್ರಿಗಳು ಈಗ ಬಹುಶಃ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರೆ ಅರ್ಧ ಗಂಟೆಗೆ ಇದರ ಅರ್ಥ ಏನು? ಇಲ್ಲ ಅಶೋಕ್ ಅವರೇ, ನೀವು ನಿಲ್ಲುವರಿಸುತ್ತಾ? ಆಯ್ತು, ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. 2 ನಿಮಿಷ ನೋಡಿ, ಅವ್ರು ಹೇಳಿದ್ರು ಮಾತಾಡ. ಇಲ್ಲ ನಾನು ಹೇಳ್ಬೇಕಲ್ಲ, ಅವ್ರು ಹೇಳಿದೆ ಅಂತ ಹೇಳಿ. ಹಾ, 6ದೇ ಇರಲಿ. ಅದರಿಂದ ಈಗ ಸಪೋರ್ಟ್ ಅವರಿಗೆ ನಿಮ್ಗೆ ಮಾತಾಡ್ಲಿಕ್ಕೆ ಹೇಳುವಾಗ ಆದ್ರಿಂದ ನನಗನ್ಸ್ತೈತೆ ಇವರು ಯಜಮಾನ್ತಿನ ಆಯ್ಕೆ ಮಾಡ್ಕೊಮ್ಮ ಅಂತ ಹೇಳಿದ್ರು, ಮತ್ತೆ ಆ ಪೋರ್ಟ್ ಹ್ಯಾಕ್ ಆಗಿದೆ ಅಂತ ಹೇಳಿದ್ರು. ಜನಕ್ಕೆ ಏನ್ ಮೆಸೇಜ್ ಹೋಗ್ತಾ ಇದೆ? 5 ಗ್ಯಾರಂಟಿಗಳು ಗೊಂದಲದ ಗ್ಯಾರಂಟಿ ಆಗಿದೆ. ಜನಕ್ಕೆ ಯಾವುದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇಲ್ಲ. ಈಗ ಗ್ಯಾರಂಟಿ ನಮ್ಗೆ ಸಿಗ್ತೈತೋ ಇಲ್ಲೋ ಅಂತ. ಅದು ಬಸ್ಗಳಿಗೆ ಯಾಕೆ ಓಡಾಡ್ತಾ ಇದ್ದಾರೆ ಇವಾಗ? ಜನಕ್ಕೆ ಯಾಕೆ ಓಡಾಡ್ತಾ ಇದ್ದಾರೆ? ನಿಂತೋಗ್ಬಿಡ್ತೈತೆ ಈ ಯೋಜನೆ ಅಂತ. ನಾನು ಅದೇ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಅವಾಗ ಹೇಳಿದ್ರು, ಅದಕ್ಕೆ ನಾನು ರಿಪ್ಲೈ ಮಾಡಲಿಲ್ಲ. ನಾವೇ ಹೇಳಿದಿರಿ ಬೇಗ ಹೋಗ್ರಿ, ಬೇಗ ಹೋಗಿ ಅಂತ. ನಾವು ವಿರೋಧಿಗಳಲ್ಲ, ನೀವು ವಿರೋಧ ಮಾಡ್ತಾ ಇರೋದು. ನೀವು ವಿರೋಧ ಮಾಡ್ತಾ ಇದ್ದೀರಾ ಎಲ್ಲ ಬಸ್ಗಳು ಅಂತ ಹೇಳಿದ್ರಿ. ಈಗ ಚರ್ಚೆ ಮಾಡುವಾಗ ನಿಮ್ಗೆ ಎಲ್ಲ ವಿಷಯ ಬರ್ತದೆ ಅಶೋಕ್ ಅವರೇ. ಈಗ ನೀವು ಬಹಳ ಸ್ಪಷ್ಟವಾಗಿ ಗ್ಯಾರಂಟಿಗಳು ಅದರ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಈಗಾಗಲೇ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ ಈ ಗ್ಯಾರಂಟಿಗಳು. ಈ ಭಾಗ್ಯಗಳು ಏನಿದೆ ಚರ್ಚೆ ಮಾಡುವಾಗ ಭಾಗ್ಯಗಳಾಗ್ತಾ ಇದೆ. ಅಡಚಣೆ ಮಾಡಿದ್ರೆ ಹೇಗೆ ಸರ್? ಅಲ್ಲ ನೋಡಿ, ಪೀಠದಿಂದ ಯಾಕೆ ಅಡಚಣೆ ಮಾಡ್ತೀರಿ? ಸಬ್ಮಿಷನ್ ಮಾಡಬೇಕಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಸಬ್ಮಿಷನ್ ಚೆನ್ನಾಗಿ ಮಾಡಿದ್ದಾರೆ. ಈಗ 2 ತಿಂಗಳಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಗಿಸ್ತೀನಿ ಅಧ್ಯಕ್ಷ, ಮುಗಿಸ್ತೀನಿ. ನೀವ್ ಯಾಕೆ ಹಿಂಗ್ ಮಾಡ್ತೀರಿ? ನಾನು ನಾನೇ ಮಾಡ್ಬೇಕಲ್ಲ, ಬೇರೆ ಮಾಡಕ್ಕೆ ಜನರಿಗೆ ನೀವು 5 ಗ್ಯಾರಂಟಿಗಳನ್ನ ಕೊಟ್ಟು ಮೋಸ ಮಾಡಿದ್ದೀರಾ. 24 ಗಂಟೆ ಅಂದ್ರಿ, ಮಾಡಿಲ್ಲ. ಮತ್ತೆ ಈ ಗ್ಯಾರಂಟಿಗಳಿಗೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು ಇಟ್ಟಿದ್ದೀರಾ. ಎಲ್ಲ ಕಡೆ ಕಟ್ಟಿದ್ದೀರಾ. ಮತ್ತೆ ನೀವು ಹೇಳಿದ್ದೇನು ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ದೇನು? ಈ ಸರ್ಕಾರಕ್ಕೆ ಇಲ್ಲಿ ಕುಳಿತುಕೊಳ್ಳೋ ಅಂತ ಅಧಿಕಾರ ಇಲ್ಲ. 5 ಗ್ಯಾರಂಟಿ ಕೊಟ್ಮೇಲೆ ಇವ್ರು ಸರ್ಕಾರ 24 ಗಂಟೆ ಮಾಡಿಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಉಪಮುಖ್ಯಮಂತ್ರಿ ಮಾತಾಡ್ತಾರೆ. ಬಹಳ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಸದಸ್ಯರು ಇನ್ನ ನಾಯಕರಿಲ್ಲ, ಸಾರಿ ಕ್ಷಮಿಸಿ. ಆಯ್ತು, ನಿಮ್ಮ 1 ನಿಮಿಷ ಪ್ಲೀಸ್. ಇವತ್ತು ವಿರೋಧ ಪಕ್ಷದ ನಾಯಕರು ಪಕ್ಷ ಅಲ್ಲ, ನಿಮ್ಮಲ್ಲೇ ನಾಯಕರ ಆಯ್ಕೆ ಮಾಡಕ್ಕೆ 4-5 ದಿನ ತಗೊಂಡ್ರಿ. ಡೆಲ್ಲಿಯಲ್ಲಿ ನೀವು ಸಿದ್ದರಾಮಯ್ಯನವರು ಸುತ್ತಿದ್ದು, ವಾರ ಸುತ್ತಿದ್ದು, ದಿನ ಓಡಾಡಿದ್ದು ನಾವು ನೋಡಿದಿರಿ. ನಾವು ಮಾಡ್ತೀರಿ. ಯಡಿಯೂರಪ್ಪ ನಿಮ್ಗೆ ಸರ್ಕಾರ 35 ಜನ ಬಂದು ಗೆದ್ದು ನಿಮ್ ಕೈಲೇ ಮುಖ್ಯಮಂತ್ರಿ ಆಯ್ಕೆ ಮಾಡ್ಕೊಳಕ್ಕಾಗಿಲ್ಲ. ಅದು 6ನೇ ಗ್ಯಾರಂಟಿ ಹೇಳ್ಬೇಕಾಯ್ತು. ನಾನು 6ನೇ ಗ್ಯಾರಂಟಿ ಕೊಟ್ಟಂತ ಗ್ಯಾರಂಟಿ ಅದು ಹೋಯ್ತಲ್ಲ. ಅಶೋಕ್ ಅವರೇ, ಈಗ ನೀವು ಮಾತು ಎಲ್ಲ ಕೂಡ ಕೇಳಿದ್ರೆ ಕುಮಾರ್ ಗ್ಯಾರಂಟಿನೂ ಪುಸ್ಸಾಗೋಯ್ತಲ್ಲ. ಅಶೋಕ್ ಅವರೇ, ಅಧ್ಯಕ್ಷೆ, ಉಪಮುಖ್ಯ ಮಾತಾಡ್ತಾರೆ, ಅವಕಾಶ. ಅಧ್ಯಕ್ಷೆ, ಎಲ್ಲ ಶಾಸಕರು, ಬಿಜೆಪಿ ಶಾಸಕರು ತಮಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ದಳದವ್ರು ಕೊಟ್ಟಿದ್ರು, ಅದು ತಗೊಂಡ್ಬೇಕಾಯ್ತು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರ ಒಳಗಡೆ ತಾವು ಕೊಟ್ಟಿದ್ದೀರಿ, ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪರವಾಗಿ ಈ ನಮ್ಮ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೋ, ಏನು ಗ್ಯಾರಂಟಿ ಕೊಟ್ಟಿದ್ದೋ ಅದನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಫಸ್ಟ್, ಅವರು ಯಾರು ತಗರಾಲು, ಯಾಕೆಂದರೆ ಜನರ ನೋವು, ಬೆಲೆ ಏರಿಕೆ, ಯುವಕರಿಗೆ, ಪ್ರತಿ ಹೆಣ್ಮಗಳು ಏನು ನೋವನ್ನು ಅನುಭವಿಸ್ತಾ ಇದ್ದು, ಪೆಟ್ರೋಲು ಡೀಸೆಲಿಂದ ಏನು ದಿನ ಪಿಕ್ ಪಾಕೆಟ್ ಆಗ್ತಾ ಇದ್ದು, ಏನು 400 ರೂಪಾಯಿ ಇದ್ದಿದ್ದು ಗ್ಯಾಸು 1100 ರೂಪಾಯಿ ಇತ್ತು. ಇದಕ್ಕೆಲ್ಲ ಪರಿಹಾರ ಈ ಕಾಂಗ್ರೆಸ್ ಸರ್ಕಾರ ನಾವೇನು ಇಲ್ಲಿ ಕೂತಿದ್ದೀವಿ ಅದಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಗ್ಯಾರಂಟಿ ಕೊಟ್ಟದಕ್ಕೆ ಅವ್ರಿಗೆ ಅಭಿನಂದಿಸ್ತೀನಿ. ಅವ್ರು ಯಾರು ತಕರಾರು ಮಾಡ್ತಾ ಇಲ್ಲ, ಅವ್ರು ಯಾರು ತಕರಾರು ಮಾಡ್ತಾ ಇಲ್ಲ. ಈ ಚರ್ಚೆ ಮಾಡಬೇಡಿ. ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ವಿಚಾರಗಳು ಬರ್ಲಿಕ್ಕಿದೆ. ನಮ್ಮ ತಕರಾರಿರುವಂತದ್ದು ಅವರ ಪ್ರಣಾಳಿಕೆಗೂ ಸರ್ಕಾರ ಚರ್ಚೆ ಮಾಡುವಾಗ ಹೇಳಿ. ಚರ್ಚೆ
ಅವರ ಪ್ರಣಾಳಿಕೆಯ ಲೈನ್ಗಳಿಗೂ ಸಾಲುಗಳಿಗೂ ಸರ್ಕಾರಿ ಆದೇಶ ಹೊರಡಿಸಿರುವಂತಹ ಸಾಲುಗಳಿಗೂ ವ್ಯತ್ಯಾಸ ಇದೆ. ಯಾವುದನ್ನ ಪ್ರಣಾಳಿಕೆಯಲ್ಲಿ ವೀರಾವೇಶದ ಭಾಷಣವನ್ನ ಮಾಡಿದ್ರು ಆ ಪ್ರಕಾರ ಸರ್ಕಾರಿ ಆದೇಶ ಹೊರಗೆ ಬಂದಿಲ್ಲ. ಚರ್ಚೆ ಅದು ಮೋಸ ಆಗಿದೆ ಚರ್ಚೆಯಲ್ಲಿ ಮಾತಾಡಿ ಕನ್ವಿನ್ಸ್ ಆಗಿದ್ದೇನೆ. ಕಿರಿಕಿರಿ ಆಗುತ್ತೆ. ಕಿರಿಕಿರಿ ಏನಿಲ್ಲ, ನಿಮ್ಗೆ ಮುಕ್ಕಾಲು ಗಂಟೆ ಅವಕಾಶ ಮಾಡಿಕೊಟ್ಟಿದ್ದೆ. 45 ಮಿನಿಟ್ಸ್ 45 ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದೆ. ನಿಲುವಳಿ ಪ್ರಸ್ತಾವನೆ ಇವತ್ತು ಮಾಡ್ತಾ ಇದ್ದಾರೆ, ಅವ್ರು ಮಾಡಿ ಆಗಿದೆ. ಸರ್ಕಾರ ಮಾತಾಡ್ತಾರೆ, ಮಾಡ್ತಾ ಚರ್ಚೆಗೆ ಅವಕಾಶ ಮುಂದುವರಿಸಿ. 60 ಅಧ್ಯಕ್ಷರೇ, ಡಿಬೇಟಿಗೆ ಅವಕಾಶ ಕೊಟ್ರ ತಾವು? ಡಿಬೇಟ್ ಸರ್ಕಾರ ಪರವಾಗಿ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. ಇಲ್ಲ, ಅವ್ರು ಬಹುಶಃ ಅವಕಾಶ ಮಾಡಿಕೊಡೋದು ನಮ್ದೇ ತೊಂದರೆ ಇಲ್ಲ. ಚರ್ಚೆ ಅಲ್ಲ, ಅದು ಸರ್ಕಾರ ಪರವಾಗಿ ಹೇಳ್ತಿದ್ದಾರೆ. ಈಗ ನಮ್ಮ ಸಬ್ಮಿಷನ್ ಆದ್ರ ಮೇಲೆ ತಮ್ಮ ತೀರ್ಪು ಕೊಡ್ಬೇಕು. ಇಲ್ಲ, ತಮ್ಮ ತೀರ್ಮಾನ ಕೊಡ್ಬೇಕು. ತೀರ್ಮಾನ ಮುಂಚೆ 2 ನಿಮಿಷ ಹೇಳಿ ಅಧ್ಯಕ್ಷ. ಒಂದು ಅವ್ರು ಬೆಂಕಿ ಹಚ್ಚಾರ ಅಂತ ಹೇಳಿದ್ರು, ಅದನ್ನ ಕರ್ತಿಂದ ತೆಗೆದಾಕಿ ಸರ್. ಇದೇ ಕಾಲಗಳ ಆಯ್ತು. ಅಧ್ಯಕ್ಷೆ, ನಿನ್ನೆ ಇವತ್ತು ಏನು ಇವ್ರು ಮಾಡ್ತಾ ಇದಾರಲ್ಲ, ಇದು ಪಶ್ಚಾತ್ತಾಪದ ಪ್ರತಿಭಟನೆ. ಯಾಕೆಂದ್ರೆ ಪಾಪ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಈ ಜನರಿಗೆ, ಈ ರಾಜ್ಯದ ಜನರಿಗೆ ನೋವನ್ನ ನಮ್ಮ ಕೈಯಲ್ಲಿ ತಿಳ್ಕೊಳಕ್ ಆಗದೆ ಕಾಂಗ್ರೆಸ್ ಅವ್ರು ತಿಳ್ಕೊಂಡು ಅವ್ರಿಗೊಂದು ಪರಿಹಾರ ಕೊಟ್ಟಿದಾರಲ್ಲ ಅಂತೇಳಿ ಅವ್ರ ಕೈಯಲ್ಲಿ ಪಶ್ಚಾತ್ತಾಪದ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನರಿಗೆ ಮೋಸ ಈಗಾಗಲೇ ಇವ್ರ ಮ್ಯಾನಿಫೆಸ್ಟೋ ಏನೇನು ಕೊಟ್ಟಿದ್ರು ಪಶ್ಚಾತ್ತಾಪ ಪಡಬೇಕು. ಆಯ್ತು, ಈಗ ಚರ್ಚೆ ಮಾಡಿದಾಗ ನಾವು ಮಾತಾಡ್ತೀನಿ. ಈಗ ಚರ್ಚೆಗೆ ಎಲ್ಲರಿಗೂ ಅವಕಾಶ ಇದೆ. ನೋಡಿ ಅಶೋಕ್ ಅವರೇ, ಅಶೋಕ್ ಅವರೇ, ಈಗ ಕ್ರೂಡ್ ಆಯಿಲ್ ಬೆಲೆ ಇವತ್ತು ಕೆಳಕ್ಕೆ ಹೋಗಿದೆ. ಮೊದಲು ಇವರೆಲ್ಲ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ MLAಗಳು MP ಗಳು ಕರ್ಕೊಂಡು ಹೋಗಿ ಅಲ್ಲಿ ಧರಣಿ ಮಾಡ್ಲಿ. ಯಡಿಯೂರಪ್ಪನವ್ರು ಇಲ್ಲ ಉತ್ತರ ಕೊಡುವಾಗ ಇದು ಚರ್ಚೆಗೆ ಅವಕಾಶ ಕೊಡೋದಂತಲ್ಲ, ನೀವು ತೀರ್ಮಾನ ಮಾಡಿ. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ನಾಟ್ ಎನ್ ಇಶ್ಯೂ ಫಾರ್ ಅಡ್ಜರ್ನ್ಮೆಂಟ್ ಮೋಷನ್. ಅಡ್ಜರ್ನ್ಮೆಂಟ್ ಮೋಷನ್ ಅಂದ್ರೆ ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇರಬೇಕು. ಇದೇನು ಎಮರ್ಜೆನ್ಸಿ ಅಲ್ಲ. ಇವ್ರು ಏನೇನು ಮಾತು ಕೊಟ್ಟಿದ್ರು, ಇದಕ್ಕೇನು ಉತ್ತರ ಇತ್ತು, 600 ಭರವಸೆಗಳನ್ನು ಏನ್ ಕೊಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ನೋಡಿ. ಫಸ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ರೈತರು ಈಗ ಅಶೋಕ್ ಚರ್ಚೆಗೆ ಅವಕಾಶ ತಗೊಳ್ಬಹುದು. ಮತ್ತೆ ಮೊದಲನೇ ಸಚಿವ ಸಂಪುಟ ಸಭೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಮಾತಾಡಕ್ಕೇನಿಲ್ಲ, ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆ. ಮಾನ ಮರ್ಯಾದೆ ನಿಮ್ಗೆ. ಈಗ ನೋಡಿ, ಈಗ ಅಶೋಕ್ ಮಾತಾಡಕ್ಕೆ ಈಗ ತಮ್ಮ ನಿಲುವಳಿ ಸೂಚನೆ ತಾವು ಇವತ್ತು ಕೊಟ್ಟಿದ್ದೀರಿ. ವೆರಿ ಪ್ರೌಡ್. ಜನಹಿತವಾದ ಸರ್ಕಾರ ಕುಂಡಿಸಿದೆಯಲ್ಲ. ಮೋಸ ಮಾಡಿದ್ದಾರೆ. ಅಶೋಕ್ ಅವರು, ನೀವು ಬಹಳ ಸವಿವರವಾಗಿ ತಮ್ಮ ನಿಲುವಳಿ ಪ್ರಸ್ತಾವನೆ ತಾವು ಇವತ್ತು ಇಲ್ಲ ತಗೊಳ್ಳಿ. ಇದನ್ನ ದಯವಿಟ್ಟು ತಾವು ರಿಜೆಕ್ಟ್ ಮಾಡಬೇಕು. ಈಗ ತಮ್ಮ ನಿಲುವಳಿ ಪ್ರಸ್ತಾವನೆ ಇವತ್ತು ಮಾಡಿದ್ದೀರಿ. ಎಲ್ಲ ಔದಾರ್ಯ ತೋರಿ ಅಶೋಕ್ ಅವರು ಇಷ್ಟೆಲ್ಲ ಸಬ್ಮಿಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಯಮಗಳ ಅನುಸಾರವಾಗಿ ಈ ಸಬ್ಮಿಷನ್ಗೂ ಅವಕಾಶ ಕೊಡಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ, ಬಯಕೆ ಇತ್ತು. ಆದರೆ ತಮ್ಮದೇ ಆಗಿರ್ತಕ್ಕಂಥ ವಿವೇಚನೆಯೊಳಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಈ ಅವಕಾಶದ ನಂತರ ಡಿಬೇಟ್ ಮಾಡೋ ಇಚ್ಛೆ ಇಲ್ಲ ನಮಗೆ. ಆದರೆ ಸನ್ಮಾನ್ಯ ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದು, ನೀವೇನು ಕೆಲವು ಮಾತುಗಳನ್ನು ಹೇಳಿದ್ರಿ, ಅದಕ್ಕೆ ಇದು ಮಾತಾಡೋದಕ್ಕೆ ನಿಮಗೆ ನೈತಿಕ ಹಕ್ಕಿಲ್ಲ, ಒಂದು ಸೆಕೆಂಡ್, ಹಕ್ಕಿಲ್ಲ.
ಅನ್ನೋ ಮಾತನ್ನು ಹೇಳಿದ್ರೆ ಈಗ ನಿಮಗೆ ಡಿಬೇಟ್ಗೆ ಹೋಗುವಂತ ಪ್ರಶ್ನೆ ಇಲ್ಲ. ಕಾನೂನು ಸಚಿವರು ಮಾತಾಡಿದ ಸಂಸದೀಯ ಮತ್ತು ಯಾರು ಹೇಳ್ತಾರೆ ನಿಯಮಾನುಸಾರ ಈ ನಿಲುವಳಿ ಸೂಚನೆಯನ್ನ ತಾವು ಅಂಗೀಕಾರ ಮಾಡೋದಕ್ಕೆ ಯಾವುದೋ ಅವಕಾಶಗಳಿಲ್ಲ. ತಕ್ಷಣ ಅದನ್ನ ರಿಜೆಕ್ಟ್ ಮಾಡಬೇಕು. ಈ ಸದನದ ಸಮಯ ಹಾಳು ಮಾಡಿದ ಹಾಗೆ ಮುಂದಿನ ಕಲಾಪಗಳನ್ನು ತಗೋಬೇಕು ಅಂತೇಳಿ ತಮ್ಮಲ್ಲಿ ನಾನು ಈಗ ನೋಡಿ ಒಂದು ನಿಮಿಷ. ಈಗ ಅಶೋಕ್ ಅವರು ನಿಮ್ಮೆಲ್ಲ ಪ್ರತಿಪಕ್ಷ ಪರವಾಗಿ ಅಶೋಕ್ ಅವರು ತಮ್ಮ ನಿಲುವಳಿ ಪ್ರಸ್ತಾವನೆ ಮಾಡಿದ್ದಾರೆ. ಎಲ್ಲ ಸವಿವರಾಗಿ ಹೇಳಿದ್ದಾರೆ. ಸರ್ಕಾರ ಪಾರ್ಲಿಮೆಂಟ್ ಸಚಿವರು ಕೂಡ ಅದರ ಬಗ್ಗೆ ವಿಚಾರ ಹೇಳಿದ್ದಾರೆ. ಇವತ್ತು ಈ ಎಲ್ಲ ವಿಚಾರ ತಮ್ಮ ನೋಡುವಾಗ ಇದು ಬಹುಶಃ ನಿಯಮ 60ರಲ್ಲಿ ತೆಗೊಳ್ಳುವಂಥ ವಿಚಾರ ಅಲ್ಲ. ಆದರೂ ನಮಗೆ ಚರ್ಚೆಗೆ ಇವತ್ತು ಅವಕಾಶ ಮಾಡಬೇಕು ಸಂದರ್ಭದಲ್ಲಿ ಇದು 69ನಲ್ಲಿ ನಾನು ಇವತ್ತು ಕನ್ವರ್ಟ್ ಮಾಡಿ ನಾನು ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಸೊ ಈಗ ಬಹುಶಃ ನಮ್ಮ TB ಜಯಚಂದ್ರ ಅವರು ನೋಡಿ ಅದಕ್ಕೆ ನೀವು ಬೇಗ ಚರ್ಚೆ ಮುಗಿದ್ರೆ ಬೇಗ ಆಗ್ತದೆ. ಇವತ್ತು ನಮ್ಮ ರಾಜ್ಯಪಾಲ ವಂದನಾ ವರ್ಷ ಇವತ್ತು TB ಜಯಚಂದ್ರ ಮಾತಾಡಬೇಕು ಮತ್ತು ಅನುಮೋದ ಹಾಗೆ ಮತ್ತು ನಮ್ಮ ಜನತೆ ಕೊಟ್ಟಂಥ ಅರ್ಧ ಗಂಟೆ ಚರ್ಚೆ ತಮ್ಮ ಚರ್ಚೆ ಕೊಡುವ ಆ ಶೂನ್ಯ ವೇಳೆ ನನ್ನೊಂದು ಶೂನ್ಯ ವೇಳೆ ಭಾಷಣದ ಮೇಲೆ ವಂದನಾ ನಿರ್ಣಯದ ಸಭೆ ಕರೆದಿಲ್ಲ. ಅಡ್ಜರ್ಮೆಂಟ್ ಮೋಷನ್ ತಂದಿದ್ದಾರೆ. ನಿಮ್ಮ ವಿವೇಚನೆಯಿಂದ ಅದು ಊರ್ಜಿತ ಆಗಲ್ಲ. ಯಾಕಂತಂದರೆ ನೀವು ಆದೇಶ ಕೊಟ್ಬಿಟ್ಟಿದ್ದೀರಿ. ಈಗ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಸದನ ಗಮನಕ್ಕೆ ತರ್ತಾ ಇದ್ದೀನಿ 69ರಲ್ಲಿ ಚರ್ಚೆ ಮಾಡೋಕ್ಕೆ ಅಂತ. ನನ್ನ ಪ್ರಕಾರ ಇವ್ರು ಏನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ರಾಜ್ಯಪಾಲರ ಭಾಷಣದ ಮೇಲೇ ಮಾತಾಡ್ಬೋದಾಗಿತ್ತು. ಅಲ್ಲೂ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ. ಅದನ್ನು ಮಾತಾಡ್ಬೋದಾಗಿತ್ತು, ಕೊಟ್ಟಿದ್ದೀರಿ. ಈಗ ಜಯಚಂದ್ರ ಅವರು ಇನಿಷಿಯೇಟ್ ಮಾಡ್ತಾರೆ. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಅವರು ಮಾತಾಡೋಕ್ಕೆ ಅವಕಾಶ ಕೊಡಿ. ಸಭಾನಾಯಕರೇ ರೂಲಿಂಗ್ ಕೊಟ್ಬಿಟ್ಟು ಬೇಡ ಅಂತ ಹೇಳಿಲ್ಲ, ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಅಧ್ಯಕ್ಷರೇ, ಕನವತ್ತ ರಾಜ್ಯಪಾಲರ ಭಾಷಣದಲ್ಲಿ 10 ನಿಮಿಷ ಮಾತಾಡಿ. ರಾಜ್ಯಪಾಲರು ಮಾಡಿದಂಥ ಭಾಷಣಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ರೀತಿಯಲ್ಲಿ ನಾನು ಮಾತಾಡಬೇಕು ಅಂತೇಳಿ ನಿಂತಿದ್ದೇನೆ. ಇತ್ತೀಚೆಗಷ್ಟೇ ಚುನಾವಣೆ ನಡೆದಿದೆ. ಚುನಾವಣೆ ನಡೆಯಬೇಕಾದಂಥ ಸಂದರ್ಭದಲ್ಲಿ ಜನರ ಅಪೇಕ್ಷೆಗಳು, ನಿರೀಕ್ಷೆಗಳು ವಿಭಿನ್ನವಾಗಿರ್ತಕ್ಕಂಥದ್ದು ಇರ್ತದೆ. ಅಪೇಕ್ಷೆ, ನಿರೀಕ್ಷೆ ಏನಿತ್ತು ಅಂತಕ್ಕಂಥದ್ದನ್ನು ಬಹುಶಃ ಕಳೆದ 30-35 ವರ್ಷದಿಂದ ಯಾವುದೇ ಸಾರ್ವತ್ರಿಕವಾದಂಥ ಚುನಾವಣೆಯಲ್ಲೂ ಕೂಡ ಈ ರೀತಿಯಾದಂಥ ತೀರ್ಪು ಬರದೇ ಇರತಕ್ಕಂಥ ರೀತಿಯಲ್ಲಿ ನಿರೀಕ್ಷೆ ಅನ್ನುವಂತಕ್ಕಂಥದ್ದನ್ನು ವ್ಯಕ್ತಪಡಿಸತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಈ ಕಡೆ ಕೂತಿದ್ದೇವೆ. ನಾನು ನಿರೀಕ್ಷೆ ಒಂದು ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಆಡಿರ್ತಕ್ಕಂಥ ಮಾತುಗಳು, ಒಂದೊಂದು ಮಾತನ್ನು ಕೂಡ ಇವತ್ತು ನಮ್ಮ ಮುಂದಿನ 5 ವರ್ಷದ ನಡೆನುಡಿ, ನಾವು ನಡೀತಕ್ಕಂಥ ದೃಷ್ಟಿ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥ ರೀತಿಯಲ್ಲಿ ವಿವರಣೆ ಮಾಡ್ತಕ್ಕಂಥ ಒಂದು ಪಾಲಿಸಿ ಡಾಕ್ಯುಮೆಂಟ್ ಆಗಿ ಹೊರಗಡೆ ಬರ್ತಕ್ಕಂಥದ್ದು. 5 ವರ್ಷದಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹಂಚ್ಕೊಳ್ತೇವೆ, ಈ ಕಾರ್ಯಕ್ರಮದ ಸಂದೇಶ ಇವತ್ತು ಎಕ್ಸಿಕ್ಯೂಟಿವ್ಗೂ ಹೋಗ್ಬೇಕಾಗ್ತದೆ, ಜನರಿಗೂ ಕೂಡ ಹೋಗ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಹೊರಬಂದಿರ್ತಕ್ಕಂಥದ್ದು. ಈಗ ನಾವು ಜನಪರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು. ನಾವು ಈಗಾಗಲೇ ನೀವು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಸಾಕಷ್ಟು ರೀತಿಯಲ್ಲಿ ಚರ್ಚೆ ಮಾಡಿದರು. ನಾವು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯಾಗಿದ್ದು ಅಂತಕ್ಕಂಥದ್ದು ಬಹುಶಃ ನನಗನ್ನಿಸ್ತಕ್ಕಂಥದ್ದು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇವತ್ತು ವಿರೋಧ ಪಕ್ಷಗಳಲ್ಲಿ ಉಳಿದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು.
ಇವತ್ತು ನಾವೇನು ಮೊದಲನೇ ಸಾರಿ ಬಂದಿಲ್ಲ. ನಾವು ಈಗ ಹಿಂದೆ ಇದ್ದಂಥ ಸಂದರ್ಭದಲ್ಲಿ 2013ರಿಂದ 18ರವರೆಗೂ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಯನ್ನು ಬಹುಶಃ ಅಧ್ಯಕ್ಷರನ್ನ ಹೇಳ್ತೀನಿ, ನನ್ನ ಅನುಭವದಲ್ಲಿ ಪ್ರಣಾಳಿಕೆಯನ್ನು ಯಾರಾದರೂ ಕೂಡ ತೆಗೆದು ನೋಡಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಜೆಟಲ್ಲಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಬಿಟ್ಟರೆ ಬೇರೆ ಇನ್ಯಾವ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ನಾವು ಅದನ್ನು ಪ್ರೂವ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇವ್ರು ಹೇಳಿದ್ದು ಏನು, ಯಾವಾಗ 2008 ಏನಾಯಿತು, ತದನಂತರ ಅಧಿಕಾರಕ್ಕೆ ಬಂದಾಗ ಏನಾಯಿತು, ಯಾವುದನ್ನೂ ಕೂಡ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲಾಗಲಿ ದೇಶದ ಮಟ್ಟದಲ್ಲಾಗಿ ಹೇಳಿದಂಥ ಮಾತನ್ನೂ ಕೂಡ ಯಾವುದನ್ನು ಕೂಡ ಈಡೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಇವತ್ತು ಯಾವುದೇ ಜಾತಿ ದ್ವೇಷ ಧರ್ಮ ಈ ರೀತಿಯಾಗಿ ಬೇರ್ಪಡಿಸದೆ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದು ರಾಜ್ಯಪಾಲರ ಭಾಷಣದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಬಹುಶಃ ಅದನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ನಿರೀಕ್ಷೆ ಮಾಡುವುದೇ ವಿನಃ ಬೇರೆ ಯಾವ ಪಕ್ಷದಿಂದಲೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 5 ವರ್ಷದಲ್ಲಿ ಇವರು ನಡೆದಂಥ ದಾರಿ ಏನಿದೆಯಲ್ಲ, ಆ ದಾರಿಯ ಹಿನ್ನೆಲೆಯಲ್ಲಿ ಮಾಡಿದಂಥ ಅನಾಚಾರಗಳು ಏನಿದೆ, ವಚನ ಭ್ರಷ್ಟತೆ ಏನಿದೆ, ಇದೆಲ್ಲದ ಪ್ರತೀಕವಾಗಿ ಇವತ್ತು ಜನ ಬೇಸತ್ತು ಇವತ್ತು ಮತವನ್ನು ನೀಡಿ ನಮಗೆ ಅಧಿಕಾರದ ಗದ್ದಿಗೆಯನ್ನು ಏರಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಅಧ್ಯಕ್ಷರೇ. ಇವತ್ತು ನಮ್ಮ ಒಂದು ಚರ್ಚೆ ಆಯಿತು ಅಧ್ಯಕ್ಷರೇ, 5 ಗ್ಯಾರಂಟಿಗಳು ನೀವು ಕೊಟ್ಟಿದ್ದೀರಿ, 5 ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಪೂರೈಸ್ತೀರಿ, ಹಣ ಎಲ್ಲಿಂದ ತರ್ತೀರಿ? ಈ ಮಾತನ್ನು ಕೇವಲ ರಾಜ್ಯದ ನಾಯಕರುಗಳು ಮಾತಾಡಲಿಲ್ಲ, ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದೇ ಅಷ್ಟೇ ಅಲ್ಲ, ಈ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಗ್ಯಾರಂಟಿಗಳ ಬಗ್ಗೆ. ಅಂದರೆ ಇವರ ಕರ್ತವ್ಯ ಏನು? ಇವರೇನಪ್ಪ ಅಂತಂದರೆ ಎಲ್ಲದನ್ನು ಕೂಡ ಟ್ರಿಲಿಯನ್ ಡಾಲರ್ಸಲ್ಲಿ ಇವತ್ತು ಹೋಗಿ ದೇಶ ವಿದೇಶಗಳಲ್ಲಿ ಭಾಷಣ ಮಾಡಿದ ಕ್ಷಣಕ್ಕೆ ನಮ್ಮ ಹೊಟ್ಟೆ ತುಂಬಕ್ಕೆ ಸಾಧ್ಯ ಆಗ್ತದಾ? ಇವತ್ತು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು, ಇದು ನಮ್ಮ ವೆಲ್ಫೇರ್ ಸ್ಟೇಟಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಹೊಟ್ಟೆ ತುಂಬತಕ್ಕಂಥ ಕೆಲಸ ಬೇಕಾಗಿರ್ತಕ್ಕಂಥದ್ದು. ನಾವು ಕೊಟ್ಟಿದ್ದಂಥ ಯೋಜನೆಗಳು, ಹಿಂದೆ ಸರ್ಕಾರದಲ್ಲಿ ಕೊಟ್ಟಂಥ ಯೋಜನೆಗಳು, 7 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆದರೆ 7 ಕೆಜಿ ಆದಮೇಲೆ 5 ವರ್ಷದಲ್ಲಿ ಇವರು ಎಲ್ಲಿ ತಂದರು ಅಂದರೆ 4 ಕೆಜಿಗೆ ತಂದರು. ನಾನು ಒಂದು ಹೇಳ್ತೇನೆ, 4 ಕೆಜಿ ತರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಅವ್ರು ಹೇಳ್ತಾರೆ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದು 5 ಕೆಜಿ ಅಂತೇಳಿ, 4 ಕೆಜಿಗೆ ಯಾಕೆ ತಂದರು ಅಂತಕ್ಕಂಥದ್ದನ್ನು ಆ ಗುಟ್ಟು ನಿಮಗೆ ಗೊತ್ತಿಲ್ಲ ಅಧ್ಯಕ್ಷರೇ. ಬಹುಶಃ ನಮಗೆ 4 ಕೆಜಿ ಯಾಕೆ ಕೊಡೋದಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಎಥನಾಲ್ ಪ್ರೊಡಕ್ಷನ್ಗೋಸ್ಕರ 16.5 ಲಕ್ಷ ಕ್ವಿಂಟಾಲಷ್ಟನ್ನು ಅಕ್ಕಿಯನ್ನು ಎಥನಾಲ್ ಪ್ರೊಡಕ್ಷನ್ಗೋಸ್ಕರ ಕೊಡ್ತಾರೆ. ಯಾವ ರೇಟಿಗೆ ಕೊಡ್ತಾರೆ ಅಂದರೆ 24 ರೂಪಾಯಿ ಕೊಡ್ತಾರೆ. ನಾವು ಕೇಳಿದ್ದೇನು, ನಿಮಗೆ 34 ರೂಪಾಯಿ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಬರ್ತದೆ, ಅಲ್ಲಿ ಬರ್ತಕ್ಕಂಥ ಅಕ್ಕಿ ಎಲ್ಲಿಂದ ಬರ್ತದೆ? ದೇಶದ ಎಲ್ಲ ರೈತರಿಂದ ಕೊಡ್ತಕ್ಕಂಥ ಆ ಲೆವಿ ಇರ್ಬೋದು, ಕನಿಷ್ಠ ಬೆಂಬಲ ಬೆಲೆ ಅಡಿನಲ್ಲಿರ್ಬೋದು, ಅದೆಲ್ಲದೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರ ಹಿನ್ನೆಲೆಯಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇವತ್ತು ಆಹಾರ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಕೊಂಡಿರ್ತಾರೆ, ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಮುಂದೆ ಯಾವತ್ತೂ ಕೂಡ ನಾವು ಅನೇಕ ವರ್ಷ ಸರ್ಕಾರದಲ್ಲಿದ್ದೇವೆ, ನಮಗೆ ಹೆಚ್ಚಿದಾಗ ಅಕ್ಕಿ ಬೇಕು ಅಂತೇಳಿ ಕೇಳಿದಾಗ ಕೊಡಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಬಹುಶಃ ಈ ದೇಶದ ಚರಿತ್ರೆಯಲ್ಲಿ ಪ್ರಪ್ರಥಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪ್ರಪ್ರಥಮವಾಗಿ ಇವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ನಮ್ಮ ಹತ್ರ ಇಲ್ಲಿ ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಒಂದು ಸಾರಿ, ಆಮೇಲೆ ಅಕ್ಕಿ ಕೊಡಲ್ಲ ಅಂತಕ್ಕಂಥ ಹೇಳಿದ್ದು ಇನ್ನೊಂದು ಸಾರಿ. ಇದೆಲ್ಲದು ನೋಡಿದಾಗ
ಎಲ್ಲೋ ಒಂದು ಕಡೆಗೆ ಬಡವರಿಗೆ ಅಂದರೆ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನರಿಗೆ ಅವ್ರಿಗೆ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇವ್ರು ಯಾರಿಗೂ ಇಷ್ಟಿಲ್ಲ. ಇವ್ರಿಗಿರ್ತಕ್ಕಂಥದ್ದು ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದನ್ನ ಅದನ್ನು ತೋರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾವು ಏನೇ ಮಾಡಬೇಕಾದ್ರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕಾದಾಗ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಲಾ. ಇವತ್ತು ಸಂವಿಧಾನದ ಜೊತೆಗೆ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಸೆಕ್ಷನ್ 39ರಲ್ಲಿ ABC ನಾಗರಿಕರು ಅವರು ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸಾಕಷ್ಟು ಸಾಧನೆಗಳಿಗೆ ಹಕ್ಕು ಹೊಂದಿರುವುದನ್ನು ಸಮುದಾಯದ ಭೌತಿಕ ಸಾಧನ ಸಂಪತ್ತಿನ ಒಡೆತನವು ಮತ್ತು ನಿಯಂತ್ರಣವು ಸಕಲರ ಇತರ ಸಾಧನೆಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಹಾಯವಾಗುವಂತೆ ಹಂಚಿಕೆಯಾಗುವುದನ್ನು ಸಕಲರ ಇತರ ಸಾಧನೆಗೆ ಬಾಧಕವಾದ ರೀತಿಯಲ್ಲಿ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳನ್ನು ಕೇಂದ್ರೀಕೃತವಾಗದಂತೆ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸುವುದು. ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಸರಿಸಮಾನವಾದಂಥ ಕೆಲಸಕ್ಕೆ ಸಮಾನವಾದಂಥ ವೇತನ ದೊರೆಯುವುದನ್ನು ಅಂತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ಮಾಡ್ತಕ್ಕಂಥದ್ದು ಇವತ್ತು ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ನಮ್ಮ ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಇದನ್ನು ಟೀಕೆಯನ್ನು ಮಾಡ್ತಾರಲ್ಲ, ಯಾವ ಹಿನ್ನೆಲೆಯಲ್ಲಿ ನಾವು ಕೂತಿರ್ತಕ್ಕಂಥದ್ದು ನಾವು ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇವತ್ತು ಸಂವಿಧಾನದ ನಿರ್ದೇಶನದಂತೆ ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಅಧ್ಯಕ್ಷರೇ, ಒಂದು ನಾವು ಇಲ್ಲಿ ಕೂತು ಮಾತನಾಡಬೇಕಾದಾಗ ಒಂದು ನನಗೆ ಜ್ಞಾಪಕ ಬರ್ತದೆ. ವಿಧಾನಸೌಧದ ಮುಂದೆ ಹಾಕಿರ್ತಕ್ಕಂಥ ಬೋರ್ಡ್ ಏನು ಮೇಲೆ ಬರ್ತಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಕ್ಕಂಥದ್ದು. ಈ ಸರ್ಕಾರ ಆ ಕೆಲಸವನ್ನು ಇವತ್ತು ದೇವರ ಕೆಲಸ ಅಂತೇಳಿ ನಾವು ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ನಾವು ಯಾವ ಅಡಿನಲ್ಲಿ ಕೂತಿರ್ತಕ್ಕಂಥದ್ದು. ಇಲ್ಲಿ ಹಾಕಿರ್ತಕ್ಕಂಥ ಫೋಟೋಗಳು ಏನಿದೆ, ಈ ಫೋಟೋಗಳೇನಿದೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ಇರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು, ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ಅವರು ಕೊಟ್ಟಂಥ ಕೊಡುಗೆಗಳೇನಿದೆ ಈ ದೇಶಕ್ಕೆ ಬಿಟ್ಟೋಗಿರ್ತಕ್ಕಂಥ ಮಾರ್ಗದರ್ಶನಗಳಿಂದ ಆ ಹಿನ್ನೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಹಾರ ಭದ್ರತೆ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಅದರಲ್ಲಿ ಈಗ 10 kg ಅಕ್ಕಿಯನ್ನು ನಾವು ಕೊಡಬೇಕಾಗ್ತದೆ. ಕೊಡೋಕ್ಕಾಗಲಿಲ್ಲ, ಇವರು ಕೊಡಿಸ್ಲಿಲ್ಲ ಅಂದರೆ ನನಗನ್ಸುತ್ತೆ ಜನರ ಸಂದೇಶ ಏನು ಅಂದರೆ 10 kg ಬೇಕು ಅಂತಕ್ಕಂಥದ್ದು. ಆ ಬೇಕು ಅಂತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಸುಮಾರು 20-25 ಜನ MP ಗಳಿದ್ರಲ್ಲ, ಯಾರೊಬ್ಬರೂ ಕೂಡ ಬಾಯಿ ಬಿಡಲಿಲ್ಲ. ಕರ್ನಾಟಕದ ಜನ ಇಂಥ ವರ್ಡಿಕ್ಟ್ ಕೊಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಒಂದು ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟು ಆಡಳಿತವನ್ನು ಮಾಡಬೇಕಾದಾಗ ಅದಕ್ಕೆ ಜನರ ಭಾವನೆಗೆ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕತೆ ಇವತ್ತು ಸಂಸತ್ ಸದಸ್ಯರಲ್ಲಿ ಇಲ್ವಲ್ಲ ಅಂತಕ್ಕಂಥ ನನಗೆ ದುಃಖ ಆಗ್ತದೆ ಅಧ್ಯಕ್ಷರೇ. ಒಬ್ಬ ಸಂಸತ್ ಸದಸ್ಯರಾದರೂ ಕೂಡ ಟೀಕೆ ಮಾಡಿದ್ರೆ ವಿನಃ ಅಕ್ಕಿಯನ್ನು ಕೊಡಿಸಕ್ಕಂಥ ಜವಾಬ್ದಾರಿಕೆ ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಕೆಲಸವನ್ನು ಮಾಡದೆ ಇವತ್ತು ಜನರಿಗೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ನಾವು ಈ 10 kg ಅಕ್ಕಿಯನ್ನು ಕೊಡೋದ್ರ ಜೊತೆಗೆ ನಮಗೆ ಒಂದು ಮಾತು ಹೇಳ್ತಾರೆ ರಾಜ್ಯಪಾಲರು, ಹಸಿದವರಿಗೆ ಅನ್ನವನ್ನು ನೀಡದ ಸರ್ಕಾರ ಅತ್ಯಂತ ಜನದ್ರೋಹಿ ಸರ್ಕಾರ ಎಂದು ಕರೆಸಿಕೊಳ್ಳುತ್ತದೆ. ಬಡವರು, ದುಡಿಯುವ ವರ್ಗದ ಜನರು, ವಲಸೆ ಕಾರ್ಮಿಕರು, ನಿರಾಶ್ರಿತರು ಮುಂತಾದವರ ಹಸಿವನ್ನು ತಣಿಸಲು ಹಿಂದೆ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪಿಸ ಮಾಡಲಾಗಿತ್ತು.
ನಾವು ಎಲ್ಲಿವರೆಗೂ ಹೋದ್ವಿ ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು ಯಾರೇ ಆದರೂ ಕೂಡ ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ತೆಗೆಯುವಂಥ ಕೆಲಸವನ್ನು ಮಾಡಿದ್ರು. ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಏನಾಗಿದೆ ಇವತ್ತು? ಎಲ್ಲಾದರೂ ಕೂಡ ಇಂದಿರಾ ಕ್ಯಾಂಟೀನ್ಗಳು ನಡೆಯುವಂಥ ಸ್ಥಿತಿಯಲ್ಲಿ ಇದೆಯಾ? ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಕೊಡುವಂಥ ಕೆಲಸವನ್ನು ಯಾವತ್ತಾದರೂ ಕೂಡ ಯಾರಾದರೂ ಮಾಡಿದ್ದಾರೆ? ಯಾವ ಅವಧಿನಲ್ಲಿ? ಕಳೆದ 5 ವರ್ಷದಲ್ಲಿ ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡಲಿಲ್ಲ. ಆದ ಕಾರಣ ಇವತ್ತು ನಮಗೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನಿಲುವಿಗೆ, ನಮ್ಮ ಬದ್ಧತೆಗೆ, ನಮ್ಮ ಪ್ರಾಮಾಣಿಕತೆಗೆ, ನಾವು ಹಿಂದೆ ಮಾಡಿದಂಥ ಕೆಲಸ ಅಕ್ಕಿಗೆ 10 kg ಅಕ್ಕಿ ಕೊಡ್ತೀವಿ ಅನ್ನೋದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ ಅಧ್ಯಕ್ಷರೇ. ಒಂದು ಅರ್ಥ ಮಾಡ್ಕೋಬೇಕು, ಬಹುಶಃ ನಾವು ಮಾತಾಡ್ತಾರೆ 10 kg ಹಾಕಬೇಕಾಗಿತ್ತು, ಅಷ್ಟೇ ಹಾಕಬೇಕಾಗಿತ್ತು ಅಂತೇಳಿ ಚರ್ಚೆ, ನಾನಾ ಥರದ ಚರ್ಚೆ ಆಗ್ತದೆ. ಆದರೆ ಒಂದು, ಇವತ್ತಿನ ಜನಸಂಖ್ಯೆ ಎಷ್ಟಾಗಿದೆ? ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ನಾವು ಅಕ್ಕಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಚ್ಚಾಯಿತು ಅಂತೇಳಿ ತಿಪ್ಪೆಗೆ ಹಾಕಿದ್ದಂಥ ನಿದರ್ಶನ ಯಾರಾದರೂ ನೋಡಿದ್ದೀವ ನಾವು? ಯಾರೂ ನೋಡಿಲ್ಲ. 1 ತುತ್ತು ಅಲ್ಲ 10 ತುತ್ತನ್ನ ತಿನ್ನತಕ್ಕಂಥ ಅವಕಾಶ, ಬೆಳೆಯುವಂಥ ಮಕ್ಕಳಿಗೆ ಹಸಿವು ಮುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಬೆಳೆಯುವಂಥ ಅವರಿಗೆ ತಿನ್ನುವಂಥ ಅವಕಾಶವನ್ನು ಕೊಡತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಅದಕ್ಕೆ ರಾಜ್ಯಪಾಲರ ಹೇಳಿದ ಮಾತಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅಧ್ಯಕ್ಷ, ಇವರು ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಆಡಳಿತ ಪಾರದರ್ಶಕವಾಗಿರಬೇಕು. ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡಿದಂಥ ಕಾನೂನುಗಳ ಅನ್ವಯ ಇವತ್ತು ಜಾರಿ ಆಗಬೇಕು. ಇವತ್ತು ಎಲ್ಲಿ ಹೋಗಿದೆ ಆಡಳಿತದ ವ್ಯವಸ್ಥೆ ಇದ್ದೇ? ಕಳೆದ 5 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದಕ್ಕೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅದು ಒಂದು ರೀತಿಯಾಗಿ ಇನ್ಸ್ಟಿಟ್ಯೂಷನಲೈಸ್ ಆಗೋಗಿತ್ತು, ಲೀಗಲೈಸ್ ಆಗೋಗಿತ್ತು. ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಕ್ಕಂಥದ್ದನ್ನು ಇವತ್ತು ಅಧ್ಯಕ್ಷರೇ ನೀವೆಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು, ವಿರೋಧ ಪಕ್ಷದ ಸಾಲಿನ ಕೂತಿರ್ತಕ್ಕಂಥವ್ರಿಗೂ ಕೂಡ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಯಾವುದೇ ಕಚೇರಿಗೆ ಹೋಗಿ, ನೀವು ಎಲ್ಲೇ ಹೋಗಿ ಇಷ್ಟು ಅಂತ ಫಿಕ್ಸ್ ಆಗಿರ್ತದೆ. ಮಧ್ಯವರ್ತಿಗಳ ಪಾತ್ರ ಇದೆ. ಯಾವ ಊರಲ್ಲಿ ಹೋಗಿ, ಎಲ್ಲೋಗಿ, ಯಾವ ಆಫೀಸ್ ಮುಂದೆ ಹೋಗಿ ಮಧ್ಯವರ್ತಿಗಳ ಮುಖೇಣ ವ್ಯಾಪಾರವನ್ನು ಕುದುರಿಸಿದಾಗ ಮಾತ್ರ ಕೆಲಸಗಳು ಆಗ್ತದೆ ವಿನಃ ಇಲ್ಲರ ಕೆಲಸಗಳಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಹದಗೆಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಕಳೆದ 4-5 ವರ್ಷದಲ್ಲಾಗಿರ್ತಕ್ಕಂಥದ್ದು. ಅಧ್ಯಕ್ಷ, ನಾನು ಒಂದು ಮಾತು ನನಗೆ ಜ್ಞಾಪಕಕ್ಕೆ ಬರ್ತದೆ. ನಾನು ಒಂದು ಸರಿ ಇಂಗ್ಲೆಂಡಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇವರು ಇದು ಕ್ವೀನ್ ಎಲಿಜಬೆತ್ ಅವರನ್ನ ಹೇಳ್ತಾ ಇದ್ದೀರಿ. ಈ ಸಿಸ್ಟಮ್ ಏನೋ ಪ್ರಾರಂಭ ಆಗಿದ್ದು ಅಂತ ಅಂದರೆ ನಮ್ಮ ಮೈತ್ರಿ ಸರ್ಕಾರ ಇತ್ತಲ್ಲ ಆಗಲೇ ಪ್ರಾರಂಭ ಆಯ್ತಾ? 4-5 ವರ್ಷ 4-5 ವರ್ಷ ಅಂತ ಹೇಳಿದ್ರೆ, ಯಾಕೆಂದ್ರೆ 4-5 ವರ್ಷದಿಂದ ಆಯ್ತು, ಅದು ಪ್ರಾರಂಭ ಆಯ್ತಾ ಅಂತ. ಅದು 3-4 ವರ್ಷ ಅಂತ ಮಾಡ್ಕೊಳ್ಳೋಣ. ಈಗ ನಾವು ಕ್ವೀನ್ ಎಲಿಜಬೆತ್ ಅವರನ್ನ ನೋಡುವಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ ನಾನು ಇಲ್ದಾಗಿಲ್ಲ, ನಾನೇ ಜಾಸ್ತಿ ಹೊತ್ತು ಮಾತಾಡಲ್ಲ. ಇವತ್ತು ಭಾಷಣ ಮುಗಿಸ್ಲೇಬೇಕು, ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ನಿಮಗೆ ಸಾಕಷ್ಟು ಅನುಭವ ಇದೆಯಲ್ಲ ಸರ್, ನಿಮ್ಮ ಅನುಭವದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಂದು ಇಂಟರ್ವ್ಯೂನ್ ಆಗ್ಲಿಕ್ಕೆ ಇಷ್ಟಪಡೋದು, ಕರಪ್ಷನ್ ಅನ್ನೋಂಥದ್ದು ಇನ್ಸ್ಟಿಟ್ಯೂಷನಲೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಇನ್ಸ್ಟಿಟ್ಯೂಷನಲೈಸ್ ಆಗಲಿಕ್ಕೆ ತಡಿಲಿಕ್ಕೆ ಇವತ್ತು ನಮ್ಮ ಏನು ಜಯಚಂದ್ರ ಅವರು ಸಾಕಷ್ಟು ಅನುಭವ ಇರೋರು, ಅವರು ಲಾ ಅಂಡ್ ಪಾರ್ಲಿಮೆಂಟರಿ ಮಿನಿಸ್ಟರ್ ಆಗಿದ್ದಾಗಲೂ ಸಹ ಅವರ ಒಂದು ಸಮಿತಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು. ಯಾವ ರೀತಿ ಸಡಿಲೀಕರಣವನ್ನು ಮಾಡಬೇಕು, ಯಾವ ರೀತಿ ಜನಪರವಾಗಿ ಜನ ಆಧಾರಿತವಾಗಿ ಮಾಡಬೇಕಿತ್ತು. ಈ ಬ್ಲೇಮ್ ಗೇಮನ್ನು, ಯಾಕೆಂದ್ರೆ ನಿಮ್ಮಿಂದ ಈ ಮಾತನ್ನು ನಾವು ಬಯಸಿಲ್ಲ ಸರ್. ಇವತ್ತು ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಮಾತಾಡಬೇಡಿ ಸರ್. ಇವತ್ತು ಜನಪರವಾಗಿ ಮೆಚ್ಚಿಸ್ಲಿಕ್ಕೆ ಇವತ್ತೇನು, ಯಾಕೆಂದ್ರೆ ನಿಮ್ಮನ್ನೇನು ಮಂತ್ರಿ ಮಾಡಲಿಲ್ಲ ಕೆಲಸ ಆಗ್ಬೇಕಾಗಿಲ್ಲ. ಏನೊಂದು ಜನಪರವಾಗಿ ಬ್ಲೇಮ್ ಗೇಮ್ ಪ್ರಶ್ನೆ ಬರಲ್ಲ.